ಹರೇ ಕೃಷ್ಣ. ಭವಾನಿ ಮಾತಾಜಿ. ಭವಾನಿ ಮಾತಾಜಿ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹಾ, ಹರೇ ಕೃಷ್ಣ ಮಾತಾಜಿ. ಲಿಂಕ್ ಕಟ್ ಆಯ್ತು ಮಾತಾಜಿ. ಹಾ, ಓಕೆ ಮಾತಾಜಿ, ಆಯ್ತು. ಅಂದವಾದ ತೋಯಾಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಅಂದವಾದ ತೋಯಾಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಓಡಿ ಬಾರೋ ರಂಗ ಸಾಗಿ ಬಾರೋ. ಅಂದವಾದ ತೋಯಾಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಓಡಿ ಬಾರೋ ರಂಗ ಸಾಗಿ ಬಾರೋ. ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ಯುವ ನಿನ್ನ ಸುತ್ತಿ ಸುತ್ತಿ ತಾಳಲಾರೆ ಓಡಿ ಬಾರೋ. ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ಯುವ ನಿನ್ನ ಸುತ್ತಿ ಸುತ್ತಿ ತಾಳಲಾರೆ ಓಡಿ ಬಾರೋ. ಕತ್ತಲಾಯಿತೆನ್ನ ಕಂದ ಸಾಗಿ ಬಾರೋ. ಕತ್ತಲಾಯಿತೆನ್ನ ಕಂದ ಸಾಗಿ ಬಾರೋ. ಅಂದವಾದ ತೋಯಾಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಓಡಿ ಬಾರೋ ರಂಗ ಸಾಗಿ ಬಾರೋ. ನೊರೆ ಹಾಲು ಮೊಸರು ಬೆಣ್ಣೆ ಕರೆವಾ ತುರುಗಳು ಎಲ್ಲ ಹರಿಯಲ್ಲಿ ಇನ್ನು ತಳಿವೆ ಓಡಿ ಬಾರೋ. ನೊರೆ ಹಾಲು ಮೊಸರು ಬೆಣ್ಣೆ ಕರೆವಾ ತುರುಗಳು ಎಲ್ಲ ಹರಿಯಲ್ಲಿ ಎನ್ನು ತಳಿವೆ ಓಡಿ ಬಾರೋ. ಕರೆದಾರೆ ಸುಮ್ಮನೆ ನೀನು ಸಾಗಿ ಬಾರೋ. ಕರೆದಾರೆ ಸುಮ್ಮನೆ ನೀನು ಸಾಗಿ ಬಾರೋ. ಅಂದವಾದ ತೋಯಾಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಓಡಿ ಬಾರೋ ರಂಗ ಸಾಗಿ ಬಾರೋ. ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೆ. ಪುಂಡನೇನು ನೀನು ಕಂದ ಓಡಿ ಬಾರೋ. ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೆ. ಪುಂಡನೇನು ನೀನು ಓಡಿ ಬಾರೋ. ಪ್ರಚಂಡಾನಂದ ವಿಠಲ ಸಾಗಿ ಬಾರೋ. ಪ್ರಚಂಡಾನಂದ ವಿಠಲ ಸಾಗಿ ಬಾರೋ. ಅಂದವಾದ ತೋಯಾಜದ ಚಂದವಾದ ಪಾದದಿಂದ ಅಂದವಾದ ತೋಯಾಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಓಡಿ ಬಾರೋ ರಂಗ ಸಾಗಿ ಬಾರೋ. ಓಡಿ ಬಾರೋ ರಂಗ ಸಾಗಿ ಬಾರೋ. ಸಾಗಿ ಬಾರೋ ಸಾಗಿ ಬಾರೋ. ಕೃಷ್ಣಾರ್ಪಣ ಮಸ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಬೋಲ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.
ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ನಾಮ ಸಂಕೀರ್ತನೆಯನ್ನ ಮಾಡೋಣಂತೆ. ಹರಿಹರಾಯ ನಮ ಕೃಷ್ಣ ಯಾದವಾಯ ನಮಃ, ಯಾದವಾಯ ಮಾಧವಾಯ ಕೇಶವಾಯ ನಮಃ. ಹರಿಹರಾಯ ನಮಃ, ಹರಿಹರಾಯ ನಮಃ ಕೃಷ್ಣಾಯ ಯಾದವಾಯ ನಮಃ, ಮಾಧವಾಯ ಮಾಧವಾಯ ಕೇಶವಾಯ ನಮಃ. ಗೋಪಾಲ್ ಗೋವಿಂದ ರಾಮ್ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ ಮದನ ಮೋಹನ. ಗೋಪಾಲ್ ಗೋವಿಂದ ರಾಮ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ ಮದನ ಮೋಹನ.
ಶ್ರೀ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಸೀತಾ ಹರಿ ಗುರು ವೈಷ್ಣವ ಭಾಗವತ ಗೀತಾ ಶ್ರೀ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಸೀತಾ ಗುರು ಹರಿ ವೈಷ್ಣವ ಭಾಗವತ ಗೀತಾ ರೂಪ ಸನಾತನ ಭಟ್ಟ ರಘುನಾಥ ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ ಶ್ರೀ ರೂಪ ಸನಾತನ ಭಟ್ಟ ರಘುನಾಥ ಶ್ರೀ ಜೀವ ಗೋಪಾಲ ಭಟ್ಟ ರಘುನಾಥ ಶ್ರೀ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ರಘುನಾಥ ಭಟ್ಟ ಗೋಸ್ವಾಮಿ ಗೋಪಾಲ ಭಟ್ಟ ಗೋಸ್ವಾಮಿ ರಘುನಾಥ ದಾಸ ಗೋಸ್ವಾಮಿ ಮತ್ತು ಶ್ರೀ ಜೀವ ಗೋಸ್ವಾಮಿಗಳಿಗೆ ಸಕಲ ಕೀರ್ತಿಗಳು. ಈ 6 ಗೋಸ್ವಾಮಿಗಳ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಅವರಿಗೆ ನಮಸ್ಕರಿಸುವುದರಿಂದ ಭಕ್ತಿಗೆ ಇರುವ ಎಲ್ಲ ಅಡೆತಡೆಗಳು ನಾಶವಾಗುತ್ತವೆ ಮತ್ತು ಎಲ್ಲ ಆಧ್ಯಾತ್ಮಿಕ ಆಸೆಗಳನ್ನ ಪೂರೈಸಲಾಗುತ್ತದೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ ಅದ್ವೈತ ಚಂದ್ರ ಜಯ ಗೌರ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ಶ್ರೀ ಚೈತನ್ಯ ಜಯ ಅದ್ವೈತ ಚಂದ್ರ ಜಯ ಗೌರ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಗೌರ ವೃಂದ. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲ ಮಹಿಮೆಗಳು, ನಿತ್ಯಾನಂದ ಪ್ರಭುವಿಗೆ ಎಲ್ಲ ಕೀರ್ತಿಗಳು, ಅದ್ವೈತ ಆಚಾರ್ಯರಿಗೆ ಎಲ್ಲ ಮಹಿಮೆಗಳು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲ ಭಕ್ತರಿಗೆ ಎಲ್ಲಾ ಮಹಿಮೆಗಳು. ಹರೇ ಕೃಷ್ಣ. ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವಂತನ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾವು ಕೆಲವು ತಿಂಗಳುಗಳಿಂದ ನಾವು ಈ ಬ್ರಹ್ಮ ಮಧ್ವ ಗೌಡಿ ಸಂಪ್ರದಾಯದಲ್ಲಿ ಬರ್ತಾ ಇರುವಂತಹ ಪ್ರಮುಖರಾದ ಆಚಾರ್ಯಗಳ ಬಗ್ಗೆ ನಾವು ತಿಳ್ಕೊಂತಾ ಬರ್ತಾ ಇದೀವಿ. ಸೊ ಇವತ್ತಿನ ದಿವಸ ನಾವು ಇನ್ನೂ ಒಬ್ಬ ಪ್ರಮುಖ ಆಚಾರ್ಯರ ಬಗ್ಗೆ ನಾವು ಚರ್ಚೆಯನ್ನ ಮಾಡಲಿದ್ದೇವೆ. ಸೊ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ತನಕ ಯಾವ ಆಚಾರ್ಯರ ಬಗ್ಗೆ ನಾವು ತಿಳ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ ಮಾತಾಜಿಗಳೇ, ಪ್ರಭುಜಿಗಳೇ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ರೇಖಾ ಮಾತಾಜಿ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಶ್ರೀನಿವಾಸ ಆಚಾರ್ಯ, ನರೋತ್ತಮ ದಾಸ ಠಾಕೂರ, ಶ್ಯಾಮಾನಂದ ಪ್ರಭು ಪಂಡಿತ್, ವಿಶ್ವನಾಥ ಗೋಸ್ವಾಮಿ, ಜಗನ್ನಾಥ ಬಾಬಾಜಿ, ಭಕ್ತಿ ವಿನೋದ ಠಾಕೂರ, ಗೌರ ಕಿಶೋರ ದಾಸ್ ಬಾಬಾಜಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಮಾಧವೇಂದ್ರ ಪುರಿ, ಮತ್ತೆ ಅದ್ವೈತ ಆಚಾರ್ಯ, ನಿತ್ಯಾನಂದ ಪ್ರಭು, ಗದಾಧರ ಪಂಡಿತ ಪ್ರಭು, ಶ್ರೀವಾಸ ಠಾಕೂರ್, ಶಿವಾಸಂಗನ್ ಠಾಕೂರ್, ಮತ್ತೆ ನಾಮಾಚಾರ್ಯ ಹರಿದಾಸ ಠಾಕೂರ್, ಮತ್ತೆ ಜಯದೇವ ಗೋಸ್ವಾಮಿ. ಹರಿ ಬೋಲ್ ಮಾತಾಜಿ. ಲೀಲಾ ಜಯದೇವ ಗೋಸ್ವಾಮಿ. ಹರಿ ಬೋಲ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಓಕೆ, ಇವತ್ತಿನ ದಿವಸ ನಾವು ಯಾವ ಆಚಾರ್ಯರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಇದೀವಿ ಅಂತ ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಗೆಸ್ ಮಾಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಸೊ ನಾನೇ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾವು ಶ್ರೀಲಾ ಮಧ್ವಾಚಾರ್ಯರ ಬಗ್ಗೆ ನಾವು ಇವತ್ತು ಅವರ ಜೀವನ ಚರಿತ್ರೆನ ನಾವು ತಿಳ್ಕೊತಾ ಇದೀವಿ. ಸೊ ಒಂದ್ಸತಿ ಏನಾಗುತ್ತೆ ಅಂತಂದ್ರೆ, ಬ್ರಹ್ಮ ಅವರು ದೇವತೆಗಳನ್ನೆಲ್ಲ ಸೇರಿಸ್ಕೊಂಡು ಅವರು ವಿಷ್ಣುವಿನ ಹತ್ರ ಹೋಗ್ತಾರೆ. ಅವರು ವಿಷ್ಣುವಿನ ಹತ್ರ ಹೋಗಿ ಅವರು ಮೊರೆಯನ್ನ ಇಡ್ತಾರೆ. ಏನು ಅಂತಂತಂದ್ರೆ, ಈ ಭೂಮಿ ಮೇಲೆ ಮಿಥ್ಯ ತತ್ವ ಪ್ರಚಾರ ಆಗ್ತಾ ಇದೆ, ಭಗವಂತನ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ,
ಹೌದು, ಇವಾಗ ನೀವು ಬರೋ ಸಮಯ ಅಲ್ಲ ಈ ಭೌತಿಕ ಪ್ರಪಂಚಕ್ಕೆ. ಆದ್ರೆ ಇವಾಗ ಇರೋ ಸ್ಥಿತಿ ಈ ತರ ಇರೋದ್ರಿಂದ ನೀವೇನಾದ್ರೂ ಒಂದನ್ನ ನೀವು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಬ್ರಹ್ಮದೇವ ಅವರು ಮೊರೆಯನ್ನ ಇಡ್ತಾರೆ. ಸೊ ಇವಾಗ ಭಗವಂತನಿಗೆ ಶೆಡ್ಯೂಲ್ ಅಂತ ಇರುತ್ತೆ. ಅಂದ್ರೆ ಯಾವಾಗ ಅವರು ಈ ಭೌತಿಕ ಪ್ರಪಂಚಕ್ಕೆ ಅವ್ರು ಬರ್ಬೇಕು, ಮತ್ತೆ ಯಾರನ್ನಾದ್ರೂ ಅವರು ಏನ್ ಹೇಳ್ತಾರೆ, ಶಕ್ತಿಯಾವೇಶ ಅವತಾರ ಅಂತ ನಾವೇನ್ ಹೇಳ್ತೀವೋ ಆತರ ಅವ್ರನ್ನ ಕಳಿಸ್ಬೇಕಂತ ಹೇಳ್ಬಿಟ್ಟು ಭಗವಂತನಿಗೆ ಒಂದು ಶೆಡ್ಯೂಲ್ ಅಂತ ಇರುತ್ತೆ. ಸೊ ಇವಾಗ ಭಗವಂತ ಬರೋ ಸಮಯ ಇಲ್ಲ. ಆದ್ರೆ ಈ ಬ್ರಹ್ಮದೇವ ಮತ್ತೆ ಎಲ್ಲರಿಗೂ ಸಹ, ಅಂದ್ರೆ ನಾವು ನೋಡಿರೋ ತರನೇ ಆಚಾರ್ಯರಿಗೆ ಎಲ್ಲರಿಗೂ ಸಹ ಈ ಭೌತಿಕ ಪ್ರಪಂಚದ ಎಲ್ಲಾ ಜೀವರಾಶಿಗಳ ಬಗ್ಗೆ ತುಂಬಾ ಕರುಣೆ. ಅವ್ರು ಇವಾಗ ತಪ್ಪು ದಾರಿ ಹಿಡಿತಾ ಇದ್ರೆ ಅವ್ರಿಗೆ ಹಾಗೆ ನೋಡ್ಕೊಂಡು ಅವ್ರಿಗೆ ಸುಮ್ನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಗಾದ್ರೂ ಮಾಡಿ ಅವ್ರನ್ನ ಸರಿ ದಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಅದೇ ತರನೇ ಇಲ್ಲಿ ಬ್ರಹ್ಮದೇವ ವಿಷ್ಣುವಿಗೆ ಅವರು ಮೊರೆ ಇಡ್ತಾ ಇದ್ದಾರೆ, ಏನಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು. ಆಗ ವಿಷ್ಣು ಏನ್ ಮಾಡ್ತಾರೆ, ಸರಿ ಇವಾಗ ನನ್ ಬರೋ ಸಮಯ ಅಲ್ವಲ್ಲ ಅಂತ ಹೇಳ್ಬಿಟ್ಟು ಅವರು ಬಂದಿರೋ ದೇವತೆಗಳನ್ನ ಅವ್ರೊಂದ್ಸತಿ ಹಿಂಗೆ ಕಣ್ಣಾಡಿಸಿದಾಗ ಅವರ ಕಣ್ಣು ಅವ್ರ ದೃಷ್ಟಿ ಯಾರ ಮೇಲೆ ಬೀಳುತ್ತೆ ಅಂತಂದ್ರೆ ವಾಯುದೇವನ ಮೇಲೆ ಬೀಳುತ್ತೆ. ಅವಾಗ ಅವರು ವಾಯುದೇವನಿಗೆ ಎಲ್ಲ ಶಕ್ತಿಯನ್ನ ಕೊಡ್ತಾರೆ. ಅವರ ಶಕ್ತಿಯನ್ನ ಕೊಟ್ಬಿಟ್ಟು ನೀನು ಭೂಮಿಗೆ ಹೋಗಿ ನೀನು ಈ ಸರಿಯಾದ ಧರ್ಮವನ್ನ ನೀನು ಪ್ರಚಾರ ಮಾಡು ಅಂತ ಹೇಳ್ಬಿಟ್ಟು ಅವರು ವಾಯುವನ್ನ ಅವರು ಶಕ್ತಿವಂತರನ್ನಾಗಿ ಮಾಡಿ ಅವರು ಭೂಮಿಗೆ ಕಳಿಸ್ತಾರೆ. ಸೊ ಅವರೇನೆ ಈ ಉಡುಪಿಯ ಅಷ್ಟಮಠಗಳ ಸ್ಥಾಪಕರು, ದ್ವೈತ ಸಿದ್ಧಾಂತದ ಹರಿಕಾರರು ಶ್ರೀಮನ್ ಮಧ್ವಾಚಾರ್ಯರು. ಸೊ ಮಧ್ವಾಚಾರ್ಯರಿಗೆ ಜಯವಾಗಲಿ. ಹೌದು, ನಾವ್ ಯಾಕೆ ಮಧ್ವಾಚಾರ್ಯರ ಬಗ್ಗೆ ತಿಳ್ಕೋಬೇಕು ಅಂತ ನಮ್ಗೆ ಅನಿಸ್ತಾ ಇದೆ ಅಲ್ವಾ? ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ, ಸೊ ನಮ್ಮ ಈ ಇಸ್ಕಾನ್ ಸಂಸ್ಥೆ ಅನುಸರಿಸ್ತಾ ಇರುವಂತಹ ಏನ್ ಹೇಳ್ತಾರೆ ಸಂಪ್ರದಾಯ ಯಾವುದು ಅಂತಂದ್ರೆ ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯ ಅಲ್ವಾ? ಸೊ ಇವಾಗ ನಮ್ಮ ಸಂಪ್ರದಾಯ ಬಂದಿರೋದು ಬ್ರಹ್ಮನಿಂದ. ಅಂದ್ರೆ ಕೃಷ್ಣ ಈ ಜ್ಞಾನವನ್ನ ಅವರು ಬ್ರಹ್ಮನಿಗೆ ಮೊದಲು ತಿಳಿಸಿಕೊಟ್ಟಿದ್ದಾರೆ. ಇವಾಗ ನಮ್ಗೆ ಭಾಗವತಂ ಶುರುವಾಗದೆ ಹಾಗೆ ಅಲ್ವಾ, ತೇನೆ ಬ್ರಹ್ಮ ಹೃದಯ ಆದಿ ಕವೆಯೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಬ್ರಹ್ಮನಿಗೆ ಅವರ ಹೃದಯದಲ್ಲೇನೆ ಅವರು ಏನು ವಿಷ್ಣು ಅವರು ನಮ್ಗೆ ಬ್ರಹ್ಮನಿಗೆ ಅವರು ಈ ಭಗವಂತನ ಜ್ಞಾನವನ್ನ ಅವರು ಆ 4 ವೇದಗಳನ್ನ ಅವರು ಆ ಚತುಶ್ಲೋಕಿ ಭಾಗವತಮಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ಅಲ್ವಾ? ಅವರಿಂದ ಬ್ರಹ್ಮನಿಂದ ಅದು ಮಧ್ವಾಚಾರ್ಯರಿಗೆ ಅದು ಬಂದಿದೆ ಈ ಜ್ಞಾನ. ಸೊ ಇವಾಗ ನಮ್ದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ ಈ ಜ್ಞಾನ ಬರ್ತಾ ಇರೋದು ಬ್ರಹ್ಮನಿಂದ, ಮೊದಲು ಬರ್ತಾ ಇರೋದು ಬ್ರಹ್ಮನಿಂದ. ಅದಾದ್ಮೇಲೆ ಮಧ್ವಾಚಾರ್ಯರು ಅದನ್ನ ಎಲ್ಲ ಕಡೆ ಭಾರತದಾದ್ಯಂತ ಅವರು ಪ್ರಚಾರ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಚೈತನ್ಯ ಮಹಾಪ್ರಭುಗಳು ಅವರು ಈ ಮಧ್ವಾಚಾರ್ಯರ ಸಂಪ್ರದಾಯವನ್ನ ಅವರು ಎಲ್ಲ ಕಡೆ ಅವರು ಪ್ರಚಾರ ಮಾಡೋದ್ರಿಂದ, ಅವರು ಗೌಡ ದೇಶದಲ್ಲಿ ಹುಟ್ಟಿರೋದ್ರಿಂದ ಅದನ್ನ ಗೌಡೀಯ ಸಂಪ್ರದಾಯ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯ ಅಂತ ಹೇಳ್ಬಿಟ್ಟು ಇದನ್ನ ನಾವು ಕರಿತಾ ಇದೀವಿ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ 4 ಸಂಪ್ರದಾಯಗಳಿದೆ. ಈ 4 ಸಂಪ್ರದಾಯಗಳು ಸಹ ಬರ್ತಾ ಇರೋದು ಕೃಷ್ಣನಿಂದನೇ. ಈ 4 ಸಂಪ್ರದಾಯಗಳು ಯಾವುದು ಅಂತಂದ್ರೆ ಬ್ರಹ್ಮ ಸಂಪ್ರದಾಯ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತೆ ಕುಮಾರ ಸಂಪ್ರದಾಯ. ಈ 4 ಸಂಪ್ರದಾಯದ ಪ್ರಮುಖ ಆಚಾರ್ಯರನ್ನ ನಾವು ಲೆವೆಲ್ 1 ಅಲ್ಲಿ ಇದ್ದಾಗ ನಾವು ತಿಳ್ಕೊಂಡಿದೀವಿ ಅಲ್ವಾ? ಸೊ ಈ ಬ್ರಹ್ಮ ಸಂಪ್ರದಾಯದಲ್ಲಿ ತುಂಬಾ ಪ್ರಮುಖವಾದ ಆಚಾರ್ಯರು ಮಧ್ವಾಚಾರ್ಯರು, ಶ್ರೀ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯರು ಪ್ರಮುಖ ಆಚಾರ್ಯರು, ರುದ್ರ ಸಂಪ್ರದಾಯದಲ್ಲಿ ವಿಷ್ಣು ಸ್ವಾಮಿಗಳು ಪ್ರಮುಖ ಆಚಾರ್ಯರು, ಕುಮಾರ ಸಂಪ್ರದಾಯದಲ್ಲಿ ನಿಂಬಾರಕ ಆಚಾರ್ಯರು ಪ್ರಮುಖವಾದ ಆಚಾರ್ಯರು. ಸೊ ಇವಾಗ ನಮ್ಗೆ ಇಲ್ಲಿ ಏನನ್ನ ನಾವು ತಿಳ್ಕೊಬೇಕು ಅಂತಂದ್ರೆ, ಇವಾಗ 4 ಸಂಪ್ರದಾಯ ಇದೆಯಲ್ಲ, ಯಾವ್ದನ್ನ ನಾವು ಅನುಸರಿಸ್ಬೇಕು ಅಂತ ನಮ್ಗೆ ಗೊಂದಲಕ್ಕೆ ಒಳಗಾಗ್ತೀವಿ ಅಲ್ವಾ? ಸೊ ಅದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಯೋಗ ಪೀಠದಲ್ಲಿ ಗೌಡಿಯ ಮಠವನ್ನ ಅವರು ಸ್ಥಾಪಿಸಿದ್ದಾರೆ. ಆ ಗೌಡಿಯ ಮಠದಲ್ಲಿ ಈ 4 ಆಚಾರ್ಯರ ವಿಗ್ರಹಗಳಿದೆ. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ನಾವು ಈ 4 ಸಂಪ್ರದಾಯಗಳನ್ನ ಸಮಾನವಾಗಿ ನಾವು ನೋಡ್ಬೇಕು ಅಂತ ಹೇಳ್ಬಿಟ್ಟು ಇದರ ಅರ್ಥ. ಈ 4 ಸಂಪ್ರದಾಯಗಳು ಸಹ ಸಮಾನವಾಗಿದೆ. ಅದನ್ನ ನಮ್ಗೆ ಈ ಆಚಾರ್ಯರು ಹೇಗೆ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ನಾವ್ ಈ ಭೌತಿಕ ಪ್ರಪಂಚದಲ್ಲಿ ನಮ್ಮ ಸ್ಥಿತಿ ಯಾವ ತರ ಇದೆ ಅಂತಂದ್ರೆ, ನಾವೆಲ್ಲರೂ ಸಹ ಅಂಧಕೂಪದಲ್ಲಿ ಇದೀವಿ. ಆ ಕೂಪ ನೀವು ಅಂದ್ರೆ ಆಳವಾದ ಬಾವಿ ಅಂದ್ರೆ ಎಷ್ಟೋ ಮೀಟರ್ಗಳು, ಅದು ತುಂಬಾ ಭೂಮಿಯ ಒಳಗಡೆ ಆಳದಲ್ಲಿದೆ. ಅಲ್ಲಿ ಯಾರಾದ್ರೂ ಒಬ್ರು ಹೋಗಿ ಬಿದ್ರೆ ಅವ್ರೆಷ್ಟೇ ಕೂಗಿದ್ರು ಸಹ ಅವರ ಮೊರೆ ಯಾರಿಗೂ ಕೇಳೋದಿಲ್ಲ. ಮತ್ತೆ ಕತ್ತಲ ಜಾಗ ಅದು, ಅಲ್ಲಿ ಯಾವುದೇ ಒಂದು ಬೆಳಕನ್ನೋದು ಇಲ್ಲ. ಅಂತಹ ಅಂಧಕಾರದಲ್ಲಿ ನಾವೆಲ್ಲ ಇದೀವಿ. ಸೊ ಅಂತಹ ಅಂಧಕಾರದಲ್ಲಿ ಇದ್ದಾಗ, ಅಂದ್ರೆ ಇವಾಗ ಇಂತಹ ಕೂಪದಲ್ಲಿ ಇಂತಹ ಬಾವಿಯಲ್ಲಿ ನಾವು ಬಿದ್ದಾಗ ನಮ್ಗೆ ಈ 4 ತರದ ಹಗ್ಗವನ್ನ ಯಾವುದೇ ಕೊಟ್ರು ಸಹ ನಾವ್ ಅದನ್ನ ಇಟ್ಕೊಂಡ್ರೆ ನಾವು ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ತರನೇ ನಾವ್ ಇವಾಗ ಎಲ್ಲರೂ ಸಹ ಈ
ಭೌತಿಕ ಪ್ರಪಂಚದ ಅಂಧಕೂಪದಲ್ಲಿ ಬಿದ್ದಿರೋದ್ರಿಂದ ನಾವು ಈ 4 ಸಂಪ್ರದಾಯಗಳು ಸಹ ಬರ್ತಾ ಇರೋದು ಕೃಷ್ಣನಿಂದನೇ ಬರ್ತಾ ಇರೋದ್ರಿಂದ ನಾವ್ ಇದನ್ನ ಯಾವುದನ್ನೇ ನಾವು ಫಾಲೋ ಮಾಡಿದ್ರು ಸಹ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ, ನಾವು ಮನುಷ್ಯ ಜನ್ಮವನ್ನ ನಾವು ಸಾರ್ಥಕ ಮಾಡ್ಕೋತೀವಿ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ತಿಳ್ಕೊಬೇಕು ಅಂತಂದ್ರೆ 4 ಸಂಪ್ರದಾಯಗಳು ಸಹ ಸಮಾನವಾಗಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಮಾಯಾಪುರದಲ್ಲಿ ಈ 4 ಆಚಾರ್ಯರ ವಿಗ್ರಹಗಳು ಇದೆ. ಮತ್ತೆ ನಮ್ಗೆ ಇನ್ನ ಒಂದು ತುಂಬಾ ಮುಖ್ಯವಾದ ವಿಷಯವನ್ನ ನಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದಾರೆ ಆಚಾರ್ಯರು ಅಂತಂತಂದ್ರೆ, ನಾವು ಈ ಯಾವುದೇ ಒಂದು ಮಾರ್ಗವನ್ನ ನಾವು ಅನುಸರಿಸ್ತಾ ಇರ್ಬೇಕಾದ್ರೆ ನಾವು ಪರಿಪೂರ್ಣರು ಇಲ್ದಲೇ ಇರಬಹುದು, ಆದ್ರೆ ನಾವು ಅನುಸರಿಸ್ತಾ ಇರೋ ಮಾರ್ಗ ಪರಿಪೂರ್ಣವಾಗಿರೋದ್ರಿಂದ ನಾವು ಇವತ್ತಲ್ಲ ನಾಳೆ ನಾವು ಆ ಪರಿಪೂರ್ಣತೆನ ನಾವು ಪಡಿತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತುಂಬಾ ಪ್ರಮುಖವಾದ ವಿಷಯವನ್ನ ನಾವು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಗೆ ಈ ಸಮಯ ನಾವ್ ಎಷ್ಟೆಲ್ಲ ಅಮೂಲ್ಯವಾದ ಸಮಯವನ್ನ ನಾವು ಇದಕ್ಕೆ ಅಂತ ನಾವ್ ಇವಾಗ ಉಪಯೋಗಿಸ್ತಾ ಇದೀವಿ ಅಲ್ವಾ. ಇವಾಗ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ ಹೇಳ್ಬಿಟ್ಟು ಇಸ್ಕಾನ್ ಏನ್ ಹೇಳ್ತಾ ಇದೆಯೋ, ನಾವ್ ಇದಕ್ಕೆ ಇವಾಗ ಬೆಳಗ್ಗೆಯಿಂದ ರಾತ್ರಿ ತನಕ ನಾವ್ ಎಷ್ಟು ಅವರ್ಸ್ ಅನ್ನ ನಾವ್ ಇದಕ್ಕೆ ಕೊಡ್ತಾ ಇದೀವಿ ಅಲ್ವಾ. ಸೊ ಇವಾಗ ನಮ್ಗೆ ಇದು ನಾವ್ ಗೊಂದಲಕ್ಕೆ ಒಳಗಾಗ್ತೀವಿ ಅಲ್ವಾ, ನಾವ್ ಇಷ್ಟು ಸಮಯವನ್ನ ಕೊಡ್ತಾ ಇದೀವಲ್ವಾ, ನಮ್ಗೆ ನಿಜವಾಗ್ಲೂ ಇದರಿಂದ ನಮ್ಗೆ ಯಶಸ್ಸು ಸಿಗುತ್ತಾ, ನಮ್ಮ ಸಮಯಕ್ಕೆ ಖಂಡಿತವಾಗ್ಲೂ ನಮ್ಗೆ ಏನು ಫಲ ಸಿಗುತ್ತಾ ಅಂತ ನಾವ್ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಹೌದು ನೀವು ಮಾಡ್ತಾ ಇರೋದ್ರಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಆದ್ರೆ ನೀವು ಈ ಸಂಪ್ರದಾಯವನ್ನ ನೀವೇನ್ ಅನುಸರಿಸ್ತಾ ಇದ್ರೋ ಅದು ಪರಿಪೂರ್ಣವಾದ ಸಂಪ್ರದಾಯ, ಅದು ಕೃಷ್ಣನಿಂದನೇ ಬಂದಿರೋದ್ರಿಂದ ನಿಮ್ಗೆ ಖಂಡಿತ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಹಲವಾರು ಆಚಾರ್ಯರಿದ್ದಾರೆ, ಆದ್ರೆ 32 ಪ್ರಮುಖ ಆಚಾರ್ಯರನ್ನ ಮಾತ್ರ ಇಲ್ಲಿ ಹೆಸರಿಸಿದ್ದಾರೆ ಅಲ್ವಾ. ಇಲ್ಲಿ ನಮ್ಗೆ ಏನನ್ನ ಆಚಾರ್ಯರು ಹೇಳ್ತಾರೆ ಅಂತಂದ್ರೆ, ನಮ್ಗೆ ಈ ಆಚಾರ್ಯರುಗಳ ಹೆಸರನ್ನ ಹೇಳಿದ್ರೇನೆ ನಾವು ಪರಿಶುದ್ಧರಾಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದಕ್ಕೋಸ್ಕರ ಇವತ್ತಿನ ದಿನ ನಾನು ಈ ಆಚಾರ್ಯರ ಹೆಸರನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಕೃಷ್ಣನಿಂದ ಈ ನಮ್ಮ ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಶುರುವಾಗಿದೆ. ಸೊ ಕೃಷ್ಣನಿಂದ ಜ್ಞಾನ ಬ್ರಹ್ಮನಿಗೆ ಬಂದಿದೆ, ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ವ್ಯಾಸರಿಗೆ, ವ್ಯಾಸರಿಂದ ಮಧ್ವಾಚಾರ್ಯರಿಗೆ ಬಂದಿದೆ. ಇವಾಗ ನಾವು ಇವತ್ತಿನ ದಿನ ಮಧ್ವಾಚಾರ್ಯರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಅದಾದ್ಮೇಲೆ ಮಧ್ವಾಚಾರ್ಯರಿಂದ ಪದ್ಮನಾಭ ಅವರಿಗೆ ಬಂದಿದೆ, ನೃಹರಿಯರು ಅವರಿಗೆ ಬಂದಿದೆ, ಮತ್ತೆ ಮಾಧವ. ಇಲ್ಲಿ ನಾವ್ ಏನನ್ನ ಒಂದು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಈ ಹೆಸರು ಅಂದ್ರೆ ಮಾಧವ ಮಧ್ವ ಅವೆರಡನ್ನು ಸಹ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಇಲ್ಲಿ ಮೊದ್ಲಿಗೆ ನಾವು ನೋಡಿರೋರು ಮಧ್ವ, ಇಲ್ಲಿ ಮಾಧವ. ಕೃಷ್ಣನ ಇನ್ನ ಒಂದು ಹೆಸರು ಮಾಧವ ಅಲ್ವಾ, ಅಂದ್ರೆ ಭಾಗ್ಯ ದೇವತೆಯ ಪತಿ ಮಾಧವ ಅಂತ ನಾವು ಕರಿತೀವಲ್ಲ. ಸೊ ಆ ಹೆಸರಿನ ಆಚಾರ್ಯರು ಇವರು ಮಾಧವ. ಮತ್ತೆ ಅಕ್ಷೋಭ್ಯ, ಜಯತೀರ್ಥ, ಜ್ಞಾನ ಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಬ್ರಾಹ್ಮಣ್ಯ ತೀರ್ಥ, ವ್ಯಾಸ ತೀರ್ಥ, ಲಕ್ಷ್ಮೀಪತಿ ಅಲ್ವಾ. ನಮ್ಗೆ ಇವರೆಲ್ಲನೂ ಸಹ ನಮ್ಗೆ ಅಷ್ಟೊಂದು ಪರಿಚಿತರಾಗಿಲ್ಲ, ಆದ್ರೆ ನಾವು ಅವರ ಹೆಸರನ್ನ ಹೇಳ್ಕೊಂಡ್ರೆ ನಾವು ನಮ್ಮ ಜನ್ಮ ಪಾವನ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಏನ್ ಹೇಳ್ತಾರೆ ಅಂದ್ರೆ, ಅಟ್ಲೀಸ್ಟ್ ನೀವು ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಇರೋದ್ರಿಂದ ನೀವು ಈ 32 ಆಚಾರ್ಯರ ಹೆಸರನ್ನ ನೀವು ಬಾಹೆಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಾವು ಬಾಹೆಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ನೋಡಿ ಇಲ್ಲಿ ಲಕ್ಷ್ಮೀಪತಿ ಅವರ ಶಿಷ್ಯ ಮಾಧವೇಂದ್ರ ಪುರಿ, ನಮ್ಗೆ ಇಲ್ಲಿಂದ ಇರೋ ಆಚಾರ್ಯರು ಒಂದ್ ಸ್ವಲ್ಪ ನಮ್ಗೆ ಪರಿಚಿತರಾಗಿದ್ದಾರೆ ಅಲ್ವಾ. ಸೊ ಮಾಧವೇಂದ್ರ ಪುರಿ ಅವರ ಶಿಷ್ಯ ಈಶ್ವರ ಪುರಿ, ಮತ್ತೆ ನಿತ್ಯಾನಂದ ಮಹಾಪ್ರಭು, ಅದ್ವೈತಾಚಾರ್ಯರು, ಚೈತನ್ಯ ಮಹಾಪ್ರಭುಗಳು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರೆಲ್ಲ ಷಡ್ಗೋಸ್ವಾಮಿಗಳಿದ್ದಾರೆ. ಅದಾದ್ಮೇಲೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು, ನರೋತ್ತಮ ದಾಸ, ವಿಶ್ವನಾಥ ಚಕ್ರವರ್ತಿಯವರು, ಜಗನ್ನಾಥ್ ದಾಸ್ ಬಾಬಾಜಿಯವರು ಅವರೇ ಅದೇ ಸಮಯದಲ್ಲಿ ಇದ್ದವರು. ಅದಕ್ಕಿಂತ ಮುಂಚೆ ಅವರ ಗುರುಗಳು ಬಲದೇವ ವಿದ್ಯಾಭೂಷಣ ಅವರು, ಭಕ್ತಿ ವಿನೋದ ಠಾಕೂರ್ ಅವರು, ಗೌರ್ ಕಿಶೋರ್ ದಾಸ್ ಬಾಬಾಜಿಯವರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು, ಮತ್ತೆ ನಮ್ಮ ಭಕ್ತಿ ವೇದಾಂತ ಶೀಲ ಪ್ರಭುಪಾದ ಅವರು 32ನೇ ಆಚಾರ್ಯರು. ಸೊ ನಾವು ಇವಾಗ ಈ 32 ಆಚಾರ್ಯರನ್ನ ನಾವು ಆದಷ್ಟು ಬೈಹಾಟ್ ಮಾಡ್ಕೊಳ್ಲಿಕ್ಕೆ ನಾವು ಟ್ರೈ ಮಾಡ್ಬೇಕು. ಸೊ ಇವಾಗ ಮಧ್ವಾಚಾರ್ಯರು ಈ ಬ್ರಹ್ಮ ಸಂಪ್ರದಾಯದಲ್ಲಿ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ನಮ್ಗೆ ಪುರಾವೆ ಇದೆ. ಸೊ ಅದಕ್ಕೆ ಒಂದ್ಸತಿ ಪ್ರಭುಪಾದರಿಗೆ ಇದೊಂಥರ ಜೋಕ್ ಅಂತಾನು ಸಹ ನಾವು ತಿಳ್ಕೋಬಹುದು. ಒಬ್ರು ಪ್ರಭುಪಾದರಿಗೆ ಕೇಳ್ತಾರಂತೆ, ಇವಾಗ ನಿಮ್ದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಲ್ವಾ, ಮಧ್ವಾಚಾರ್ಯರು ಅವರು ಅನೇಕ ಭಾಷ್ಯಗಳನ್ನ ಬರ್ದಿದ್ದಾರೆ, ಅದರಲ್ಲಿ ಭಾಗವತಂಗೂ ಸಹ ಅವರು ಭಾಷ್ಯವನ್ನ ಬರ್ದಿದ್ದಾರೆ, ಆದ್ರೆ ಅವರು ಅಧ್ಯಾಯ 13 ಮತ್ತೆ 14ಕ್ಕೆ ಅವರು ಭಾಷ್ಯವನ್ನ ಬರ್ದಿಲ್ಲ, ಯಾಕೆ ಪ್ರಭುಪಾದ್ರೆ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರಂತೆ. ಅದಕ್ಕೆ ಪ್ರಭುಪಾದ್ರೆ ಹೇಳ್ತಾರಂತೆ, ಸೊ ಇದು 13, 14ರಲ್ಲಿ ಅದು ಯಾವ್ದರ ಕುರಿತಾಗಿ ಅಂತಂದ್ರೆ ಅದು ಬ್ರಹ್ಮ ವಿಮೋಹನ ಲೀಲಾ. ಸೊ ಅಲ್ಲಿ ಬ್ರಹ್ಮ ವಿಮೋಹನೆಗೆ ಒಳಗಾಗ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಏನಂತ ಅಂದ್ರೆ ಇಲ್ಲಿ ಮಧ್ವಾಚಾರ್ಯರಿಗೆ ತನ್ನ ಪರಮ ಗುರುವೇ ಇಲ್ಲಿ ವಿಮೋಹನೆಗೆ ಒಳಗಾದ್ರು
ಅಂತ ಹೇಳ್ಬಿಟ್ಟು ಅವ್ರಿಗೆ ಬರೀಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ, ನನ್ನ ಗುರುನೇ ಈ ತರ ಗೊಂದಲಕ್ಕೆ ಒಳಗಾಗ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬರೀಲಿಕ್ಕೆ ಕಷ್ಟ ಆಗಿರೋದ್ರಿಂದ ಅವರು 13ನೇ ಚಾಪ್ಟರ್ ಮತ್ತೆ 14ನೇ ಚಾಪ್ಟರ್ ಬಿಟ್ಟು ಅವ್ರು 15ನೇ ಚಾಪ್ಟರ್ ಇಂದ ಅವ್ರು ಭಾಷ್ಯವನ್ನ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಂತೆ. ಆಮೇಲೆ ನಮ್ಗೆ ಇನ್ನ ಇಲ್ಲಿ ಒಂದು ವಿಷಯ ಏನನ್ನ ನಾವು ತಿಳ್ಕೊಬಹುದು ಅಂತಂದ್ರೆ, ಶೀಲ ಪ್ರಭುಪಾದರು ಇವಾಗ ನಮ್ಗೆ ಭಾಗವತಂ ಭಾಷ್ಯವನ್ನ ಬರ್ದಿದ್ದಾರೆ ಅಲ್ವಾ, ಅವರು ಸಹ ಭಾವಾರ್ಥವನ್ನ ಬರ್ದಿದ್ದಾರೆ. ಅವರು ಈ 10ನೇ ಸ್ಕಂದದಲ್ಲಿ ಅವರು ಈ ಬ್ರಹ್ಮ ವಿಮೋಹನ ಲೀಲೆಗೆ ಬಂದಾಗ್ಲೇನೆ ಅವರು ಈ ತಮ್ಮ ಇಹಲೋಕದ ಯಾತ್ರೆಯನ್ನ ಅವರು ಮುಗಿಸಿದ್ರು. ಮತ್ತೆ ಅದಾದ್ಮೇಲೆ ಇರೋದೆಲ್ಲಾನು ಸಹ ಅವರ ಶಿಷ್ಯರು ಬರ್ದಿದ್ದಾರೆ, ಪ್ರಭುಪಾದರ ಶಿಷ್ಯರು ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನಮ್ಗೆ ಇದರಿಂದ ಗೊತ್ತಾಗ್ತಾ ಇದೆ ಮಧ್ವಾಚಾರ್ಯರು ಈ ಬ್ರಹ್ಮ ಸಂಪ್ರದಾಯದಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಇದರಿಂದ ಅರ್ಥ ಮಾಡ್ಕೋಬಹುದು. ಸೊ ಇವಾಗ ಅಲ್ಲಿ ನಮ್ಗೆ ತಿಳ್ಕೊಂಡ್ರ ಹಾಗೇನೆ ಅಲ್ಲಿ ಎಲ್ಲಾ ದೇವತೆಗಳು ಈಗ ಪ್ರಾರ್ಥನೆಯನ್ನ ಮಾಡಿದ್ದಕ್ಕೆ ಇವಾಗ ಯಾರು ವಾಯುದೇವನಿಗೆ ಇವಾಗ ಶಕ್ತಿಯನ್ನ ಕೊಟ್ಟು ಈಗ ವಿಷ್ಣು ಅವರು ಈಗ ಭೂಮಿಗೆ ಕಳಿಸ್ತಾ ಇದ್ದಾರೆ. ಈಗ ಭೂಮಿಯಲ್ಲಿ ಅವರು ಉಡುಪಿ ಕ್ಷೇತ್ರದಲ್ಲಿ ಅವರು ಜನ್ಮವನ್ನ ಪಡಿತಾ ಇದ್ದಾರೆ. ಸೊ ಅವರ ಜನ್ಮದ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣಂತೆ ಮಧ್ವಾಚಾರ್ಯರ ಬಗ್ಗೆ. ಅವರು ಚೈತನ್ಯ ಮಹಾಪ್ರಭುಗಳಿಗಿನ್ನ 800 ವರ್ಷಗಳ ಮುಂದೆ ಈ ಭೌತಿಕ ಪ್ರಪಂಚಕ್ಕೆ ಅವರು ಬರ್ತಾರೆ. ಅವರು 1238ರಲ್ಲಿ ದಕ್ಷಿಣ ಭಾರತದ ಕರ್ನಾಟಕದ ಉಡುಪಿ ಬಳಿ ಕಾಣಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಪ್ರದೇಶದಲ್ಲಿ ಅಂತಂದ್ರೆ ಪಾಜಕ ಕ್ಷೇತ್ರ, ಅದು ತುಂಬಾ ಪವಿತ್ರವಾದ ಕ್ಷೇತ್ರ ಅಂತ ಕರೀತಾರೆ. ಅದನ್ನ ಪರಶುರಾಮ ಕ್ಷೇತ್ರ ಅಂತಾನೂ ಸಹ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪರಶುರಾಮ ಅದು ನೀರಿನಿಂದ ಮುಳುಗೋಗಿರುವಂತಹ ಜಾಗವನ್ನ ಪರಶುರಾಮ ಅದನ್ನ ಹೊರಗಡೆ ಬರೋ ತರ ಮಾಡ್ತಾರಂತೆ, ಅದಕ್ಕೋಸ್ಕರ ಅದನ್ನ ಪರಶುರಾಮ ಕ್ಷೇತ್ರ ಅಂತಾನೂ ಸಹ ಕರೆಯಲ್ಪಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಕ್ಷೇತ್ರ ಕುಂಜಾರು ಬೆಟ್ಟದ ಮೇಲೆ ಇದೆ. ಸೊ ಇಲ್ಲಿ ನಮ್ಮ ಮಧ್ವಾಚಾರ್ಯರ ಜನನ ಆಯ್ತು. ಸೊ ಅವರು ಈ ಭೌತಿಕ ಪ್ರಪಂಚದಲ್ಲಿ ಇದ್ದ ಸಮಯ 1238ರಿಂದ 1317 ತನಕ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪಾಜಕ ಕ್ಷೇತ್ರ ಉಡುಪಿಯಿಂದ 12.7 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಮಧ್ವಾಚಾರ್ಯರ ಹೆಸರನ್ನ ನಾವು ಇವಾಗ ಅನಲೈಸ್ ಮಾಡಿದ್ರೆ ಮಧು ಅಂತಂತಂದ್ರೆ ಜೇನು, ಅಂದ್ರೆ ತುಂಬಾ ಸಿಹಿಯಾಗಿರುತ್ತೆ ಜೇನು ಅಲ್ವಾ, ಕಾನ್ಸಂಟ್ರೇಟೆಡ್ ಸ್ವೀಟ್ ಅದು ಮಧು. ಮತ್ತೆ ಅಂತಂದ್ರೆ ಜ್ಞಾನ. ಸೊ ಮಧ್ವಾಚಾರ್ಯರ ಗುಣಲಕ್ಷಣ ಯಾವ ತರ ಇತ್ತು ಅಂತಂದ್ರೆ ಅವರು ತುಂಬಾ ಸಿಹಿಯಾಗಿ ಮಾತನಾಡ್ತಾರೆ. ನಾವು ಮುಂದೆ ನೋಡ್ತೀವಿ ಅವ್ರು ಎಷ್ಟು ಸಿಹಿಯಾಗಿ ಹಾಡನ್ನ ಹೇಳ್ತಾರೆ ಅಂತ ನಾವು ಮುಂದೆ ನಾವು ತಿಳ್ಕೊಂತೀವಿ. ಅವರು ಸಿಹಿಯಾಗಿ ಮಾತನಾಡ್ತಾರೆ, ಮತ್ತೆ ಅವ್ರು ಏನೇ ಮಾತಾಡಿದ್ರು ಸಹ ತುಂಬಾ ಜ್ಞಾನವಂತರಾಗಿ ಅವ್ರು ಮಾತಾಡ್ತಾರೆ, ಜ್ಞಾನಯುತವಾಗಿ ಅವ್ರು ಮಾತಾಡ್ತಾರೆ. ಮತ್ತೆ ಅವರು ಆಚಾರ್ಯರು. ಆಚಾರ್ಯ ಅಂತಂದ್ರೆ ಯಾರು ಆಚರತಿ ಇತಿ ಆಚಾರ್ಯ. ನಾವ್ ಇವಾಗ ಏನೇ ಬಾಯಲ್ಲಿ ಮಾತಾಡಿದ್ರು ಸಹ ಬರೇ ಬಾಯಿ ಮಾತಿಗೆ ಹೇಳಿದ್ರೆ ಅದಕ್ಕೆ ಯಾವುದೇ ಒಂದು ಶಕ್ತಿ ಇಲ್ಲ. ಆಚಾರ್ಯರೆಲ್ಲರೂ ಸಹ ಅವ್ರು ಏನನ್ನೇ ಮಾತಾಡಿದ್ರು ಸಹ ಅದನ್ನ ಆಚರಿಸಿ ತೋರಿಸ್ತಾರೆ. ಅದಕ್ಕೇನೆ ಅವ್ರನ್ನೆಲ್ಲ ಆಚಾರ್ಯರು ಅಂತ ಹೇಳ್ಬಿಟ್ಟು ಕರೆಯೋದು. ಸೊ ಇವಾಗ ಮಧ್ವಾಚಾರ್ಯರು ಅಂತಂದ್ರೆ ತುಂಬಾ ಸಿಹಿಯಾಗಿ ಮಾತಾಡ್ತಾರೆ, ಜ್ಞಾನಯುತವಾಗಿ ಮಾತಾಡ್ತಾರೆ. ಅವ್ರು ಮಾತಾಡಿರೋದನ್ನ ಅವ್ರು ಆಚರಣೆ ಮಾಡಿ ತೋರಿಸ್ತಾರೆ, ಅದಕ್ಕೋಸ್ಕರ ಅವ್ರನ್ನ ಮಧ್ವಾಚಾರ್ಯರು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ಅವರ ತಾಯಿ ವೇದವತಿ, ಮತ್ತೆ ತಂದೆಯ ಹೆಸರು ಮಧ್ಯಗೇಹ. ಸೊ ಇವಾಗ ವಾಯುವಿನ ಅಂಶ ವೇದವತಿಯ ಅವರ ಗರ್ಭದಲ್ಲಿ ಬಂದು ಸೇರ್ಕೊಂಡಿದೆ. ಸೊ ಇವರು ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು. ಅವರ ತಂದೆ ಮಧ್ಯಗೇಹ ಅವರು ಪುರೋಹಿತರಾಗಿ ಅನಂತೇಶ್ವರ ದೇವಸ್ಥಾನದಲ್ಲಿ ಇದ್ರು. ಅವ್ರಿಗೆ ಮಕ್ಕಳೇ ಇರೋದಿಲ್ಲ. ಆಮೇಲೆ ಮಕ್ಕಳು ಹುಡ್ತಾರೆ, 2 ಮಕ್ಕಳು ಹುಡ್ತಾರೆ. ಆದ್ರೆ ಅವರು ಹೆಚ್ಚು ದಿನ ಬದುಕೋದೇ ಇಲ್ಲ. ಅವ್ರು ಹುಟ್ಟಿದ ತಕ್ಷಣ ಅವರು ಸತ್ತು ಹೋಗ್ತಾರೆ. ಸೊ ಈ ತರ ಅವ್ರಿಗೆ ತುಂಬಾನೇ ಅವ್ರಿಗೆ ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು ಕೊರಗಿರುತ್ತೆ. ಅದಕ್ಕೆ ಅವರು ಒಂದು ವ್ರತವನ್ನ ಅವ್ರು ಕೈಗೂಡ್ತಾರೆ. ಅದೇನ್ ವ್ರತ ಅಂತಂದ್ರೆ 12 ವರ್ಷಗಳ ಕಾಲ ಅವರು ಹಾಲನ್ನ ಮಾತ್ರ ಅವರು ಸ್ವೀಕರಿಸ್ತಾರೆ. ಹಾಲನ್ನ ಬಿಟ್ಟು ಬೇರೆ ಏನನ್ನೂ ಸ್ವೀಕರಿಸೋದಿಲ್ಲ. ಕೊನೆಗೆ ನೋಡಿ ಅವ್ರು ಈ ತಪಸ್ಸನ್ನ ಮಾಡಿದಕ್ಕೆ ಅವ್ರಿಗೆ ಸ್ವತಃ ವಾಯುದೇವನೇ ಆ ವೇದವತಿಯ ಗರ್ಭದಲ್ಲಿ ಅವರು ಬರ್ತಾರೆ. ಒಂದ್ಸತಿ ಇವಾಗ ಏನಾಗುತ್ತೆ ಅಂದ್ರೆ ಈ ಅನಂತೇಶ್ವರ ದೇವಸ್ಥಾನದಲ್ಲಿ ಒಂದು ಹಬ್ಬ ಇರುತ್ತೆ. ಯಾಕಂದ್ರೆ ವಿಜಯದಶಮಿ ಟೈಮಲ್ಲೇನೆ ಮಧ್ವಾಚಾರ್ಯರು ಹುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅವರು ಒಂದು ಧ್ವಜವನ್ನ ಅಲ್ಲಿ ಹಾಕ್ಬೇಕಾಗಿರತ್ತೆ. ಅದಕ್ಕೋಸ್ಕರ ಅವರು ಧ್ವಜದ ಆ ಸ್ತಂಭವನ್ನ ಹತ್ತಿ ಆ ಬಾವುಟವನ್ನ ಅವರು ಕಟ್ತಾ ಇರ್ತಾರೆ. ಆ ಸಮಯದಲ್ಲಿ ಅವ್ರಿಗೊಂದು ದಿವ್ಯ ಸಂದೇಶ ಅವ್ರಿಗೆ ಗೊತ್ತಾಗುತ್ತೆ, ಅವ್ರ ಮನಸ್ಸಿಗೆ ಬರುತ್ತೆ. ಏನು ದಿವ್ಯ ಸಂದೇಶ ಅಂತಂತಂದ್ರೆ ಈ ಜಾಗದಲ್ಲಿ ಒಬ್ಬ ಪ್ರಮುಖವಾದ ಆಚಾರ್ಯರು, ಮಹಾನ್ ಭಕ್ತ, ವೈಷ್ಣವ ತತ್ವವನ್ನ ಎಲ್ಲರಿಗೂ ಸಾರುವಂತಹ ಒಬ್ಬ ವೈಷ್ಣವ ಜನ್ಮ ಪಡಿತಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಸಂದೇಶ ಬರುತ್ತಂತೆ. ನೋಡಿ ನಮ್ಗೆ ಇದರಿಂದ ಗೊತ್ತಾಗ್ತದೆ ಅಂದ್ರೆ ಮೊದಲನೇ ಭವಿಷ್ಯ ಬರ್ತಾ ಇದೆ, ಅವ್ರಿಗೆ ಭವಿಷ್ಯ ಕಾಣಿಸ್ತಾ ಇದೆ. ಮುಂದೆ ಅಂದ್ರೆ ಆ ಜಾಗದಲ್ಲಿ ಮಧ್ವಾಚಾರ್ಯರು ಜನನವನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು. ಸೊ ಅದೇ ತರನೇ ಇಲ್ಲಿ ವಿಜಯದಶಮಿಯ ಶುಭ ದಿನದಂದು ಮಧ್ವಾಚಾರ್ಯರು ಅವರು ಜನ್ಮವನ್ನ ಪಡಿತಾರೆ ಈ ಭೌತಿಕ ಪ್ರಪಂಚದಲ್ಲಿ. ಅವರು ಬೇರೆ ಯಾರು ಅಲ್ಲ, ಅವರು ತ್ರೇತಾಯುಗದಲ್ಲಿ
ಹನುಮಂತನಾಗಿ ಬಂದವರು, ಕೃಷ್ಣನ ಅಂದ್ರೆ ರಾಮನ ಭಕ್ತಿಯನ್ನ ಮಾಡಿದವರು. ದ್ವಾಪರ ಯುಗದಲ್ಲಿ ಅವರು ಭೀಮನಾಗಿ ಬಂದವರು. ಅವ್ರೀಗ ಆ ಕಲಿಯುಗದಲ್ಲಿ ಅವರು ಮಧ್ವಾಚಾರ್ಯರಾಗಿ ಅವರು ಕಾಣಿಸ್ಕೊತಾ ಇದ್ದಾರೆ. ಸೊ ನಾವಿವಾಗ ಪಾಜಕ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಆ ಮಧ್ವಾಚಾರ್ಯರ ವಿಗ್ರಹವನ್ನ ನಾವು ಅವ್ರ ಮನೆಯಲ್ಲಿ ನಾವು ನೋಡಬಹುದು. ಮತ್ತೆ ಅವರ ತಂದೆ ಅನಂತನನ್ನ ಅವರು ಪೂಜೆ ಮಾಡ್ತಾ ಇದ್ರಲ್ವಾ, ಆ ದೇವಸ್ಥಾನ ಅವ್ರ ಮನೆಯಲ್ಲೇನೆ ಇದೆ. ಉಡುಪಿಯಲ್ಲೂ ಸಹ ಅನಂತೇಶ್ವರ ದೇವಸ್ಥಾನ ಇದೆ. ಮೊದ್ಲು ಅವರು ಉಡುಪಿಯಲ್ಲಿ ಅವರು ಆ ದೇವರಿಗೆ ಅವರು ಕೈಂಕರ್ಯ ಮಾಡ್ತಾ ಇದ್ರು. ಅದಾದ್ಮೇಲೆ ಅವರು ಈ ಪಾಜಕ ಕ್ಷೇತ್ರಕ್ಕೆ ಬಂದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ ಇಲ್ಲಿ ಏನಂತ ಅಲ್ಲಿ ಬರ್ದಿದ್ದಾರೆ ಪಾಜಕ ಕ್ಷೇತ್ರದಲ್ಲಿ ಅಂದ್ರೆ, ಇದು ತ್ರೈಲೋಕ್ಯಾಚಾರ್ಯರಾದ ಶ್ರೀ ಮಧ್ವರ ಪೂರ್ವಾಶ್ರಮದ ತಂದೆ ತಾಯಂದರಾದ ನಡಿಲ್ಲಾಯ ಮಧ್ಯಗೇಹ ದಂಪತಿಗಳು ನೆಲೆಸಿದ್ದ ಆಚಾರ್ಯ ಶ್ರೀ ಮಧ್ವರು ಅವತರಿಸಿದ ಮನೆ. ನಡಿಲ್ಲಾಯರು ಪೂಜಿಸುತ್ತಿದ್ದ ಆಚಾರ್ಯ ಶ್ರೀ ಮಧ್ವರು ಬಾಲ್ಯದಲ್ಲಿ ಪೂಜಿಸಬಹುದಾದ ಶ್ರೀ ಅನಂತಾಸನ ದೇವರು ಇಲ್ಲಿಯ ಆರಾಧ್ಯ ಮೂರ್ತಿ. ಉಡುಪಿಯ ಅನಂತಾಸನ ಅನಂತೇಶ್ವರ ದೇವಾಲಯದಿಂದ ಬಂದು ಪಾಜಕದಲ್ಲಿ ನೆಲೆಗೊಂಡು ಶಂಖ ಚಕ್ರ ಗದಾ ಪದ್ಮಗಳಿಂದ ಸಹಿತವಾದ ಚತುರ್ಭುಜಗಳಿಂದ ಶೋಭಿಸುತ್ತಾ ಶ್ರೀದೇವಿ ಮತ್ತು ಭೂದೇವಿಯರಿಂದ ಸಹಿತವಾಗಿ 5 ಹೆಡೆಯ ಶೇಷನ ಮೇಲೆ ಕುಳಿತಿರುವ ಈ ಮೂರ್ತಿಯು ಅತ್ಯಂತ ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಇವಾಗ ಅವರು ಹುಟ್ಟಿದಾದ್ಮೇಲೆ ನೋಡಿ ಮುಂದೆ ಇದ್ದಕ್ಕಿದ್ದಂಗೆ ಇಂಟರ್ನೆಟ್ ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿಲ್ಲ ಮಾತಾಜಿ. ಮಾತಾಜಿ ಎಷ್ಟೊತ್ತಿಂದ ಕೇಳಿಸ್ತಿಲ್ಲ? ಈಗ್ಲೇನೇನಾ? ಇಲ್ಲ ಈಗ್ಲೇ ಮಾತಾಜಿ, ಈಗ್ಲೇ 1 ಮಿನಿಟ್ ಆಯ್ತು. ಓಕೆ ಮಾತಾಜಿ. ಸೊ ಮೊದ್ಲಿಗೆ ಅವ್ರಿಗೆ ಅಂದ್ರೆ ಅವ್ರು ಹುಟ್ಟಿದ ತಕ್ಷಣ ಅವ್ರಿಗೆ ನಾಮಕರಣ ಆದಾಗ ಅವ್ರಿಗೆ ವಾಸುದೇವ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡ್ತಾರೆ. ಅದಾದ್ಮೇಲೆ ಅವ್ರು ದೀಕ್ಷೆಯನ್ನ ಪಡ್ಕೊಂಡಾಗ ಪೂರ್ಣ ಪ್ರಜ್ಞಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅವ್ರಿಗೆ ಹೆಸರನ್ನ ಕೊಡ್ಲಾಗತ್ತೆ. ಅವ್ರು ಸನ್ಯಾಸತ್ವವನ್ನ ತಗೊಂಡಾಗ ಅವ್ರಿಗೆ ಮಧ್ವಾಚಾರ್ಯ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಡ್ಲಾಗತ್ತೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಅವರು ವಾಯುವಿನ ಅವತಾರ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ವಾಯುವಿನ ಅವತಾರವಾಗಿರೋದ್ರಿಂದ ಅವರ ದೇಹದಲ್ಲಿ ಆ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ. ಅವ್ರಿಗೆ ಅವ್ರನ್ನ ನೋಡಿದ್ರೆ ಅವ್ರದ್ದು ಅಸಾಮಾನ್ಯವಾದ ಶರೀರ ಇರುತ್ತೆ, ಅವ್ರದ್ದು ಬಲವಾದ ಮೈಕಟ್ಟಿರುತ್ತೆ, ಮತ್ತೆ ಅವರ ಬುದ್ಧಿನೂ ಸಹ ತುಂಬಾನೇ ಏನು ಉನ್ನತವಾಗಿರುತ್ತೆ. ನಾವು ಅದನ್ನ ಅವರ ಮುಂದೆ ಅವರ ಜೀವನ ಚರಿತ್ರೆಯನ್ನ ನೋಡ್ತಾ ಹೋದಂಗೆ ನಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಬಲವಂತರಾಗಿದ್ರು, ಮತ್ತೆ ಏನು ಜ್ಞಾನವಂತರಾಗಿದ್ರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಮತ್ತೆ ಇವಾಗ ಅವರು ವಾಯುವಿನ ಅವತಾರ ಆಗಿರೋದ್ರಿಂದ ಅವ್ರಿಗೆ ತುಂಬಾ ಹೊಟ್ಟೆ ಹಸುವಾಗ್ತಿರುತ್ತೆ. ಏನೇ ತಿಂದ್ರು ಸಹ ಅದು ಬೇಗ ಜೀರ್ಣ ಆಗೋಗ್ತಾ ಇರುತ್ತೆ. ಅವ್ರು ಚಿಕ್ಕ ಮಗು ಇದ್ದಾಗ ಹಾಲನ್ನ ಕುಡಿದ್ರು ಅಷ್ಟೇ, ಅವ್ರ ಅಮ್ಮ ಹಾಲು ಕೊಟ್ಟು ಹೋಗಿರ್ತಾರೆ, 1 ಗಂಟೆ ಆದ್ಮೇಲೆ 1 ಗಂಟೆ ಆಗಿರಲ್ಲ ಇನ್ನ ಅವಾಗ್ಲೇನೆ ಅಳಲಿಕ್ಕೆ ಶುರು ಮಾಡ್ತಾರೆ, ಮತ್ತೆ ಅವ್ರಿಗೆ ಹಾಲನ್ನ ಕೊಡ್ಬೇಕಾಗಿರುತ್ತೆ. ಈ ತರ ಅವ್ರಿಗೆ ತುಂಬಾನೇ ಹೊಟ್ಟೆ ಹಸುವಾಗ್ತಾ ಇರುತ್ತೆ. ಅವರು ತುಂಬಾ ಬಲಶಾಲಿ, ಬುದ್ಧಿವಂತ, ಜ್ಞಾನವಂತ ಅಂತ ಹೇಳ್ಬಿಟ್ಟು ನಮ್ಮ ಮುಂದೆ ನಾವು ಅವರ ಕಾಲಕ್ಷೇಪದಲ್ಲಿ ನಾವು ತಿಳ್ಕೊತಾ ಇದೀವಿ. ಸೊ ಒಂದ್ಸತಿ ಏನಾಗತ್ತೆ, ಅವ್ರ ತಾಯಿ ಅವ್ರಿಗೆ ಹಾಲನ್ನ ಕುಡಿಸ್ಬಿಟ್ಟು ಅವರ ಅಕ್ಕನ ಹತ್ರ ಕೊಟ್ಬಿಟ್ಟು, ಅಂದ್ರೆ ನೀನ್ ನೋಡ್ಕೋ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ. ಅವಾಗ ಆ ಮಗು ಅದು ಸಹ ಮಗುನೇ ಇರುತ್ತೆ. ಅವರು ಈ ಮಧ್ವಾಚಾರ್ಯರನ್ನ ನೋಡ್ಕೋತಾ ಇರ್ತಾರೆ. ಮಧ್ವಾಚಾರ್ಯರು ಅವಾಗ ತಾನೇ ಹಾಲು ಕುಡ್ದಿರ್ತಾರೆ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹಳ್ಳಿಕ್ಕೆ ಶುರು ಮಾಡ್ತಾರೆ. ಈ ಮಗುಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಹೇಗ್ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅದು ಚಿಕ್ಕ ಹುಡುಗಿನೇ ಇರುತ್ತಲ್ಲ, ಹೇಗ್ ನೋಡ್ಕೋಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಸರಿ ಮಕ್ಳಿಗೆ ಏನಾದ್ರು ಆಟ ಆಡ್ಲಿಕ್ಕೆ ಕೊಟ್ರೆ ಅವ್ರು ಸುಮ್ನೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅವರ ಮನೆ ಒಳಗಡೆ ಹೋಗ್ಬಿಟ್ಟು ಅವರು ಈ ಕಡ್ಲೆ ಕಾಳುಗಳನ್ನ ತಗೊಂಡ್ಬಂದ್ ಕೊಡ್ತಾರೆ. ಸೊ ಅದ್ರ ಹತ್ರ ಅಂದ್ರೆ ಅಲ್ಲೇ ಕರ್ಕೊಂಡ್ ಹೋಗ್ತಾರೆ, ಮಗುನ ಕರ್ಕೊಂಡ್ ಹೋಗ್ಬಿಟ್ಟು ಅಲ್ಲೇ ಆಟ ಆಡ್ಲಿಕ್ಕೆ ಅವ್ರು ಬಿಡ್ತಾರೆ ಕಡ್ಲೆ ಕಾಳುಗಳನ್ನ ಕೊಟ್ಟು. ಅದು ಒಂದು ಏನ್ ಹೇಳ್ತಾರೆ, ಈ ಸ್ಟೋರ್ ಹೌಸ್ ಅಂತ ಹೇಳ್ತೀವಲ್ವಾ, ಕಡ್ಲೆ ಕಾಳುಗಳ ಚೀಲಗಳಿರುತ್ತೆ ಅಲ್ಲಿ, 40 kg ಊಟ ಇರುತ್ತೆ ಆ ಕಡ್ಲೆಕಾಳು. ನಮ್ಮ ಮಧ್ವಾಚಾರ್ಯರು ಏನ್ ಮಾಡ್ತಾರೆ ಅಂತಂದ್ರೆ ಆಮೇಲೆ ಅದಾದ್ಮೇಲೆ ಅವಳು ಬಿಟ್ಬಿಟ್ಟು ಅವಳು ಅಮ್ಮನ ಕರ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು, ಇದೇನಿದು ಈ ತರ ಅಳ್ತಾನೆ ಇದೆಯಲ್ಲ ಮಗು ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಮಗುವನ್ನ ಬಿಟ್ಬಿಟ್ಟು ಅವಳು ಅಮ್ಮನ ಹತ್ರ ಹೋಗ್ತಾಳೆ. ಇಲ್ಲಿ ಮಧ್ವಾಚಾರ್ಯರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಕಡ್ಲೆ ಕಾಳುಗಳನ್ನ ತಿನ್ಲಿಕ್ಕೆ ಶುರು ಮಾಡ್ತಾರೆ. ಹೋಗ್ಲಿ ಒಂದ್ ಹಿಡಿ ತಿಂತಾರ, ಇಲ್ಲ ಆ 40 kg ಆ ಕಡ್ಲೆ ಕಾಳುಗಳನ್ನು ತಿನ್ಬಿಡ್ತಾರೆ. ಅವ್ರ ಅಮ್ಮ ಬಂದು ನೋಡೋ ಅಷ್ಟೊತ್ತಿಗೆ ಇನ್ನೇನ್ ಒಂದ್ ಸ್ವಲ್ಪ ಕೈಯಲ್ಲಿ ಇರುತ್ತೆ ಅಷ್ಟೇ. ಅವ್ರಿಗಂತೂ ಭಯನೇ ಆಗೋಗ್ಬಿಡುತ್ತೆ, ಇದೇನಿದು ಮಗು ಎಲ್ಲ ಖಾಲಿ ಮಾಡ್ಬಿಟ್ಟಿದ್ಯಲ್ಲ, ಏನಾಗ್ಬೇಡ, ಜೀರ್ಣ ಆಗತ್ತಾ ಅಂತ ಹೇಳ್ಬಿಟ್ಟು ಅವ್ರು ಕಾಯ್ತಾನೆ ಇರ್ತಾರೆ. ಮಗು ಯಾವಾಗ ಅಳುತ್ತೆ, ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಕಾಯ್ತಾನೆ ಇರ್ತಾರೆ. ನೋಡಿದ್ರೆ ಮಧ್ವಾಚಾರ್ಯರಿಗೆ ಏನು ಆಗೋದಿಲ್ಲ, 40 kg ಕಡ್ಲೆ ಕಾಳನ್ನ ತಿಂದು ಅವರು ಜೀರ್ಣ ಮಾಡ್ಕೊಂತಾರೆ. ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಎಲ್ಲ ಪಿಟ್ ಮಾಡಿ ಸ್ಕ್ರೂ ಹಾಕಾದ್ಮೇಲೆ ಅವ್ನು ಹೇಳ್ಬಿಟ್ರೆ ವಾಟರ್ ಪ್ರೂಫ್ ಹಾಕು ಅಂತ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಅವಾಗ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅವರು ವಾಯುವಿನ ಅಂಶ ಅಂತ ಹೇಳ್ಬಿಟ್ಟು ಇದರಿಂದ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗ್ತಾ ಇದೆ.
ಸೊ ಒಂದ್ಸತಿ ಅವ್ರ ತಾಯಿ ಇದೇ ತರನೇ ಅವರು ಹಾಲನ್ನ ಅವರು ಕಾಯಿಸ್ಲಿಕ್ಕೆ ಇಟ್ಬಿಟ್ಟು ಅವರು ಹೊರಗಡೆ ಹೋಗಿರ್ತಾರೆ. ಅವರು ಹೋಗ್ತಾ ಮಧ್ವಾಚಾರ್ಯರಿಗೆ ಹೇಳೋಗ್ತಾರೆ, ಹಾಲಿನ ಇದು ಬೆಕ್ಕು ಬಂದ್ಬಿಡುತ್ತೆ, ಅದಕ್ಕೋಸ್ಕರ ನೀನು ಅದನ್ನ ಮುಚ್ಚು ಅಂತ ಹೇಳ್ಬಿಟ್ಟು ಹೇಳಿದಾಗ ನೋಡಿ ಮಧ್ವಾಚಾರ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಬಂಡೆಗಳಿರುತ್ತೆ, 2 ದೊಡ್ಡ ದೊಡ್ಡ ಬಂಡೆಗಳಿರುತ್ತೆ, ಅದನ್ನ ಎತ್ಕೊಂಡ್ ಬಂದ್ಬಿಟ್ಟು ಅವರು ಆ ಹಾಲಿನ ಪಾತ್ರೆ ಮೇಲೆ ಅವರು ಇಡ್ತಾರಂತೆ. ನೋಡಿ ಈಗ್ಲೂ ಹೋದ್ರು ಈಗ ನಾವು ಪಾಜಕ ಕ್ಷೇತ್ರಕ್ಕೆ ಹೋದ್ರೆ ನಾವ್ 2 ಕಲ್ಲಿನ ಚಪ್ಪಡಿನ ನಾವು ನೋಡ್ಬೋದು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಜಗದ್ಗುರು ಶ್ರೀ ಮಧ್ವರು ಬಾಲ್ಯದಲ್ಲಿ ವಾಸುದೇವನಾಗಿದ್ದಾಗ ತಾಯಿಯು ಕಾರ್ಯನಿಮಿತ್ತವಾಗಿ ಮನೆಯ ಹೊರಗಿರಲು ಒಳಗಿದ್ದ ಹಾಲು ಮೊಸರುಗಳನ್ನು ಬೆಕ್ಕು ಮುಂತಾದವು ತಿನ್ನಬಹುದೆಂದು ಬಾಲಕ ವಾಸುದೇವನನ್ನು ಕರೆದು ಹಾಲು ಮೊಸರಿನ ಗಡಿಗೆಗಳನ್ನು ಮುಚ್ಚಲು ಹೇಳಿದರು. ವಾಸುದೇವನಾದರೆ ಹಾಲು ಮೊಸರುಗಳನ್ನು ಮುಚ್ಚಲು ದೊಡ್ಡ 2 ಚಪ್ಪಡಿ ಕಲ್ಲುಗಳನ್ನೇ ಎತ್ತಿ ಇಟ್ಟು ತಾಯಿಗೆ ಮಾತ್ರವಲ್ಲ ಇಡೀ ಜಗತ್ತನ್ನೇ ಬೆರಗುಗೊಳಿಸಿದ. ಹೀಗೆ ತಾನೇ ಇಂದಿನ ಜನ್ಮದಲ್ಲಿ ಮಹಾಭಾರತದ ಭೀಮನಾಗಿದ್ದೆ ಎಂಬುದನ್ನು ವಾಸುದೇವನಾಗಿ ಶ್ರೀ ಮಧ್ವರು ಜಗತ್ತಿಗೆ ತೋರಿಸಿಕೊಟ್ರು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಅವರು ಎಷ್ಟು ಬಲವಂತರಾಗಿರ್ತಾರೆ, ಎಷ್ಟು ಶಕ್ತಿಶಾಲಿ ಅಂತಂದ್ರೆ, ಒಂದ್ಸತಿ ಏನಾಗತ್ತೆ ಅಂತಂತಂದ್ರೆ ಇವ್ರನ್ನ ಏನು ಸಾಯಿಸ್ಲಿಕ್ಕೆ ಒಂದು ಒಬ್ಬರ ಅವನು ಅವರು ಹಾವಿನ ವೇಷದಲ್ಲಿ ಅವರು ಬರ್ತಾರೆ, ಘಟ ಸರ್ಪದ ರೂಪದಲ್ಲಿ ಬರ್ತಾರೆ. ಅವಾಗ ನೋಡಿ ಮಧ್ವಾಚಾರ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಸರ್ಪವನ್ನ ತಮ್ಮ ಹೆಬ್ಬೆರಳಿನಿಂದ ಅವ್ರು ಅಮುಕ್ತಾರೆ. ಆ ಹೆಬ್ಬೆರಳಿಂದ ಅಮುಕಿ ಅದನ್ನ ಸಾಯಿಸ್ತಾರೆ. ಆ ಹೆಬ್ಬೆರಳಿನ ಗುರ್ತನ್ನ ನಾವ್ ಈಗ್ಲೂ ಸಹ ಈ ಸಂಹಾರ ಆಗಿರೋ ಸ್ಥಳದಲ್ಲಿ ನಾವು ನೋಡ್ಬೋದು. ಅವ್ರನ್ನ ಆ ರಾಕ್ಷಸರನ್ನ ಮಣಿಮಂತ ಅಂತ ಕರೀತಾರೆ. ನೋಡಿ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಜಗದ್ಗುರು ಮಧ್ವಾಚಾರ್ಯರು ಬಾಲ್ಯದಲ್ಲಿ ವಾಸುದೇವನಾಗಿ ಅಸಾಧಾರಣ ಲೀಲೆಗಳನ್ನ ತೋರುತ್ತಿರುವುದನ್ನು ಸಹಿಸದ ಮಣಿಮಂತನೆಂಬ ದೈತ್ಯ ಶಕ್ತಿಯೊಂದು ಅದೃಶ್ಯವಾಗಿ ವಾಸುದೇವನನ್ನು ಮುಗಿಸುವ ಹವಣಿಕೆಯಲ್ಲಿತ್ತು. ಅದಕ್ಕಾಗಿ ಸರಿಯಾದ ಸಂದರ್ಭದ ನಿರೀಕ್ಷೆಯಲ್ಲಿತ್ತು. ಒಮ್ಮೆ ವಾಸುದೇವನು ಮನೆಯಿಂದ ಕುಂಜಾರುಗಿರಿಯ ಕಡೆಗೆ ಒಬ್ಬಂಟಿಗನಾಗಿ ಹೊರಟಾಗ ಆ ಮಣಿಮಂತ ದೈತ್ಯ ತಾನು ಘಟಸರ್ಪದ ರೂಪದಿಂದ ಮಾರ್ಗ ಮಧ್ಯದಲ್ಲಿ ವಾಸುದೇವನನ್ನು ಕಚ್ಚಲು ಬುಸುಗುಡುತ್ತಾ ಬಂದ. ವಾಸುದೇವನನ್ನು ಕಚ್ಚಲು ತನ್ನ ವಿಶಾಲವಾದ ಹೆಡೆ ಬಿಚ್ಚಿ ಕುಕ್ಕಿದ. ಆದರೆ ಅತ್ಯಂತ ಕುಶಾಗ್ರಮತಿಯಾದ ವಾಸುದೇವನು ಕುಕ್ಕಿದ ಹಾವಿನ ಹೆಡೆಯ ಮೇಲೆ ತನ್ನ ಪಾದದ ಹೆಬ್ಬೆರಳನ್ನಿರಿಸಿ ನೆಲಕ್ಕೆ ಅದುಮಿದ. ಆ ದೈತ್ಯ ಸರ್ಪ ಆ ಆಘಾತವನ್ನು ಸಹಿಸಲಾಗದೆ ಒದ್ದಾಡಿ ಸತ್ತಿತು. ವಾಸುದೇವ ತುಳಿದ ರಭಸಕ್ಕೆ ಕಲ್ಲು ಬಂಡೆಯಲ್ಲಿಯೇ ಹೆಬ್ಬೆರಳಿನ ಗುರುತು ಮೂಡಿತ್ತು. ಹೀಗೆ ಮಣಿಮಂತ ದೈತ್ಯ ಸರ್ಪವನ್ನು ಕೊಂದ ಸ್ಥಳವಿದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಂದ್ಸತಿ ಏನಾಗತ್ತೆ, ಅವರು 6 ವರ್ಷದ ಹುಡುಗ ಇರ್ತಾರೆ, ನಮಗ್ ಗೊತ್ತಿರೋ ಹಾಗೇನೆ ಅವ್ರಿಗೆ ತುಂಬಾ ಹೊಟ್ಟೆ ಹಸುವು ಅಲ್ವಾ. ಒಂದ್ಸತಿ ಅವರು ಚೆನ್ನಾಗಿ ಆಟ ಆಡ್ಕೊಂಡು ಮನೆಗ್ ಬರ್ತಾರೆ. ಮನೆಗ್ ಬಂದಾಗ ಅಮ್ಮನನ್ನ ನೋಡ್ತಾರೆ. ಅಮ್ಮ ಏನು ಅಲ್ಲಿ ಅಡಿಗೆ ಮಾಡಿಲ್ಲ, ಅವ್ರಿಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ಅಮ್ಮನನ್ನ ಕೇಳ್ತಾರೆ, ಯಾಕೆ ನೀನು ಆಹಾರವನ್ನ ತಯಾರು ಮಾಡಿಲ್ಲ, ಅಡಿಗೆನ ತಯಾರು ಮಾಡಿಲ್ಲ ಅಂದಾಗ ಅವಾಗ ಅವ್ರ ತಾಯಿ ಹೇಳ್ತಾರೆ, ಇಲ್ಲ ಏನಾಗಿದೆ ಅಂತಂದ್ರೆ, ಇವಾಗ ನಾವು ಒಂದು ಎತ್ತನ್ನ ಕೊಂಡ್ಕೊಂಡಿದ್ವಿ, ಅದಕ್ಕೆ ಸಾಲವನ್ನ ಪಡ್ಕೊಂಡಿದ್ವಿ. ಇವಾಗ ನಾವು ಆ ಸಾಲವನ್ನ ತೀರಿಸ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಅದಕ್ಕೋಸ್ಕರ ಆ ಮಾಲೀಕ ಅದ್ ಯಾರು ಕೊಟ್ಟಿದ್ದಾರೆ, ನಮ್ಗೆ ಆ ಹಣವನ್ನ ಕೊಟ್ಟಿದಾರಲ್ವಾ, ಅವನು ನಮ್ಮನ್ನ ಇವಾಗ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ ತಂದೆನೂ ಸಹ ಎಲ್ಲೂ ಹೊರಗಡೆ ಹೋಗ್ದಲೆ ಇಲ್ಲೇ ಕೂತಿದ್ದಾರೆ. ನಾವು ಅವರಿಗೆ ಹಣವನ್ನ ಕೊಡೋ ತನಕ ಅವರು ನಮ್ಮನ್ನ ಬಿಡೋದಿಲ್ಲ ಅಂತ ಹೇಳಿದಾಗ ಅವಾಗ ಮಧ್ವಾಚಾರ್ಯ ಹೇಳ್ತಾರೆ, ಅಯ್ಯೋ ಅದಕ್ಕೋಸ್ಕರ ನೀನು ಅಡ್ಗೆ ಮಾಡ್ದಲೇ ಇದೆಯಾ ನೀನು, ಬೇಗ ಹೋಗಿ ಅಡ್ಗೆ ಮಾಡು, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ನಾನ್ ಅದನ್ನ ನೋಡ್ಕೋತೀನಿ ಅಂದಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಅವ್ರ ತಾಯಿಗೆ, ಇಷ್ಟು ಪುಟ್ಟ ಹುಡುಗ ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಅವಾಗ ಮಧ್ವಾಚಾರ್ಯರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಮನೆ ಮುಂದೆ ಒಂದು ಅಂಗಳದಲ್ಲಿ ಒಂದು ಹುಣಸೆ ಮರ ಇರುತ್ತೆ. ಅವಾಗ ಚಿಕ್ಕ ಮಕ್ಳೆಲ್ಲಾನು ಏನ್ ಮಾಡ್ತಾ ಇದ್ರು, ಹುಣಸೆ ಬೀಜವನ್ನ ಅವರು ಎತ್ತಿಟ್ಕೊಡ್ತಾ ಇದ್ರು ಅಲ್ವಾ, ಎತ್ತಿಟ್ಕೊಂಡು ಅದರಲ್ಲಿ ಆಟ ಆಡ್ತಾ ಇದ್ರು. ಅದೇ ತರನೇ ಇಲ್ಲಿ ಮಧ್ವಾಚಾರ್ಯ ಎಷ್ಟೊಂದು ಹುಣಸೆ ಬೀಜವನ್ನ ಅವರು ಅದನ್ನ ಶೇಖರಿಸಿ ಇಟ್ಕೊಂಡಿದ್ರು. ಅವ್ರೇನ್ ಮಾಡ್ತಾರೆ, ಒಂದು ಮುಷ್ಟಿ ಹುಣಸೆ ಬೀಜಗಳನ್ನ ತಗೊಂಡ್ಬಿಟ್ಟು ಆ ಮಾಲೀಕನ ಹತ್ರ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ಈ ತರ ನಮ್ಮ ತಂದೆ ತಾಯಿಗಳು ನಿಮ್ಮ ಹತ್ರ ಸಾಲ ಮಾಡಿದ್ರಲ್ವಾ, ಅದನ್ನ ತೀರಿಸ್ಲಿಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು, ಸರಿ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಕೈ ತುಂಬಾ ಅವರು ಆ ಹುಣಸಿ ಬೀಜವನ್ನ ಅವ್ರು ಕೊಡ್ತಾರೆ. ಆಗ ಈ ಮಾಲೀಕನಿಗೆ ನಗು ಬರುತ್ತೆ, ಏನ್ ಮಾಡ್ತಾ ಇದ್ದಾನೆ ನೀವನು ಅಂತ ಹೇಳ್ಬಿಟ್ಟು. ಆದ್ರೆ ಆ ಚಿಕ್ಕ ಮಗುವಿನ ಮನಸ್ಸನ್ನ ನೋಯಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಕೈಯನ್ನ ಒಡ್ಬಿಟ್ಟು, ಸರಿ ಆಯ್ತು ಕೊಡು ಅಂತ ಹೇಳ್ಬಿಟ್ಟು ಅವ್ರ ತಮಾಷೆ ಆತರ ಹಂಗ ಅನ್ಕೊಂಡು ಅವರು ಇಸ್ಕೋತಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಅವ್ರ ಕೈಗೆ ಆ ಹುಣಸೆ ಬೀಜಗಳು ಹೋಗಿದ ತಕ್ಷಣನೇ ಅದು ಬಂಗಾರದ ನಾಣ್ಯಗಳಾಗಿ ಅದು ಮಾರ್ಪಾಡಾಗುತ್ತೆ. ಆಗ ಅವ್ರಿಗೆ ನಂಬ್ಲಿಕ್ಕೆ ಆಗೋದಿಲ್ಲ. ಆಗ ಅವರು ಮಧ್ವಾಚಾರ್ಯರು ಕೇಳ್ತಾರೆ, ನಿಮ್ಗೆ ಇವಾಗ ಹಣ ಪಾವತಿ ಆಯ್ತಾ, ಇನ್ನ ಏನಾದ್ರು ಕಡಿಮೆ ಆಯ್ತಾ, ನಾನು ಇನ್ನ ಕೊಡ್ಬೇಕಾ ಅಂತ ಅವರು ಮಧ್ವಾಚಾರ್ಯರು ಕೇಳ್ತಾರೆ. ಸೊ ಇವಾಗ ನಾವು ಪಾಜಕ ಕ್ಷೇತ್ರಕ್ಕೆ ಹೋದ್ರೆ ನಾವು ಈ ಹುಣಸೆ ಮರವನ್ನು ಸಹ ನಾವಲ್ಲಿ ನೋಡಬಹುದು. ಮತ್ತೆ ಅವರು 5 ವರ್ಷ ಮಗು ಇದ್ದಾಗ ಅವ್ರ ತಂದೆ ಅವ್ರಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅವ್ರ ಅಕ್ಷರಾಭ್ಯಾಸ ಮಾಡಿಸಿರೋ ಆ ಕಲ್ಲನ್ನು ಸಹ ನಾವು ಅವ್ರ ಮನೆಯ ಅಂಗಳದಲ್ಲಿ ನಾವು ನೋಡಬಹುದು. ಅವಾಗ ಅವರು
ವಿದ್ಯೆಯನ್ನ ಅಂದ್ರೆ ಅವ್ರ ತಂದೆನೆ ಮೊದ್ಲು ವಿದ್ಯೆಯನ್ನ ಕಲಿಸ್ಕೊಡ್ತಾ ಇರ್ತಾರೆ, ಅವ್ರಿಗೆ ಅಕ್ಷರವನ್ನ ಕಲಿಸ್ಕೊಡ್ತಾ ಇರ್ತಾರೆ. ಮಧ್ವಾಚಾರ್ಯರು ಅವರು ಎಲ್ಲವನ್ನ ಬೇಗ ಗ್ರಹಿಸ್ತಾ ಇರ್ತಾರೆ, ಬೇಗ ಕಲ್ತ್ಕೊತಾ ಇರ್ತಾರೆ. ಮತ್ತೆ ಮಾರನೇ ದಿನ ಅವ್ರ ತಂದೆ ಏನಾದ್ರು ಹೇಳಿದ್ದನ್ನೇ ಅವರು ರಿಪೀಟ್ ಮಾಡಿದ್ರೆ ಅವ್ರ ತಂದೆ ಹೇಳ್ತಾರಂತೆ, ನೆನ್ನೆನೆ ಹೇಳ್ಕೊಟ್ಟಿದ್ಯಲ್ವಾ ಈ ಪಾಠವನ್ನ, ನಾನು ಇದನ್ನ ಕಲ್ತ್ಕೊಂಡಾಗಿದೆ, ನೀನು ಮುಂದಿನ ಪಾಠಕ್ಕೆ ಯಾಕೆ ಹೋಗ್ಬಾರ್ದು, ನೀನ್ ಯಾಕೆ ಹಿಂದಿನ ಪಾಠವನ್ನೇ ನನಗೆ ಮತ್ತೆ ಮತ್ತೆ ಹೇಳ್ಕೊಡ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ಅವ್ರು ಮಧ್ವಾಚಾರ್ಯರು ಹೇಳ್ತಾ ಇದ್ರಂತೆ. ಅಂದ್ರೆ ಅವ್ರು ಅಷ್ಟು ಬುದ್ಧಿವಂತರಾಗಿರ್ತಾರೆ. ಅದಾದ್ಮೇಲೆ ಅವ್ರಿಗೆ ಉಪನಯನನೂ ಆಗತ್ತೆ. ಅದಾದ್ಮೇಲೆ ಅವ್ರು ಸನ್ಯಾಸತ್ವನ್ನ ತಗೋತಾರೆ, ಅದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಂಡಂತೆ. ಮತ್ತೆ ಅವರು ಒಂದು 5 ರಿಂದ 8 ವರ್ಷ ವಯಸ್ಸಲ್ಲಿ ಅವ್ರು ಗುರುಕುಲದಲ್ಲಿ ಇರ್ತಾರೆ. ಅವಾಗ ಗುರುಕುಲದಲ್ಲಿ ಇದ್ದಾಗ ಅವರು ಒಂದೇ ಕಡೆ ಕುತ್ಕೊಳೋದಿಲ್ವಂತೆ, ಅವ್ರು ಕೋತಿ ತರ ಆಡ್ತಾ ಇರ್ತಾರಂತೆ, ಆ ಕಡೆ ಈ ಕಡೆ. ಅವ್ರ ಮನ್ಸೆಲ್ಲೂ ಸಹ ಅಲ್ಲ ಅವರು ಒಂದ್ ಕಡೆ ಕುತ್ಕೊಂಡಲ್ಲೇ ಅವರು ಪಾಠ ಕೇಳ್ತಿರ್ತಾರೆ, ಬೇರೆಯವ್ರಿಗೂ ಸಹ ತುಂಬಾನೇ ಇದರಿಂದ ಡಿಸ್ಟರ್ಬ್ ಆಗ್ತಿರುತ್ತೆ. ಆಗ ಗುರುಗಳು ಕೇಳ್ತಾರಂತೆ, ಮಧ್ವಾಚಾರ್ಯ ವಾಸುದೇವ ನೀನ್ ಏನ್ ಮಾಡ್ತಾ ಇದ್ಯಾ, ನೀನ್ ಒಂದ್ ಕಡೆ ಕುತ್ಕೊಂಡು ಯಾಕೆ ಪಾಠ ಕೇಳ್ಕೊಡ್ದು, ಎಲ್ಲರಿಗೂ ಸಹ ನಿನ್ನಿಂದ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಆಗ ಅವರು ಗುರುಗಳಿಗೆ ಹೇಳ್ತಾರಂತೆ, ನಾನು ಗುರುಗಳೇ, ನಾನು ನಿಮ್ಮ ಪಾಠಗಳನ್ನೆಲ್ಲ ನಾನು ಕೇಳಿಸ್ಕೊತಾ ಇದ್ದೀನಿ, ನಾನು ಕಲ್ತ್ಕೊಂಡಿದೀನಿ ಕೂಡ ಅಂತ ಹೇಳ್ಬಿಟ್ಟು ಅವರು ಎದುರುವಾದವನ್ನು ಮಾಡ್ತಾರಂತೆ. ಆಗ ಗುರುಗಳಿಗೆ ತುಂಬಾ ಕೋಪ ಬರುತ್ತಂತೆ, ನನಗೆ ಎದುರುವಾದವನ್ನ ಮಾಡ್ತಾ ಇದೆಯಲ್ವಾ ನೀನು, ಸರಿ ನಾನು ಹೇಳ್ಕೊಟ್ಟಿರೋದನ್ನ ಹೇಳು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರಂತೆ. ಸರಿ, ನಾನು ಯಾವತ್ತಿಂದ ಹೇಳಿ, ನೀವು ನೆನ್ನೆ ಹೇಳ್ಕೊಟ್ಟಿರೋದು ಹೇಳ ಅಥವಾ ಇದಕ್ಕಿಂತ ಮುಂಚೆ ಹೇಳ್ಕೊಟ್ಟಿರೋದು ಹೇಳ ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ. ಅವಾಗ ಅವರು ಮಧ್ವಾಚಾರ್ಯರು ಎಷ್ಟು ಅವರು ಪಾಠವನ್ನ ಹೇಳ್ತಾರೆ ಅಂತಂದ್ರೆ, ಅವ್ರು ಮೊದಲನೇ ದಿನ ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಅವ್ರ ಗುರುಗಳು, ಅಲ್ಲಿಂದ ಇಟ್ಕೊಂಡು ಅವ್ರು ಆ ದಿನದ ತನಕ ಏನ್ ಹೇಳ್ಕೊಟ್ಟಿದ್ರೆ ಎಲ್ಲವನ್ನ ಅವ್ರು ಪಟ ಹೇಳಲಿಕ್ಕೆ ಶುರು ಮಾಡ್ತಾರಂತೆ. ಅದಾದ್ಮೇಲೆ ನೀವು ಮುಂದೆ ಇದನ್ನ ಹೇಳಲಿಕ್ಕೆ ಹೊರಟಿದಾರ ಅನ್ನೋದನ್ನು ಸಹ ಅವ್ರು ಹೇಳ್ತಾರಂತೆ. ಆಗ ಆ ಗುರುಗಳಿಗೆ ಆಶ್ಚರ್ಯ ಆಗೋಗುತ್ತಂತೆ, ನೀನು ಸಾಮಾನ್ಯ ಬಾಲಕ ಅಲ್ಲ, ನೀನು ಈ ಗುರುಕುಲದಲ್ಲಿ ಇಟ್ಕೊಂಡು ಕಲ್ತ್ಕೊಳ್ಳುವಂಥದ್ದು ಏನು ಇಲ್ಲ, ನೀನ್ ಈಗ ಬರ್ಬೇಡ, ನೀನು ಇನ್ಮೇಲೆ ನೀನು ಈ ಗುರುಕುಲಕ್ಕೆ ಬರ್ಬೇಡ, ನೀನ್ ಬಂದು ಈ ತೊಂದರೆ ಕೊಡ್ತಾ ಇದ್ಯಾ, ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಸಹ ತೊಂದರೆ ಆಗುತ್ತೆ, ನೀನ್ ಇನ್ನ ಬರ್ಕೂಡುದು ಅಂತ ಹೇಳ್ಬಿಟ್ಟು ಅವ್ರು ಮಧ್ವಾಚಾರ್ಯರಿಗೆ ಹೇಳ್ತಾರಂತೆ. ಮಧ್ವಾಚಾರ್ಯರು ಅವ್ರು ಎಲ್ಲಾ ಕಡೆ ಅವರು ನೋಡ್ತಾ ಇದ್ದಾರೆ, ಅಲ್ಲಿ ಎಲ್ಲಾ ಕಡೆ ಏನನ್ನ ಬೋಧನೆ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತಂತಂದ್ರೆ, ಭಗವಂತ ನಿರಾಕಾರ, ಈ ಪರಮ ಸತ್ಯ ಯಾರಿದ್ದಾರೆ ಅವರು ನಿರಾಕಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಈಗ ಮಧ್ವಾಚಾರ್ಯರಿಗೆ ಅದನ್ನ ಕೇಳಿಸ್ಕೊಳ್ಲಿಕ್ಕೆ ಆಗ್ತಾನೆ ಇಲ್ಲ, ಇದೇನಿದು ಎಲ್ಲರೂ ಹೀಗ್ ಮಾತಾಡ್ತಾ ಇದ್ರಲ್ಲ, ಭಗವಂತನಿಗೆ ಅಂತಹ ಸುಂದರ ರೂಪವಿದೆ, ಶ್ಯಾಮ ಸುಂದರ ರೂಪ ಇದೆ, ಆದ್ರೆ ಎಲ್ಲರೂ ಸಹ ಯಾವುದೇ ಒಂದು ರೂಪ ಇಲ್ಲ, ಅವ್ರು ಬರೇ ಬೆಳಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾನೇ ದುಃಖ ಆಗತ್ತೆ. ಏನ್ ಮಾಡೋದು ಇದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗ್ಲೂ ಮನಸ್ಸಲ್ಲಿ ಅದನ್ನೇ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಈ ಹಿಂದೂ ಮಹಾಕಾವ್ಯಗಳನ್ನೆಲ್ಲ ಓದೋದ್ರಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಅವರು ಉಪನಿಷತ್ತುಗಳನ್ನ ಮತ್ತೆ ವೇದಗಳನ್ನೆಲ್ಲ ಅವ್ರು ತಿಳ್ಕೊಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ಅವ್ರು ಇವಾಗ ಗುರುಕುಲಕ್ಕೂ ಹೋಗ್ತಿಲ್ವಲ್ಲ, ಅವರು ಇವಾಗ ಅಚ್ಯುತ ಪ್ರೇಕ್ಷನ್ ಹತ್ರ ಅವರು ಹೋಗಿ ಎಲ್ಲಾ ವೇದ ಅದ್ವೈತ ಸಾಹಿತ್ಯವನ್ನೆಲ್ಲ ಅವರು ಅಧ್ಯಯನ ಮಾಡ್ಲಿಕ್ಕೆ ಅವರು ಹೋಗ್ತಾರೆ. ಸೊ ಅವ್ರ ತಂದೆ ಮಧ್ವಾಚಾರ್ಯರಿಗೆ ಹೇಳ್ತಾರೆ, ನೀನ್ ಏನ್ ಮಾಡ್ತಾ ಇದೀಯಾ ಮಧ್ವಾ, ನೀನು ಈ ವೇದಗಳನ್ನೆಲ್ಲ ಯಾಕೆ ನೀನ್ ಕಲ್ತ್ಕೊಳ್ಲಿಕ್ಕೆ ಹೋಗ್ತಾ ಇದ್ಯಾ, ಇದೆಲ್ಲ ನಿನಗೆ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಆದ್ರೆ ಮಧ್ವಾಚಾರ್ಯರಿಗೆ ಇದ್ರ ಬಗ್ಗೆನೇ ಅವ್ರಿಗೆ ತುಂಬಾ ಆಸಕ್ತಿ ಇರುತ್ತೆ, ಈ ವೇದಗಳನ್ನೆಲ್ಲ ಪಠನೆ ಮಾಡೋದ್ರಲ್ಲಿ ಅವ್ರಿಗೆ ತುಂಬಾ ಆಸಕ್ತಿ ಇರುತ್ತಂತೆ. ಅವ್ರ ತಂದೆಗೆ ಹೇಳ್ತಾರಂತೆ, ಅಪ್ಪ ಅವ್ರು ಹೇಳ್ತಾರಂತೆ, ನಾನು ಈ ಶಂಕರ ಅವ್ರದ್ದು ಮಾಯಾವಾದ ಇದೆಯಲ್ಲ, ನಾನು ಅದನ್ನ ಈ ಪ್ರಪಂಚದಿಂದ ಹೋಗ್ಲಾಡಿಸ್ತೀನಿ, ನಾನು ಅದ್ರ ವಿರುದ್ಧ ನಾನು ಹೋರಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಅವ್ರು ಅಷ್ಟು ಚಿಕ್ಕ ಬಾಲಕ ಅವರು ಹೇಳ್ತಾರಂತೆ. ಆಗ ಅವ್ರ ತಂದೆ ಹೇಳ್ತಾರಂತೆ, ನೀನ್ ಏನ್ ಮಾತಾಡ್ತಾ ಇದ್ಯಾ, ಶಂಕರಾಚಾರ್ಯರು ಅವರು ಈ ಅದ್ವೈತ ಸಿದ್ಧಾಂತವನ್ನ ಎಲ್ಲಾ ಕಡೆ ಅವರು ಪ್ರಚಾರ ಮಾಡಿದ್ದಾರೆ, ನೀನು ಅವರ ವಿರುದ್ಧವಾಗಿ ನೀನು ಹೋರಾಡ್ಲಿಕ್ಕೆ ನೀನ್ ಸಾಧ್ಯನಾ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅವ್ರ ಕೈಯಲ್ಲಿ ಆ ಸಮಯದಲ್ಲಿ ಕೋಲಿರುತ್ತಂತೆ, ಮಧ್ವಾಚಾರ್ಯರ ಹತ್ರ ಅಂದ್ರೆ ವಾಸುದೇವನ ಹತ್ರ ಒಂದ್ ಕೋಲ್ ಇರುತ್ತಂತೆ, ಒಣಗೋಗಿರುವಂತಹ ಒಂದು ಕೋಲು. ಆಗ ಅವ್ರ ತಂದೆ ಹೇಳ್ತಾರಂತೆ, ನೀನ್ ಆಸೆ ಇಟ್ಕೊಂಡಿದ್ಯಲ್ಲ ಈ ವೈಷ್ಣವ ಧರ್ಮವನ್ನ ನೀನು ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ನೀನ್ ಅನ್ಕೊಂಡಿರೋ ಆಸೆ ಯಾವ ತರ ಇದೆ ಅಂತಂದ್ರೆ, ನಿನ್ ಕೈಯಲ್ಲಿ ಕೋಲ್ ಇದೆಯಲ್ಲ, ಆ ಕೋಲು ಚಿಗ್ರೋದು ಒಂದೇ, ನೀನು ಈ ವೈಷ್ಣವ ತತ್ವಗಳನ್ನ ಪ್ರಚಾರ ಮಾಡೋದು ಒಂದೇ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಹೇಳ್ತಾರಂತೆ. ಆಗ ಮಧ್ವಾಚಾರ್ಯರಿಗೆ ಕೋಪ ಬರುತ್ತಂತೆ. ಅವ್ರು ಹೇಳ್ತಾರಂತೆ, ಸರಿ ಈ ಒಣಕೋಲು ಚಿಗುರ್ಬೇಕಾ, ಅವಾಗ ನೀನ್ ನಂಬ್ತೀಯಾ ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಅವ್ರ ಹತ್ರ ಕೋಲನ್ನ 3 ಭಾಗ ಮಾಡ್ತಾರಂತೆ. 3 ಭಾಗ ಮಾಡಿ ಅದನ್ನ 3ನ್ನ ನೆಡ್ತಾರಂತೆ. ನೆಟ್ಟಿದ ತಕ್ಷಣನೇ ಅದು ಹಸರಾಗಿ ಮಾರ್ಪಟ್ಟು ಅಲ್ಲಿ ಗಿಡ ಬರುತ್ತಂತೆ. ಸೊ ಈಗ್ಲೂ ಸಹ ನಾವು ಆ ಪಾಜಕ ಕ್ಷೇತ್ರಕ್ಕೆ ಹೋದ್ರೆ ನಾವು ಆ ಮರಗಳನ್ನ ನಾವು ನೋಡ್ಬೋದು. ಸೊ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಪುಟ್ಟ ಬಾಲಕ ವಾಸುದೇವ ಒಣಗಿದ ಕೋಲೊಂದನ್ನು ಹಿಡಿದು ಆಡುತ್ತಿದ್ದ,
ಒಮ್ಮೆಲೆ ತಂದೆ ಬಳಿಗೆ ಬಂದು, ಅಪ್ಪ, ನಾನು ವೈಷ್ಣವ ಮತವನ್ನು ಪ್ರಚಾರಗೊಳಿಸುತ್ತೇನೆ ಎಂದು ನುಡಿದ. ಆ ಕಾಲದ ವಿಷಮ ಪರಿಸ್ಥಿತಿಯನ್ನರಿತಿದ್ದ ನಡಿಲ್ಲಾಯರು ಬೇಸರದಿಂದ ನಕ್ಕು, ಮಗು, ದುಷ್ಟರೇ ತುಂಬಿರುವ ಈ ಕಾಲದಲ್ಲಿ ನೀನು ವೈಷ್ಣವ ಮತವನ್ನು ಪ್ರಚಾರಗೊಳಿಸುವುದೆಂದರೆ ನಿನ್ನ ಕೈಯಲ್ಲಿರುವ ಒಣಗಿದ ಕೋಲು ಚಿಗುರಿದಂತೆಯೇ ಸರಿ ಎಂದು ನುಡಿದರು. ಕೂಡಲೇ ವಾಸುದೇವನು ಆ ಒಣಗಿದ ಕೋಲನ್ನು ಮಣ್ಣಲ್ಲಿ ನೆಟ್ಟ. ಬಲು ಆಶ್ಚರ್ಯ! ಒಣಗಿದ ಕೋಲು ಹಸುರಾಯಿತು, ಚಿಗುರಿ ಹೆಮ್ಮರವಾಯಿತು. ಈ ಬಾಲಕನಿಂದ ಅಸಾಧ್ಯವೂ ಸಾಧ್ಯವಾಗುತ್ತದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿತ್ತು. ಕೋಲು ಊರಿ ಮರ ಮಾಡಿದ ಸ್ಥಳವೇ ಇದೆಂದು ಪ್ರಸಿದ್ಧಿ. ಮುಂದೆ ವಾಸುದೇವ ತೀರ್ಥದಲ್ಲಿ ಗಂಗಾ ಸನ್ನಿಧಾನವಿದೆ ಎಂದು ದೃಢಪಡಿಸಲು ಒಂದು ಗಿಡವನ್ನು ತಲೆ ಕೆಳಗಾಗಿ ನೆಟ್ಟು ಚಿಗುರಿಸಿದ ಸ್ಥಳವೂ ಇದೆಂದು ಪ್ರತೀತಿ. ಇಲ್ಲಿ ಇನ್ನ ಒಂದು ಗಿಡವನ್ನು ಸಹ ಅವರು ತಲೆ ಕೆಳಗಾಗಿ ನೆಟ್ಟು ಅದನ್ನು ಸಹ ಚಿಗುರಿಸಿದ್ದಾರೆ. ಈ ಜಾಗದಲ್ಲಿ ಆ ಗಂಗಾ ನದಿ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಪಡಿಸ್ಲಿಕ್ಕೆ ಇದೊಂದು ಪ್ರತೀತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಒಂದ್ಸತಿ ಏನಾಗತ್ತೆ ಅಂತಂದ್ರೆ ಅವರು ಈ ಕುಂಜಾರುಗಿರಿಯ ಸುತ್ತಲೂ 4 ಕೊಳಗಳಿದೆ. ಆ 4 ಕೊಳಗಳು ಸಹ ತುಂಬಾ ಶ್ರೇಷ್ಠವಾದ ಕೊಳಗಳು. ಅದಕ್ಕೆ ಈ ಕೊಳದಲ್ಲಿ ಅವರು ಪ್ರತಿದಿನ 4 ಕೊಳದಲ್ಲೂ ಸಹ ಅವರು ಮುಳುಗಿ ಬರ್ತಾ ಇದ್ರಂತೆ ವಾಸುದೇವ. ಅದಕ್ಕೆ ಅವ್ರ ತಾಯಿಗೆ ಯಾವಾಗ್ಲೂನು ಅವ್ರ ಮಗನ ಮೇಲೆನೆ ಚಿಂತೆ ಇರುತ್ತೆ. ಇದೇನಿದು ಒಬ್ನೇ ಹೋಗ್ತಾನಲ್ವಾ, 4 ಕೊಳದಲ್ಲಿ ಮುಳುಗಿ ಬರ್ತಾನಲ್ಲ, ನೀನ್ ಯಾಕೆ ಆ 4 ಕೊಳಕ್ ಹೋಗ್ಬಾರ್ದು, ನಿನ್ ಮನೆಯಲ್ಲೇನೆ ನೀನು ಸ್ನಾನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಧ್ವಾಚಾರ್ಯರಿಗೆ ಹೇಳ್ತಾರಂತೆ. ಅದಕ್ಕೆ ಅವಾಗ ಅವ್ರು ಏನ್ ಮಾಡ್ತಾರೆ ಮಧ್ವಾಚಾರ್ಯರು ಅಂತಂದ್ರೆ ಮನೆಯಲ್ಲೇನೆ ಒಂದು ಕೊಳವನ್ನ ಅವರು ಸೃಷ್ಟಿ ಮಾಡ್ತಾರಂತೆ. ಆ ಕೊಳದಲ್ಲಿ ಮಿಂದ್ರೆ ಈ 4 ಕೊಳದಲ್ಲೂ ಸಹ ಮಾಡಿದ್ರೆ ಏನ್ ಫಲ ಸಿಗುತ್ತೋ ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಪಾಚಕ ಕ್ಷೇತ್ರಕ್ಕೆ ಹೋದ್ರೆ ಅವ್ರ ಮನೆಯ ಅಂಗಳದಲ್ಲೇ ನಾವು ಈ ಕೊಳವನ್ನು ಸಹ ನಾವು ನೋಡ್ಬೋದು. ಕುಂಜಾರುಗಿರಿಯ ಸುತ್ತಲೂ 4 ದಿಕ್ಕುಗಳಲ್ಲಿ ಶ್ರೀ ಪರಶುರಾಮ ದೇವರು ತಮ್ಮ ಆಯುಧಗಳಿಂದ ನಿರ್ಮಿಸಿದ ಬಾಣ, ಪರಶು, ಧನು, ಗದಾ ತೀರ್ಥಗಳಲ್ಲಿ ತ್ರೈಲೋಕ್ಯಾಚಾರ್ಯರಾದ ಶ್ರೀ ಮಧ್ವರು ಬಾಲ್ಯದಲ್ಲಿ ವಾಸುದೇವನಾಗಿದ್ದಾಗ ಪ್ರತಿನಿತ್ಯ ಮಿಂದು ಬರುತ್ತಿದ್ದರು. ದಟ್ಟ ಕಾಡಿನಲ್ಲಿ ಒಬ್ಬಂಟಿಗನಾಗಿ ಸಾಗುವ ಮಗನನ್ನು ಕಂಡು ತಾಯಿಯು ಕಳವಳದಿಂದ, ಮಗು, ನೀನೊಬ್ಬನೇ ಪ್ರತಿನಿತ್ಯವೂ ಹೀಗೆ ದಟ್ಟ ಕಾಡಿನಲ್ಲಿ ಸಾಗುವುದು ನನಗೆ ಭಯವನ್ನುಂಟು ಮಾಡುತ್ತಿದೆ ಎಂದು ನುಡಿಯಲು ಕೂಡಲೇ ಒಪ್ಪಿದ ವಾಸುದೇವನು ಮನೆಯ ಈಶಾನ್ಯ ದಿಕ್ಕಿನಲ್ಲಿಯೇ ದಂಡದಿಂದ ತೀರ್ಥವನ್ನು ನಿರ್ಮಿಸಿ ಪರಶುರಾಮನು ನಿರ್ಮಿಸಿದ 4 ತೀರ್ಥಗಳಲ್ಲಿ ಮಿಂದ ಫಲವು ಈ ತೀರ್ಥಗಳಲ್ಲಿ ಮೀಯುವುದರಿಂದ ಬರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಪಾದಕ ಕ್ಷೇತ್ರಕ್ಕೆ ಹೋದ್ರೆ ತುಂಬಾ ನೋಡ್ಲಿಕ್ಕೆ ಸ್ಥಳ ಇದೆ. ತುಂಬಾ ಪುಣ್ಯವಾದ ಸ್ಥಳ ಇದು, ಪರಶುರಾಮರ ಕ್ಷೇತ್ರನೂ ಕೂಡ. ಇಲ್ಲಿ ನಾವೇನೆಲ್ಲ ನೋಡ್ಬೋದು ಅಂತಂದ್ರೆ ಮಧ್ವಾಚಾರ್ಯರ ಪೂರ್ವಜರ ಮನೇನ ನೋಡ್ಬೋದು. ಅದು ಮಧ್ವಾಚಾರ್ಯರು ಹುಟ್ಟಿದಂತಹ ಸ್ಥಳ. ಮತ್ತೆ ನಾವಿಲ್ಲಿ ಏನೆಲ್ಲ ನೋಡ್ಬೋದು ಅಂತಂದ್ರೆ ಮಧ್ವಾಚಾರ್ಯರ ಅಕ್ಷರಾಭ್ಯಾಸ ಮಾಡಿರೋ ಸ್ಥಳ, ಅವರು ನೆಟ್ಟಿದ ಆಲದ ಮರವನ್ನ ನೋಡ್ಬೋದು, ಹುಣಸೆ ಮರ ನೋಡ್ಬೋದು, 2 ದೊಡ್ಡ ಕಲ್ಲುಗಳನ್ನ ನಾವು ನೋಡಬಹುದು. ಆ ಹೆಜ್ಜೆ ಗುರುತು ನಾವು ನೋಡಿದ್ವಲ್ಲ, ಆ ಹೆಬ್ಬೆರಳಿನ ಗುರುತನ್ನ ನಾವು ನೋಡಬಹುದು. ಮತ್ತೆ ಮಧ್ವಾಚಾರ್ಯರು ಆ 4 ಕೊಳಗಳಿಂದ ನೀರನ್ನ ತಂದು ಅವರು ಒಂದು ಕೊಳವನ್ನ ಮನೆಯಲ್ಲಿ ನಿರ್ಮಿಸಿದ್ರಲ್ಲ, ಅದನ್ನ ನಾವು ನೋಡಬಹುದು. ಸೊ ಈ ತರ ನಾವು ಆ ಪಾಚಕ ಕ್ಷೇತ್ರಕ್ಕೆ ಹೋದ್ರೆ ಇದನ್ನೆಲ್ಲ ನಾವು ನೋಡಬಹುದು. ಸೊ ಇವಾಗ ಮಧ್ವಾಚಾರ್ಯರು ಹೇಗೆ ಸನ್ಯಾಸತ್ವನ ತಗೋತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇವಾಗ ಮಧ್ವಾಚಾರ್ಯರಿಗೆ ಈಗ ಎಲ್ಲರೂ ಬೋಧನೆ ಮಾಡ್ತಿದಾರಲ್ಲ, ಅದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ. ಅವ್ರ ಇವಾಗ ವೇದಗಳನ್ನ ಕಲಿಬೇಕು ಅಂತ ಹೇಳ್ಬಿಟ್ಟು ಅವ್ರಿವಾಗ ಅಚ್ಯುತ ಪ್ರೇಕ್ಷರ ಹತ್ರ ಹೋಗಿದ್ದಾರೆ. ಆಗ ಅವ್ರ ತಂದೆ ಒಂದ್ಸತಿ ಅವ್ರನ್ನ ಹುಡ್ಕೊಂಡು ಬರ್ತಾರೆ. ಹುಡ್ಕೊಂಡ್ ಬಂದು ಅವ್ರು ಹೇಳ್ತಾರೆ, ನೀನ್ ಏನ್ ಮಾಡ್ತಾ ಇದೀಯಾ, ನೀನ್ ಯಾಕೆ ಇಲ್ಲಿ ವೇದಗಳನ್ನ ಕಲ್ತ್ಕೊಂಡಿದ್ಯಾ, ನೀನ್ ವೇದಗಳನ್ನ ಕಲ್ತ್ಕೊಂಡ್ ಮಾಡೋದಾದ್ರೆ ಏನಿದೆ, ನಿನ್ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಕರೀತಾರೆ. ಅವಾಗ ಅವ್ರು ಬರ್ಲಿಕ್ಕೆ ಅವ್ರು ರೆಡಿ ಇಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಅಪ್ಪ, ನಾನು ಸನ್ಯಾಸತ್ವವನ್ನ ತಗೋಬೇಕು, ದೀಕ್ಷೆಯನ್ನ ತಗೋಬೇಕು, ಸನ್ಯಾಸತ್ವವನ್ನ ತಗೋಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಅಂದಾಗ ಅವ್ರ ತಂದೆಗೆ ತುಂಬಾನೇ ಅವ್ರಿಗೆ ಬೇಜಾರಾಗೋಗುತ್ತೆ. ವಾಸುದೇವನಿಗೆ ಹೇಳ್ತಾರೆ, ನೀನ್ ಏನಂತ ಮಾತಾಡ್ತಾ ಇದ್ಯಾ, ನಾವೆಷ್ಟು ಕಷ್ಟಪಟ್ಟು ನೀನನ್ನ ಮಗುವಾಗಿ ಪಡೆದ್ವಿ, ಈಗ ನೀನ್ ಇರೋದೇ ನೀನೊಬ್ಬ, ನೀನು ಸನ್ಯಾಸತ್ವವನ್ನ ತಗೊಂಡ್ರೆ ನಮ್ಮ ಗತಿ ಏನು ಅಂತ ಹೇಳಿದಾಗ, ನಮ್ಗೇನಾದ್ರೂ ಇನ್ನೊಬ್ಬ ಮಗ ಇದಾನ ನಮ್ಮನ್ನ ನೋಡ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಮತ್ತೊಂದು ವಾಕ್ಯವನ್ನ ನುಡಿತಾರೆ. ಆಗ ಮಧ್ವಾಚಾರ್ಯರು ಹೇಳ್ತಾರೆ, ಏನ್ ಹೇಳ್ದೆ, ಇನ್ನೊಬ್ಬ ಮಗ ಇದಾನ ಅಂತ ಹೇಳ್ಬಿಟ್ಟು ನೀನು ಯೋಚನೆ ಮಾಡ್ತಾ ಇದೆಯಲ್ವಾ, ಹಾಗಾದ್ರೆ ಇನ್ನೊಬ್ಬ ಮಗ ಇದ್ರೆ ನಾನು ಸನ್ಯಾಸತ್ವವನ್ನ ತಗೋಬಹುದಾ, ಹಾಗಾದ್ರೆ ನಾನು ದೇವರಲ್ಲಿ ಪ್ರಾರ್ಥನೆನ ಮಾಡ್ಕೋತೀನಿ, ನಿಮ್ಗೆ ಇನ್ನ ಒಂದು ಮಗು ಹುಟ್ಲಿ ಅಂತ ಹೇಳ್ಬಿಟ್ಟು. ಆಗ ಮಧ್ಯಗೇಹ ಅವರು ನಗ್ತಾರೆ, ನೀನ್ ಏನ್ ಮಾತಾಡ್ತಾ ಇದೆಯಾ, ನಮ್ಗೆ ಇವಾಗ ಆಲ್ರೆಡಿ ಎಷ್ಟು ವಯಸ್ಸಾಗಿದೆ, ಈ ವಯಸ್ಸಲ್ಲಿ ನಮ್ಗೆ ಮಗು ಹುಟ್ಟುತ್ತಾ, ನೀನ್ ಏನಂತ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಇದೇ ತರನೇ ವಾದ ನಡೀತಾ ಇರುತ್ತೆ ಇಬ್ರಿಗುನು, ತಂದೆ ಮಗನಿಗೆ ನಾನು ಸನ್ಯಾಸ ತಗೋತೀನಿ ಅಂತ, ಇವ್ರು ಬೇಡ ಅಂತ ಹೇಳ್ಬಿಟ್ಟು. ಅವಾಗ ಇದೇ ತರ ವಾದ ಮಾಡ್ತಿರ್ಬೇಕಾದ್ರೆ ಅವ್ರ ತಂದೆ ಹೇಳ್ತಾರೆ, ಆಯ್ತು ಸರಿ, ನೀನ್ ಏನಂತ ಮಾತಾಡ್ತಾ ಇದ್ಯಾ, ನಿನ್ಗೆ ಕೈ ಮುಗಿತೀನಿ, ದಂಡ ಹಾಕ್ತೀನಿ, ನೀನ್ ಮನೆಗ್ ಬರ್ತೀಯಾ, ನಿನ್ಗೆ ಹೊಟ್ಟೆ ಹಸುವಾಗಿರ್ಬೋದು, ಅದಕ್ಕೆ ನೀನ್ ಈ ತರ ಎಲ್ಲಾ ಮಾತಾಡ್ತಾ ಇದ್ಯಾ, ಬಾ ಅಂತ ಹೇಳ್ಬಿಟ್ಟು ಕರೀತಾರೆ. ಆಗ ಮಧ್ವಾಚಾರ್ಯರು ಹೇಳ್ತಾರೆ, ನೀನ್ ಏನ್ ಹೇಳ್ದೆ, ದಂಡ ಹಾಕ್ಬೇಕು, ನಾನ್ ನಿನ್ಗೆ ದಂಡ ಹಾಕ್ತೀನಿ ಅಂತ ಹೇಳ್ದೆ ಅಲ್ವಾ, ಆದ್ರೆ ಚಿಕ್ಕವ್ರಿಗೆ ದೊಡ್ಡವರು ದಂಡ ಹಾಕೋಗಿಲ್ಲ. ಆದ್ರೆ ಚಿಕ್ಕವ್ರೇನಾದ್ರೂ ಸನ್ಯಾಸತ್ವವನ್ನ ತಗೊಂಡ್ರೆ
ಆಗ ಅವರ ತಂದೆ ತಾಯಿಗಳು ಸಹ ಚಿಕ್ಕವರಿಗೆ ದಂಡವನ್ನ ಹಾಕ್ಬೋದು. ನೋಡು ನೀನೇ ಬಾಯಲ್ಲಿ ನುಡಿತಾ ಇದ್ಯಾ, ಪ್ರಕೃತಿಗೂ ಸಹ ಇದೇ ಆಸೆ ಇದೆ ಅನ್ಸುತ್ತೆ, ಸೊ ನಾನು ಮುಂದೆ ಸನ್ಯಾಸಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅದೇ ತರನೇ ಸ್ವಲ್ಪ ದಿನಗಳಾದ್ಮೇಲೆ ಇವ್ರು ಪ್ರಾರ್ಥನೆಯನ್ನ ಮಾಡ್ಕೋತಾರಲ್ವಾ ಭಗವಂತನಲ್ಲಿ, ಇನ್ನ ಒಂದು ಮಗು ಆಗ್ಲಿ ನಮ್ಮ ತಂದೆ ತಾಯಿಗೆ ಅಂತ ಹೇಳ್ಬಿಟ್ಟು. ಅದೇ ತರನೇ ಆಶ್ಚರ್ಯವಾಗಿ ಅವ್ರ ತಾಯಿ ಮತ್ತೊಮ್ಮೆ ಗರ್ಭಿಣಿ ಆಗ್ತಾರೆ. ಅವಾಗ ಅವ್ರಿಗೆ ಒಂದು ಮಗು ಹುಟ್ಟುತ್ತೆ. ಈಗ ಅವರು ಹೇಳಿಕ್ಕೆ ಶುರು ಮಾಡ್ತಾರೆ, ನೀನೇ ಹೇಳಿದ್ಯಲ್ಲ ಇನ್ನ ಒಂದು ನನ್ನನ್ನ ನೋಡ್ಕೊಳ್ಲಿಕ್ಕೆ ಒಬ್ಬ ಮಗು ಇದ್ರೆ ನೀನ್ ಸನ್ಯಾಸಿ ಆಗ್ಬೋದು ಅಂತ ಹೇಳಿದ್ಯಲ್ವಾ, ನಾನ್ ಇವಾಗ ಸನ್ಯಾಸಿ ಆಗ್ತೀನಿ, ನನ್ನನ್ನ ಕಳಿಸಿಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸೊ ಅವಾಗ 12ನೇ ವಯಸ್ಸಲ್ಲಿ ಅವರು ಸನ್ಯಾಸವನ್ನ ಸ್ವೀಕರಿಸಿ ಅವ್ರ ಮನೆಯನ್ನ ಬಿಡ್ತಾರೆ. ಸೊ ಇವಾಗ ಮನೆಯನ್ನ ಬಿಟ್ಟು ಅವ್ರಿವಾಗ ಈ ಅವ್ರಿಗೆ ಈ ಶಂಕರಾಚಾರ್ಯರ ಏನ್ ಅದ್ವೈತ ತತ್ವ ಏನಿದೆ ಅದು ಅವ್ರಿಗೆ ಸರಿ ಅನ್ನಿಸ್ತಾ ಇಲ್ಲ. ಭಗವಂತನ ಆ ನಿಜವಾದ ಜ್ಞಾನವನ್ನ ಎಲ್ಲರಿಗೂ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಈಗ ಭಗವದ್ಗೀತೆ ಮೇಲೆ ಭಾಷ್ಯವನ್ನ ಬರೀತಾರೆ. ಅವರು 19ನೇ ವಯಸ್ಸಲ್ಲೇನೆ ಅವರು ಭಾಷ್ಯವನ್ನ ಬರೀತಾರೆ. ಅವ್ರಿಗೆ ಆ ವಯಸ್ಸಲ್ಲೇನೆ ಅವ್ರಿಗೆ ಎಷ್ಟೊಂದ್ ಜನ ಶಿಷ್ಯರು ಇರ್ತಾರೆ. 19 ವರ್ಷ ವಯಸ್ಸು ಇವ್ರಿಗೆ ಎಷ್ಟೊಂದ್ ಜನ ಶಿಷ್ಯರು ಇರ್ತಾರೆ. ಆ ಶಿಷ್ಯರು ಸಹ ಸನ್ಯಾಸತ್ವವನ್ನ ತಗೊಂಡಿರ್ತಾರೆ. ಆ ತರ ಅವ್ರಿಗೆ ಶಿಷ್ಯ ವೃಂದ ಇರುತ್ತೆ. ಅವ್ರಿಗೆ ಅನ್ಸುತ್ತಂತೆ, ನಾನು ಈ ಭಗವದ್ಗೀತೆಗೆ ಭಾಷ್ಯವನ್ನ ಬರ್ದಿದ್ನಿ, ಇದನ್ನ ನಾನು ಯಾರಿಗಾದ್ರೂ ತೋರಿಸಿ ಇದಕ್ಕೆ ಒಂದು ಏನು ಇದರಿಂದ ಓಕೆ ಅಂತ ಅನ್ನಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಈ ಭಾಷ್ಯವನ್ನು ತೋರಿಸ್ಲಿಕ್ಕೆ ಯಾರಿಗೆ ತೋರಿಸ್ಬೇಕಂತ ಯೋಚನೆ ಮಾಡಿ ಎಲ್ಲ ವೈದಿಕ ಸಾಹಿತ್ಯವನ್ನ ಬರ್ದಿರೋಂತಹ ವೇದವ್ಯಾಸರಿಗೆ ತೋರ್ಸಣಂತೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ವೇದವ್ಯಾಸರಿಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ಅವರು ಆದಿ ಬದ್ರಿಯಲ್ಲಿ ಇರ್ತಾರೆ. ವೇದವ್ಯಾಸರು ಅವ್ರು ಈಗ್ಲೂ ಸಹ ಇದ್ದಾರೆ ಅಲ್ಲಿ. ಅಂದ್ರೆ ಚಿರಂಜೀವಿಗಳು ಅಂದ್ರೆ 7 ಜನ ಚಿರಂಜೀವಿಗಳಿದಾರಲ್ಲ, ಅದೇ ತರನೇ ಇಲ್ಲಿ ವೇದವ್ಯಾಸರನ್ನು ಸಹ ಆ ಆದಿ ಬದ್ರಿಯಲ್ಲಿ ಈಗ್ಲೂ ಸಹ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗತ್ತೆ. ಸೊ ಈ ವೇದವ್ಯಾಸರನ್ನ ಹುಡುಕೊಂತ ಇವರು ತಮ್ಮ ಶಿಷ್ಯರ ಸಮೇತ ಮಧ್ವಾಚಾರ್ಯರು ಆದಿಬದ್ರಿಗೆ ಹೋಗ್ತಾರೆ. ಸೊ ಆದಿಬದ್ರಿಗೆ ಹೋಗ್ಲಿಕ್ಕಿನ ಮುಂಚೆ ಬದ್ರಿಕಾಶ್ರಮ ಸಿಗುತ್ತೆ. ಆ ಬದ್ರಿಕಾಶ್ರಮದಲ್ಲಿ ಮಧ್ವಾಚಾರ್ಯರು ಏನ್ ಮಾಡ್ತಾರೆ ಅಂತಂತಂದ್ರೆ, ಅಲ್ಲಿ ಒಂದು ಆಶ್ರಮ ಇರುತ್ತೆ. ಅಲ್ಲಿ ಬದ್ರಿ ವಿಶಾಲ ವಿಗ್ರಹ ಇರುತ್ತೆ. ಆ ಕೊಠಡಿಯಲ್ಲಿ ಹೋಗ್ಬಿಟ್ಟು ಅವರು 40 ದಿನಗಳ ಕಾಲ ಸತತವಾಗಿ ಅನ್ನ ಆಹಾರ ಏನನ್ನೂ ಅವರು ಸ್ವೀಕರಿಸ್ತಲೇ ಅವರು ಬರೆದಿರುವ ಭಾಷ್ಯವನ್ನ ಆ ವಿಗ್ರಹದ ಮುಂದೆ ಅವರು ಪಠಿಸ್ತಾರಂತೆ. ಅದಾದ್ಮೇಲೆ ಆ ಬದ್ರಿ ವಿಶಾಲನೇ ಅವ್ರು ಮಾತಾಡ್ತಾರಂತೆ, ತುಂಬಾ ಚೆನ್ನಾಗಿ ನೀನ್ ಬರ್ದಿದ್ಯಾ, ಪರಿಪೂರ್ಣವಾಗಿದೆ ನೀನ್ ಬರ್ದಿರೋ ಭಾಷ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಆಗ ಅವ್ರಿಗೆ ತುಂಬಾ ಸಂತೋಷ ಆಗ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಇದನ್ನ ನಾನು ವೇದವ್ಯಾಸರಿಗೆ ನಾನು ತೋರಿಸ್ಬೇಕು, ಅರ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಆದಿ ಬದ್ರಿಯ ಕಡೆ ಅವರು ನಡ್ಕೊಂಡು ಹೋಗ್ತಾರಂತೆ. ಇವಾಗ ಶಿಷ್ಯರೆಲ್ಲರೂ ಸಹ ಈ ಬದ್ರಿಕಾಶ್ರಮ ತನಕ ಬಂದಿದ್ದಾರೆ. ಆದ್ರೆ ಈ ಬದ್ರಿಕಾಶ್ರಮದಿಂದ ಆದಿ ಬದ್ರಿಗೆ ಹೋಗೋ ದಾರಿ ತುಂಬಾ ಕಠಿಣವಾಗಿದೆಯಂತೆ, ಮಂಜಿನಿಂದ ಕೂಡಿದೆಯಂತೆ. ಸಾಮಾನ್ಯವಾದ ಮನುಷ್ಯರು ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ದಿರೋಂತಹ ಮಾರ್ಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ನಾನು ಹೋಗ್ತೀನಿ ಅಲ್ಲಿಗೆ, ನೀವ್ ಯಾರು ಬರ್ಬೇಡಿ ಅಂತ ಹೇಳ್ಬಿಟ್ಟು ಶಿಷ್ಯರಿಗೆಲ್ಲರಿಗೂ ಸಹ ನೀವು ಇಲ್ಲಿ ಬದರಿಕಾಶ್ರಮದಲ್ಲೇ ಇರಿ ಅಂತ ಹೇಳ್ಬಿಟ್ಟು, ಬದರಿ ಕ್ಷೇತ್ರದಲ್ಲೇ ಇರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರಂತೆ. ನಾನು ಬದರಿಕಾಶ್ರಮಕ್ಕೆ ಹೋಗ್ತೀನಿ ವೇದವ್ಯಾಸರಿರೋ ಕಡೆಗೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಆದ್ರೆ ಅವರ ಶಿಷ್ಯರಲ್ಲಿ ಸತ್ಯತೀರ್ಥ ಅನ್ನೋರ್ಗೆ ಮಧ್ವಾಚಾರ್ಯರಂದ್ರೆ ತುಂಬಾ ಪ್ರೀತಿಯಂತೆ. ಅವ್ರನ್ನ ಬಿಟ್ಟು ಅವ್ರಿಗೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ವಂತೆ. ಅದಕ್ಕೋಸ್ಕರ ಸತ್ಯತೀರ್ಥ ಹೇಳ್ತಾರಂತೆ, ನಾನ್ ಬರ್ತೀನಿ ಗುರುಗಳೇ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸೊ ಅದಕ್ಕೆ ಮಧ್ವಾಚಾರ್ಯರು ಆಯ್ತು ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಆದ್ರೆ ಈ ಆದಿಬದ್ರಿಗೆ ಹೋಗೋ ಮಾರ್ಗ ತುಂಬಾ ಕಠಿಣ ಇರೋದ್ರಿಂದ ಅವರು ತಮ್ಮ ಶಿಷ್ಯರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಅಕಸ್ಮಾತ್ ವಾಪಸ್ ಬರ್ದಲೇ ಇದ್ರೆ ನೀವು ಇವಾಗ ನನ್ನನ್ನ ಗುರುವಾಗಿ ಸ್ವೀಕರಿಸಿದ್ದೀರಾ ಅಲ್ವಾ, ನೀವು ಸರಿಯಾದ ಮಾರ್ಗದಲ್ಲೇ ನೀವು ನಡಿಬೇಕು ನಿಮ್ಮ ಜೀವನದ ಪೂರ್ತಿ. ಅದಕ್ಕೋಸ್ಕರ ನಾನು ನಿಮ್ಗೆ ವಿಲ್ ಅನ್ನ ಬರಿತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ವಿಲ್ ಅಂತಂದ್ರೆ ನೋಡಿ ಇಲ್ಲಿ ಏನಂತಂದ್ರೆ ಅವ್ರು 2 ಸಂದೇಶವನ್ನ ಕೊಡ್ತಾ ಇದ್ದಾರೆ. ಆ ವಿಲ್ಲಿಗೆ ಸಮನಾಗಿರೋದು ಇದು. ಏನು ಸಂದೇಶ ಅಂತಂತಂದ್ರೆ, ಎಲ್ಲರೂ ಇಲ್ಲಿ ಅಪಪ್ರಚಾರ ನಡೀತಾ ಇದೆ, ತತ್ವಗಳೆಲ್ಲನೂ ಸಹ ಮಿಥ್ಯಾ ತತ್ವಗಳ ಎಲ್ಲ ಕಡೆ ಪ್ರಚಾರ ಆಗ್ತಿದೆ. ನೀವ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಒಬ್ನೇ ದೇವಾದಿದೇವ, ಅವನು ಶ್ರೀಕೃಷ್ಣ ಭಗವಾನ್ ಒಬ್ರೇನೆ ದೇವಾದಿದೇವ. ನೀವು ಅವನನ್ನ ಪಡಿಬೇಕಂದ್ರೆ ಯಾವುದೇ ಒಂದು ಅನ್ಯ ಮಾರ್ಗ ಇಲ್ಲ, ನೀವು ಭಕ್ತಿಯನ್ನೇ ನೀವು ಮಾಡ್ಬೇಕಾಗತ್ತೆ. ನೀವು ಭಕ್ತಿಯನ್ನ ಮಾಡಿದ್ರೆ ನೀವು ಭಗವಂತನನ್ನ ನೀವು ಸಾಕ್ಷಾತ್ಕಾರ ಮಾಡ್ಕೋಬಹುದು. ಭಗವಂತ ಒಬ್ನೇ ಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಈ 2 ಉಪದೇಶವನ್ನ ಅವ್ರಿಗೆ ಕೊಟ್ಬಿಟ್ಟು ಸತ್ಯತೀರ್ಥನ ಜೊತೆ ಅವರು ಬದರಿಕಾಶ್ರಮಕ್ಕೆ ಹೋಗ್ತಾರಂತೆ. ಸೊ ಅವರು ಮಾರ್ಗ ಮಧ್ಯದಲ್ಲಿ ಬದರಿಕಾಶ್ರಮಕ್ಕೆ ಆದಿ ಬದ್ರಿಗೆ ಅವರು ನಡೀತಾ ಹೋಗ್ತಾ ಇರ್ಬೇಕಾದ್ರೆ ಅದು ತುಂಬಾ ಕಠಿಣ ಇದೆಯಂತೆ. ಅವರು ವಾಯುವಿನ ಅಂಶ ಅಲ್ವಾ, ಅವ್ರಿಗೆ ಯಾವುದೇ ಒಂದು ಕಷ್ಟ ಇಲ್ಲ, ಅವ್ರು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಈ ಸತ್ಯತೀರ್ಥನಿಗೆ ಅವರನ್ನ ಅನುಸರಿಸ್ಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅವರು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅವರು ಶುರು ಮಾಡಿದ್ದಾರೆ ಅವರು ಆದಿ ಬದ್ರಿಗೆ ಹೋಗ್ಲಿಕ್ಕೆ. ಸೂರ್ಯಾಸ್ತ ಆಗ ತನಕ ಅವರು ಒಂದು ಕ್ಷಣನೂ ಅವರು ರೆಸ್ಟ್ ಅನ್ನ ತಗೋತಾ ಇಲ್ಲ, ವಿರಾಮವನ್ನ ತಗೋತಾ ಇಲ್ಲ, ಅವರು ನಡ್ಕೊಂಡು ಹೋಗ್ತಾನೆ ಇದ್ದಾರೆ. ಆದ್ರೆ
ಸತ್ಯತೀರ್ಥ ಅವನು ಸಾಮಾನ್ಯವಾದ ಶಿಷ್ಯ ಅಲ್ವಾ, ಅವನಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ. ಅವ್ನಿಗೆ ಇವಾಗ ಹಿಂದೆ ವಾಪಸ್ಸು ಆ ಬದರಿ ಕ್ಷೇತ್ರಕ್ಕೂ ಹೋಗಕ್ ಆಗ್ತಾ ಇಲ್ಲ, ಮುಂದೆ ತನ್ನ ಗುರುಗಳನ್ನ ಅನುಸರಿಸ್ಕೊಂಡು ಹೋಗ್ಲಿಕ್ಕೂ ಆಗ್ತಾ ಇಲ್ಲ. ನಾನು ಏನಪ್ಪಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೆ ತುಂಬಾ ಕಷ್ಟ ಆಗುತ್ತೆ. ಆಗ ಅವ್ರಿಗೆ ಆ ಗುರುಗಳು ಮಧ್ವಾಚಾರ್ಯರು ಮುಂದೆ ಹೋಗ್ತಿರೋ ಮಧ್ವಾಚಾರ್ಯರು ಹಿಂದೆ ತಿರುಗಿ ನೋಡ್ತಾರೆ. ಅವರು ಫುಲ್ ಲವಲವಿಕೆಯಿಂದ ಇರ್ತಾರೆ ಮಧ್ವಾಚಾರ್ಯರು. ಹಿಂದೆ ತಿರುಗಿ ನೋಡ್ತಾರೆ, ಅವರ ಶಿಷ್ಯನ ಸ್ಥಿತಿ ಅವ್ರಿಗೆ ಅರ್ಥ ಆಗುತ್ತೆ. ಆಗ ಅವ್ರೇನ್ ಮಾಡ್ತಾರೆ, ಆ ಶಿಷ್ಯನನ್ನ ಅವರು ಬೆರಳ ತುದಿಯಿಂದ ಅವ್ರು ಹಿಂಗ್ ಅಂತಾರೆ ಅಷ್ಟೇ. ಹಿಂಗ್ ಅಂದಿದ ತಕ್ಷಣ ಅವರು ಯಾರು ಅವರ ಶಿಷ್ಯ ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ, ಬೇರೆ ಶಿಷ್ಯರೆಲ್ಲ ಇರ್ತಾರಲ್ವಾ ಬದ್ರಿ ಕ್ಷೇತ್ರದಲ್ಲಿ, ಅಲ್ಲಿಗೆ ಹೋಗ್ತಾರಂತೆ. ಅಲ್ಲಿಗೆ ಹೋಗಿ ಎಲ್ಲ ಶಿಷ್ಯರನ್ನ ಅವರು ಸೇರ್ತಾರಂತೆ. ಮತ್ತೆ ಇಲ್ಲಿ ಮಧ್ವಾಚಾರ್ಯರು ಒಬ್ರೇನೆ ಅವರು ಈಗ ಆದಿ ಬದ್ರಿಗೆ ಹೋಗ್ತಾ ಇದ್ದಾರೆ. ಸೊ ಆದಿ ಬದ್ರಿಗೆ ಹೋದಾಗ ಅಲ್ಲಿ ತುಂಬಾ ರಮಣೀಯವಾದ ದೃಶ್ಯ ಅಂತೆ. ಅಲ್ಲಿ ಸರಸ್ವತಿ ನದಿ ಹರಿತಾ ಇದೆ. ಅಲ್ಲಿ ವೇದವ್ಯಾಸರು ಅವರು ಋಷಿ ಮುನಿಗಳಿಗೆ ಅವರು ಅಲ್ಲಿ ಏನು ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆ ಬೋಧನೆಯನ್ನ ಮಾಡ್ತಾ ಇರೋ ಸಮಯದಲ್ಲಿ ಇಲ್ಲಿ ಮಧ್ವಾಚಾರ್ಯರು ಹೋಗಿದ್ದಕ್ಕೆ ಅವರಲ್ಲಿ ಹೋಗಿ ಅವರು ಸಹ ಸಾಮಾನ್ಯರ ತರ ಅಲ್ಲಿ ಋಷಿಗಳ ಹಿಂದ್ಗಡೆ ಜಾಗದಲ್ಲಿ ಅವರು ಕುತ್ಕೊಂಡಿರ್ತಾರೆ. ಆಮೇಲೆ ವೇದವ್ಯಾಸರೇ ಅವರನ್ನ ಗುರುತಿಸಿ ಬಾ ಅಂತ ಹೇಳ್ಬಿಟ್ಟು ಕರೆದು, ಸರಿ ನಿನ್ನ ಭಾಷ್ಯವನ್ನ ನನಗೆ ತೋರಿಸ್ಬೇಕಲ್ವಾ, ನೀನು ಹೇಳು ಅಂತ ಹೇಳ್ಬಿಟ್ಟು ಅವರು ಭಾಷ್ಯವನ್ನ ಅವರು ತೋರಿಸ್ತಾರೆ. ಅವರು ತುಂಬಾನೇ ಮೆಚ್ತಾರೆ. ತುಂಬಾ ಪರಿಪೂರ್ಣವಾಗಿ ಬರ್ದಿದ್ಯಾ ನೀನು, ಇದು ಪರಿಪೂರ್ಣವಾಗಿದೆ ಅಂತ ಹೇಳ್ಬಿಟ್ಟು ವೇದವ್ಯಾಸರು ಹೇಳ್ತಾರಂತೆ. ಅದಾದ್ಮೇಲೆ ವೇದವ್ಯಾಸರು ಹೇಳ್ತಾರಂತೆ, ನೀನು ವೇದಾಂತ ಸೂತ್ರಕ್ಕೂ ಸಹ ನೀನು ಭಾಷ್ಯವನ್ನ ಬರಿ ಅಂತ ಹೇಳ್ಬಿಟ್ಟು ಅವರು ಸೂಚನೆಯನ್ನ ಕೊಡ್ತಾರೆ. ಸೊ ಇವಾಗ ಅವ್ರಿಗೆ ಇವಾಗ ಒಂದು ಆದೇಶ ಸಿಕ್ಕಿದೆ, ಏನು ಅಂತಂದ್ರೆ ವೇದಾಂತ ಸೂತ್ರಗಳಿಗೂ ಸಹ ಭಾಷ್ಯವನ್ನ ಬರಿಬೇಕು ಅಂತ ಹೇಳ್ಬಿಟ್ಟು. ಅವ್ರು ಇವಾಗ ವೇದವ್ಯಾಸರ ಅಪ್ಪಣೆನ ತಗೊಂಡು ಅವರು ವಾಪಸ್ಸು ಇವಾಗ ಶಿಷ್ಯರನ್ನ ಸೇರಿ ಮತ್ತೆ ಶಿಷ್ಯರ ಜೊತೆ ಅವರು ಆ ಬೆಟ್ಟದಿಂದ ಅವ್ರು ಕೆಳಗಡೆ ಇಳ್ಕೊಂಡ್ ಬರ್ತಾ ಇದಾರೆ. ಬೆಟ್ಟದಿಂದ ಕೆಳಗಡೆ ಇಳ್ಕೊಂಡ್ ಬರೋ ಸಮಯದಲ್ಲೇನೆ ಅವರು ಇದು ಏನೇ ಹೇಳ್ತಾರೆ, ಈ ಸರಿ ವೇದಾಂತ ಸೂತ್ರಕ್ಕೆ ಅವ್ರು ಭಾಷ್ಯವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಸತ್ಯತೀರ್ಥ ಬರ್ಕೋತಾ ಹೋಗ್ತಾ ಇದ್ದಾರೆ. ಕೊನೆಗೆ ಅವ್ರು ಇನ್ನೇನ್ ಕೆಳಗಡೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಅವರು ಭಾಷ್ಯವನ್ನ ಬರೆದು ಬಿಟ್ಟಿದ್ದಾರೆ. ಆ ವೇದಾಂತ ಸೂತ್ರಕ್ಕೆ ಭಾಷ್ಯವನ್ನು ಬರೆದು ಅದರ ಪ್ರತಿಯನ್ನು ತಯಾರಿಸ್ಬಿಟ್ಟಿದ್ದಾರೆ. ಪ್ರತಿ ಅನ್ನೋದು ಇವಾಗ ನಮ್ಗಾದ್ರೆ ಜೆರಾಕ್ಸ್ ಇದೆ, ನಾವು 1 ಕಾಪಿ ಎಲ್ಲ 100 ಕಾಪೀಸ್ ವಿತ್ ಇನ್ ನೋ ಟೈಮ್ ನಾವು ಮಾಡ್ಬೋಡ್ಬೋದು ಅಲ್ವಾ. ಆದ್ರೆ ಆ ಸಮಯದಲ್ಲಿ ಅವರೇ ಖುದ್ದಾಗಿ ಬರಿಬೇಕಾಗಿತ್ತು. ಅವರ ಶಿಷ್ಯರ ಸಹಾಯದಿಂದ ಅವ್ರೇನ್ ಮಾಡ್ತಾ ಇದ್ದಾರೆ, ಈಗ ಅವರು ಆ ಭಾಷ್ಯಕ್ಕೆ ಆ ವೇದಾಂತ ಸೂತ್ರಕ್ಕೆ ಭಾಷ್ಯವನ್ನು ಸಹ ತಯಾರು ಮಾಡ್ಬಿಟ್ಟು ಅದನ್ನ ಅವರು ಒಬ್ಬರ ಮೂಲಕ ಅವರ ಗುರುಗಳಾದ ಅಚ್ಯುತ ಪ್ರೇಕ್ಷಣಿಗೂ ಸಹ ಅವರು ಕಳಿಸ್ಬಿಟ್ಟಿದ್ದಾರೆ. ಸೊ ಅದಾದ್ಮೇಲೆ ಅವರು ನಡ್ಕೊಂಡು ಅಚ್ಯುತ ಪ್ರೇಕ್ಷ ಇರೋ ಜಾಗಕ್ಕೆ ಹೋಗ್ತಾರೆ. ಅಚ್ಯುತ ಪ್ರೇಕ್ಷ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅವರು ಅಚ್ಯುತ ಪ್ರೇಕ್ಷಣಿಗೆ ಕೇಳ್ತಾರೆ, ನನ್ನ ಭಾಷ್ಯವನ್ನ ನೀವು ನೋಡಿ ಅಂತ ಹೇಳ್ಬಿಟ್ಟು. ಆಗ ಅಚ್ಯುತ ಪ್ರೇಕ್ಷಣಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅವ್ರು ಹೇಳ್ತಾರೆ, ನಾನು ನಿನಗೆ ಗುರು ಅಲ್ಲ, ನೀನೇ ನನ್ನ ಗುರು, ನನಗೆ ನೀನು ದೀಕ್ಷೆಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊನೆಗೆ ಅವರು ತಮ್ಮ ಶಿಷ್ಯನ ಹತ್ರ ಅವರು ಮತ್ತೆ ದೀಕ್ಷೆಯನ್ನ ತಗೊಂಡು ಅವ್ರಿಗೆ ಪುರುಷೋತ್ತಮ ಪ್ರಜ್ಞಾ ಅಂತ ಒಂದು ಹೆಸರನ್ನ ಮಧ್ವಾಚಾರ್ಯರು ಅವ್ರಿಗೆ ಕೊಡ್ತಾರೆ. ಸೊ ಅದಾದ್ಮೇಲೆ ಈಗ ವೇದಾಂತ ಸೂತ್ರಕ್ಕೆ ಅವರು ಭಾಷ್ಯವನ್ನ ಬರ್ದಿದಾರಲ್ವಾ ಮಧ್ವಾಚಾರ್ಯರು, ಅದಕ್ಕೋಸ್ಕರ ಅದನ್ನ ತೋರಿಸ್ಲಿಕ್ಕೆ ಅವ್ರು ಇನ್ನೊಮ್ಮೆ ಅವರು ಬದರಿಕಾಶ್ರಮಕ್ಕೆ ಆದಿ ಬದರಿಗೆ ಅವರು ಹೋಗ್ತಾ ಇದ್ದಾರೆ. ಸೊ ಈ ಸತಿ ಅವರು ಆದಿ ಬದರಿಗೆ ಹೋದಾಗ ಅವರು ಆ ವೇದಾಂತ ಸೂತ್ರವನ್ನ ಓದಿ ಅವರು ಅದಕ್ಕೂ ಸಹ ಅವರು ಒಪ್ಪಿಗೆನ ಸೂಚಿಸ್ತಾರೆ. ತುಂಬಾ ಪರಿಪೂರ್ಣವಾಗಿ ಬರ್ದಿದ್ಯಾ ಮಧ್ವಾಚಾರ್ಯ ಅಂತ ಹೇಳ್ಬಿಟ್ಟು, ನೀನು ಈಗ ಮಹಾಭಾರತಕ್ಕೆ ನೀನು ಭಾಷ್ಯವನ್ನ ಬರಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅದಾದ್ಮೇಲೆ ಈ ಸತಿ ಅವ್ರಿಗೆ ಒಂದು ಉಡುಗೊರೆಯನ್ನ ಕೊಡ್ತಾರಂತೆ ಮಧ್ವಾಚಾರ್ಯರಿಗೆ. ಆ ಉಡುಗೊರೆ ಏನು ಅಂತಂದ್ರೆ ತುಂಬಾ ಅಮೂಲ್ಯವಾದ ಉಡುಗೊರೆಯನ್ನ ಕೊಡ್ತಾರೆ. ಸ್ವತಃ ಅವರೇ ಪೂಜೆ ಮಾಡ್ತಾ ಇರುವಂತಹ 8 ಏನು ಸಾಲಿಗ್ರಾಮ ಶಿಲೆಗಳನ್ನ ಅವರು ಕೊಡ್ತಾರಂತೆ. ಸೊ ಆ 8 ಸಾಲಿಗ್ರಾಮ ಶಿಲೆಗಳನ್ನ ತಗೊಂಡು ಅವರು ವಾಪಸ್ಸು ಅವರು ಉಡುಪಿ ಕ್ಷೇತ್ರಕ್ಕೆ ಬಂದು ಆ 8 ಶಿಲೆಗಳನ್ನ ಅವರು 8 ಜನ ತಮ್ಮ ಏನು ಶುದ್ಧ ಶಿಷ್ಯರಿಗೆ ಅವರು ಕೊಡ್ತಾರೆ. ತುಂಬಾ ಪ್ರಮುಖರಾದ ಶಿಷ್ಯರಿಗೆ ಕೊಟ್ಬಿಟ್ಟು ನೀವ್ ಇದನ್ನ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು 8 ಜನ ಶಿಷ್ಯರಿಗೆ ಕೊಡ್ತಾರೆ. ಈಗ ನಾವು ಆ ಅಷ್ಟಮಠ ಅಂತ ಹೇಳ್ಬಿಟ್ಟು ನಾವ್ ಏನನ್ನ ನೋಡ್ತಾ ಇದೀವೋ ಆ ಅಷ್ಟಮಠದಲ್ಲಿ ಈಗ ಒಂದೊಂದು ಸಾಲಿಗ್ರಾಮ ಇದೆ. ಈಗ ನಾವು ಒಂದು ತುಂಬಾ ಮುಖ್ಯವಾದ ವಿಷಯವನ್ನ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವಿವಾಗ ಮಧ್ವಾಚಾರ್ಯರು ಅವರು ದೀಕ್ಷೆಯನ್ನ ಮತ್ತೆ ಸನ್ಯಾಸತ್ವವನ್ನ ತಗೊಂಡಿರೋದು ಅಚ್ಯುತ ಪ್ರೇಕ್ಷಣ ಹತ್ರ ಅಲ್ವಾ. ಆದ್ರೆ ಇವಾಗ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಇರುವ ಪ್ರಮುಖ ಆಚಾರ್ಯರನ್ನ ನೋಡಿದ್ರೆ ಅಲ್ಲಿ ಅಚ್ಯುತ ಪ್ರೇಕ್ಷಣ ಹೆಸರು ಇಲ್ಲ ಅಲ್ವಾ. ಅಲ್ಲಿರೋದು ವೇದವ್ಯಾಸರ ಹೆಸರಿದೆ ಅಲ್ವಾ. ನಾರದ ಮುನಿಗಳು, ಅವರ ಶಿಷ್ಯ ವೇದವ್ಯಾಸರು, ಮತ್ತೆ ಅವರ ಶಿಷ್ಯ ಮಧ್ವಾಚಾರ್ಯರು ಅಂತ ಇದೆ. ಅಂದ್ರೆ ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ದೀಕ್ಷೆಯನ್ನ ಕೊಟ್ಟಿರೋ ಗುರುವೇ ಈ ಗುರು ಪರಂಪರೆಯಲ್ಲಿ
ಗುರು ಶಿಷ್ಯ ಪರಂಪರೆಯಲ್ಲಿ ಇಲ್ಲ. ಅಲ್ಲಿ ಅವರು ಶಿಕ್ಷೆ ಕೊಟ್ಟಿರೋ ಗುರುಗಳು ಸಹ ಅದರಲ್ಲಿ ಇದ್ದಾರೆ. ಈಗ ವೇದವ್ಯಾಸರು ಇವರಿಗೆ ಶಿಕ್ಷಾ ಗುರು. ನೋಡಿ ಇಲ್ಲಿ ಎಷ್ಟೊಂದು ಆದೇಶಗಳನ್ನ ಕೊಡ್ತಾ ಇದಾರಲ್ವಾ. ನೀನು ಏನು ಭಗವದ್ಗೀತಕ್ಕೆ ಭಾಷ್ಯವನ್ನು ಬರೆದಿದ್ಯಾ, ಅದಾದ್ಮೇಲೆ ನೀನು ವೇದಾಂತ ಸೂತ್ರಕ್ಕೆ ಬರಿ, ಅದಾದ್ಮೇಲೆ ಇವಾಗ ಮಹಾಭಾರತಕ್ಕೆ ಬರಿ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಆದೇಶಗಳನ್ನ ಅವರು ಕೊಡ್ತಾ ಇದಾರೆ. ಸಾಲಿಗ್ರಾಮಗಳನ್ನ ಕೊಟ್ಟು ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಅವರು ಆದೇಶವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಸಾರಿ ಇವಾಗ ವೇದವ್ಯಾಸ ಅವರ ಶಿಕ್ಷಾ ಗುರು ಬಂದು ವೇದವ್ಯಾಸರು ಶಿಕ್ಷಾ ಗುರು, ಅಚ್ಯುತ ಪ್ರೇಕ್ಷ ಅವರು ಬಂದು ದೀಕ್ಷಾ ಗುರು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದಾದ್ಮೇಲೆ ಇವಾಗ ಅವರು ಈ ಸಾಲಿಗ್ರಾಮ ಶಿಲೆಗಳನ್ನ ತಗೊಂಡು ಅವರು ವಾಪಸ್ಸು ಬರ್ತಾ ಇದ್ದಾರೆ. ವಾಪಸ್ಸು ಬರ್ತಾ ಇರ್ಬೇಕಾದ್ರೆ ಈ ಸತಿ ಅವರು ಕುರುಕ್ಷೇತ್ರ ಯುದ್ಧ ಭೂಮಿ ಅಂದ್ರೆ ಆ ಕುರುಕ್ಷೇತ್ರ ನಡೆದಿರುವಂತಹ ಜಾಗವನ್ನ ಅವರು ಕ್ರಮಿಸಿ ಹೋಗ್ಬೇಕಾಗಿರತ್ತೆ. ಅವ್ರೇನ್ ಮಾಡ್ತಾ ಇದ್ದಾರೆ, ಶಿಷ್ಯರು ಸಹ ಅವ್ರ ಹಿಂದೆ ನಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮಧ್ವಾಚಾರ್ಯರು ಆ ಕ್ಷೇತ್ರಕ್ಕೆ ಬಂದಿದ್ದ ತಕ್ಷಣ ಅವರಲ್ಲಿ ತುಂಬಾ ಬದಲಾವಣೆ ಬರುತ್ತೆ. ಅವ್ರೊಬ್ರೇನೆ ಇವಾಗ ಬೇಗ ಆ ಹೊಲದ ಮೂಲಕ ನಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಯಾರು ಇಲ್ಲ, ನಿರ್ಜನ ಪ್ರದೇಶ. ಅಲ್ಲಿ ಹಿಂದ್ಗಡೆ ಶಿಷ್ಯರು ಅವರನ್ನ ಅನುಸರಿಸ್ಕೊಂಡು ಹಾಗೆ ಬರ್ತಾ ಇದ್ದಾರೆ. ಅದಾದ್ಮೇಲೆ ಅವರು ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಅವರು ಅಲ್ಲಿ ಆ ನೆಲವನ್ನ ಅವರು ತೋಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಶಿಷ್ಯರಿಗೆ ಅರ್ಥನೇ ಆಗ್ತಿಲ್ಲ, ಏನ್ ಮಾಡ್ತಾ ಇದಾರೆ ಗುರುಗಳು ಅಂತ ಹೇಳ್ಬಿಟ್ಟು ಕೊನೆಗೆ ಅವ್ರಿಗೆ ಅಲ್ಲಿ ಒಂದು ಗದೆ ಸಿಗುತ್ತೆ. ಆ ಗದೆಯನ್ನ ಅವ್ರು ಗುರುಗಳಿಗೆ ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ, ಇದು ನನ್ನ ಹಿಂದಿನ ಜನ್ಮದಲ್ಲಿ ನಾನು ಉಪಯೋಗಿಸಿರುವಂತಹ ಗದೆ. ನಾನು ಏನ್ ಮಾಡಿದೀನಿ, ಈ ಗದೆಯನ್ನ ತಗೊಂಡು ನಾನು ದುರ್ಯೋಧನನಿಗೆ ಯಾವ ತರ ಎಲ್ಲ ನಾನು ಇದ್ರ ಜೊತೆ ನಾನು ಕಾಳಗವನ್ನ ಮಾಡಿದೀನಿ ಅಂತ ಹೇಳ್ಬಿಟ್ಟು ಆ ಗದೆಯನ್ನ ಇಟ್ಕೊಂಡು ಅವರು ಆ ಹಿಂದಿನ ಕಾಲಕ್ಷೇಪವನ್ನೆಲ್ಲ ತಮ್ಮ ಶಿಷ್ಯರಿಗೆ ಅವ್ರು ಹೇಳ್ತಾರಂತೆ. ಅದಾದ್ಮೇಲೆ ಅವರು ಮತ್ತೆ ಆ ಗದೆಯನ್ನ ಆ ಗುಂಡಿಯಲ್ಲೇನೆ ಇಟ್ಬಿಟ್ಟು ಮುಚ್ಚಿಬಿಟ್ಟು ಅವ್ರು ಮತ್ತೆ ವಾಪಸ್ಸು ಮುಂದೆ ಅವರು ನಡ್ಕೊಂಡು ಹೋಗ್ತಾರಂತೆ. ಸೊ ಇಲ್ಲಿ ಅದಾದ್ಮೇಲೆ ಅವರು ಉಡುಪಿಗೆ ಬಂದು ಅವರು ಅಷ್ಟಮಠಗಳನ್ನ ಅವರು ಸ್ಥಾಪಿಸ್ತಾರೆ. ಆ ಅಷ್ಟಮಠಗಳು ಯಾವುದು ಅಂತಂದ್ರೆ ಪೇಜಾವರ ಮಠ, ಅದಮಾರು ಮಠ, ಕೃಷ್ಣಾಪುರ ಮಠ, ಪುತ್ತಿಗೆ ಮಠ, ಶಿರೂರು ಮಠ, ಸೋದೆ ಮಠ, ಕಾಣಿಯೂರು ಮಠ, ಫಲಿಮಾರು ಮಠ. ಸೊ ಈ ಅಷ್ಟಮಠಗಳನ್ನ ಅವರು ಉಡುಪಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಅದಾದ್ಮೇಲೆ ಮುಂದೆ ಮತ್ತೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಸೊ ಇವಾಗ ನಮ್ಗೆ ಮಧ್ವಾಚಾರ್ಯರು ಏನೆಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವ್ ಇವಾಗ ತಿಳ್ಕೊಳ್ಳೋಣಂತೆ. ಇವಾಗ ಅದ್ವೈತ ಸಿದ್ಧಾಂತವನ್ನ ಅವರು ಅದನ್ನ ಹತ್ತಿಕ್ಕಿ ಅವರು ಈ ದ್ವೈತ ಸಿದ್ಧಾಂತವನ್ನ ಅವರು ಪ್ರಚಾರ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಅವರು ಭಾರತದಲ್ಲಿ ಅವರು ಉದ್ದಗಲಕ್ಕೂ ಅವರು ಪ್ರಯಾಣ ಮಾಡ್ತಾರೆ. ಅವರು ಪ್ರಯಾಣ ಮಾಡಿ ಎಷ್ಟೊಂದು ಪವಿತ್ರ ಸ್ಥಳಗಳನ್ನ ಅವ್ರು ಭೇಟಿ ಕೊಡ್ತಾರೆ. ಅಲ್ಲಿರೋ ಕಲಿಕಾ ಕೇಂದ್ರಗಳಿಗೂ ಸಹ ಭೇಟಿ ಕೊಟ್ಟು ಅವ್ರು ಅಲ್ಲಿರುವಂತಹ ಪ್ರಮುಖರೊಂದಿಗೆ ತತ್ವಜ್ಞಾನಿಗಳೊಂದಿಗೆ ಅವರು ಚರ್ಚೆ ಮಾಡ್ತಾರೆ. ಅದಾದ್ಮೇಲೆ ಅವರು 1285ರಲ್ಲಿ ಅವರು ಕೃಷ್ಣ ಮೂರ್ತಿಯನ್ನ ಅವರು ಉಡುಪಿಯಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿ ಮಠವನ್ನ ಸ್ಥಾಪಿಸ್ತಾರೆ. ಆ ಕೃಷ್ಣ ಮೂರ್ತಿ ಹೇಗೆ ಸಿಗುತ್ತೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣಂತೆ. ಸೊ ಈ ತರ ಅವ್ರಿಗೆ ತುಂಬಾ ಪ್ರಮುಖರಾದ ಶಿಷ್ಯರಿದ್ದಾರೆ. ಅವ್ರು ಯಾರ್ಯಾರು ಅಂತಂದ್ರೆ ಜಯತೀರ್ಥ, ವಾದಿರಾಜ ತೀರ್ಥ, ರಾಘವೇಂದ್ರ ತೀರ್ಥ, ವ್ಯಾಸ ತೀರ್ಥ. ಅವೆಲ್ಲರೂ ಸಹ ಈ ದ್ವೈತ ಸಿದ್ಧಾಂತವನ್ನ ಎಲ್ಲ ಕಡೆ ಅವರು ಪ್ರಚಾರ ಮಾಡ್ತಾರೆ. ಸೊ ನಾವಿಲ್ಲಿ ಏನನ್ನ ತಿಳ್ಕೊಬೇಕು ಅಂತಂದ್ರೆ, ಮಧ್ವಾಚಾರ್ಯರಿಗಿನ ಮುಂಚೆ ರಾಮಾನುಜಾಚಾರ್ಯರಿದ್ದಾರೆ, ಅಂದ್ರೆ ಶ್ರೀ ಸಂಪ್ರದಾಯದ ಆಚಾರ್ಯರು. ಅವರು ವಿಶಿಷ್ಟ ಅದ್ವೈತವನ್ನ ಅವರು ಪ್ರಚಾರ ಮಾಡಿದ್ರು. ಅದಕ್ಕಿಂತ ಮುಂಚೆ ಎಲ್ಲರಿಗಿನ ಮುಂಚೆ ಈ 7ನೇ ಶತಮಾನದಲ್ಲಿ ಅದ್ವೈತ ತತ್ವವನ್ನ ಶಂಕರಾಚಾರ್ಯರು ಅವರು ಪ್ರಚಾರ ಮಾಡ್ತಾರೆ. ಸೊ ಇವಾಗ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಮಧ್ವಾಚಾರ್ಯರು ಕಾಣಿಸ್ಕೊಂಡಿರೋದನ್ನೇ ಈ ಶಂಕರಾಚಾರ್ಯರ ಮಾಯಾವಾದವನ್ನ ಅವರು ಅದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ಅವ್ರು ಇವಾಗ ಹೋರಾಟ ಮಾಡ್ಲಿಕ್ಕೆ ಏನೆಲ್ಲಾ ಮಾಡ್ಬೇಕು ಅದನ್ನೆಲ್ಲನೂ ಸಹ ಅವ್ರು ಮಾಡ್ತಾ ಇದಾರೆ. ಅವರ ದ್ವೈತ ಸಿದ್ಧಾಂತವನ್ನ ಅವರು ಪ್ರಚಾರ ಮಾಡ್ತಾ ಇದಾರೆ. ಅವರ ಶಾಸ್ತ್ರದ ವಿವರಣೆಗೆ ಅವರು ದ್ವೈತವಾದ ಅಥವಾ ಶುದ್ಧ ದ್ವಂದ್ವತೆ ಅಂತ ಹೇಳ್ಬಿಟ್ಟು ಹೆಸರನ್ನ ಅವರು ಕೊಡ್ತಾ ಇದ್ದಾರೆ. ನೋಡಿ, ಅವರು ಆ ನಿರಾಕಾರತೆ, ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳ್ಬಿಟ್ಟು ಏನೆಲ್ಲ ಈ ಶಂಕರಾಚಾರ್ಯರ ಆ ಅದ್ವೈತ ಸಿದ್ಧಾಂತದಿಂದ ಪ್ರಚಾರ ಮಾಡಿದ್ರೋ ಅದನ್ನ ಅವರು ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಅವರು ಭಾರತದ ಉದ್ದಕ್ಕೂ ಅವರು ಪ್ರಯಾಣ ಮಾಡಿದಾಗ ಜೈನರು, ಬೌದ್ಧರು, ಮಾಯಾವಾದಿಗಳು, ನಾಸ್ತಿಕರು, ತರ್ಕಶಾಸ್ತ್ರಜ್ಞರು, ಆಗ್ನೇಯತಾವಾದಿಗಳನ್ನ ಅವರು ಸೋಲಿಸ್ತಾರೆ. ಅದಾದ್ಮೇಲೆ ನೋಡಿ, ಅವರು ಅನುವಾಖ್ಯಾನ ಅಂತ ಹೇಳ್ಬಿಟ್ಟು ಅವರು ಒಂದು ಕಾವ್ಯವನ್ನ ರಚಿಸ್ತಾರೆ. ಅದರಲ್ಲಿ ಅದು ತುಂಬಾನೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಒಂದು ಕಾವ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಮತ್ತೆ ಅವರು 37 ಪುಸ್ತಕಗಳನ್ನ ಅವರು ಬರೆದಿದ್ದಾರೆ ಸಂಸ್ಕೃತ ಭಾಷೆಯಲ್ಲಿ. ಮತ್ತೆ ಅವ್ರು ಇದೇ ತರ ಅವರು ಭಾರತದ ಉದ್ದಗ್ಲಕ್ಕೂ ಅವರು ಪ್ರಚಾರ ಮಾಡ್ತಾ ಇರ್ಬೇಕಾದ್ರೆ ಒಂದು ಸತಿ ಅವರು ಒಂದು ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಅವ್ರು ಏನನ್ನ ನೋಡ್ತಾರೆ ಅಂತಂತಂದ್ರೆ ಅಲ್ಲಿರೋ ಸೈನಿಕರು ಅಲ್ಲಿ ಇದು ಬಾವಿಯನ್ನ ತೋಡಿಸ್ತಾ ಇರ್ತಾರೆ. ಸೊ ಇವ್ರನ್ನು ಸಹ ಆ ಜಾಗದ ಮೂಲಕ ಹೋಗ್ಬೇಕಾಗಿರುತ್ತೆ, ಇವ್ರನ್ನು ಸಹ ಇಟ್ಕೋತಾರೆ. ಅಂದ್ರೆ ಮಧ್ವಾಚಾರ್ಯರನ್ನ ಮತ್ತೆ ಅವರ ಶಿಷ್ಯರನ್ನ ಇಟ್ಕೊಂಡು ನೀವು ಸಹ ಬಾವಿಯನ್ನ ತೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆಗ ಸರಿ ಅಂತ ಹೇಳ್ಬಿಟ್ಟು ಅವರು ಸಹ ಬಾವಿಯನ್ನ ತೋಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗತ್ತೆ ಈ ಊರಿನ ರಾಜ ಈ ತರ ಎಲ್ಲ ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡ್ತಾ ಇದ್ದಾನೆ, ಎಲ್ಲ ಜನಗಳನ್ನ ಅವರು ಎದುರಿಸಿ ಆದ್ರೂ ಸರಿ ಬೆದರಿಸಿ ಆದ್ರೂ ಸರಿ ಅವ್ರು ಈ ತರ ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಅದಕ್ಕೆ ಮಧ್ವಾಚಾರ್ಯರಿಗೆ ಆ ರಾಜನನ್ನ ಭೇಟಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟ ಆಗತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ರಾಜನನ್ನ ಭೇಟಿ ಆಗ್ತಾರೆ. ಆಗ ರಾಜನಿಗೆ ಹೇಳ್ತಾರೆ, ನೀವ್ ಮಾಡ್ತಾ ಇರೋ ಕೆಲಸ ತುಂಬಾನೇ ಒಳ್ಳೆ ಕೆಲಸ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ಅವ್ರಿಗೆ ಶ್ಲಾಘಿಸ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ನಿಮಗ್ ಗೊತ್ತಿದೆಯಲ್ವಾ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಯದ್ಯದ್ ಆಚರತಿ ಶ್ರೇಷ್ಠ ತತ್ತದ್ ದೇವೇತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ ಅಂತ ಹೇಳ್ಬಿಟ್ಟು. ಸೊ ಯಾರು ಉನ್ನತವಾದ ಸ್ಥಾನದಲ್ಲಿ ಇರ್ತಾರೋ ಅವರ ಜನಗಳು ಅನುಸರಿಸ್ತಾರೆ, ಅವರ ಕೆಳಗಡೆ ಇರೋರು ಅನುಸರಿಸ್ತಾರೆ. ಮತ್ತೆ ನೀವ್ ಯಾಕೆ ಈ ಕೆಲಸವನ್ನ ಮಾಡ್ಕೊಡುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ರಾಜ ಏನ್ ಮಾಡ್ತಾನೆ, ಅವನು ಸಹ ಬಂದು ಈ ಬಾವಿಯನ್ನ ತೋಡ್ಲಿಕ್ಕೆ ಅವನು ಬರ್ತಾನೆ. ಅವನು ತೋಡ್ಲಿಕ್ಕೆ ಶುರು ಮಾಡ್ತಾನೆ, ತೋಡ್ತಾ ಇದ್ದಾನೆ ಅವನು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಮಧ್ವಾಚಾರ್ಯರು ಅವ್ರ ಮೇಲೆ ಆತರ ಪ್ರಭಾವವನ್ನ ಬೀರಿರ್ತಾರೆ. ಅಂದ್ರೆ ಅವರು ಮಾಡ್ತಾ ಇರೋ ಕೆಲಸವನ್ನ ನಿಲ್ಲಿಸ್ಲಿಕ್ಕೆನೆ ಸಾಧ್ಯ ಇಲ್ಲ. ಆತರ ಆ ರಾಜ ತೋಡ್ತಾನೆ ಹೋಗ್ತಾನೆ. ಆಗ ಎಲ್ಲಾ ಅವನ ಮಂತ್ರಿಗಳೆಲ್ಲನೂ ಸಹ ರಾಜ ಏನ್ ಮಾಡ್ತಾ ಇದ್ಯಾ, ನಿಲ್ಲಿಸಿ ಸಾಕು ಅಂತ ಹೇಳಿದ್ರು ಸಹ ಅವನಿಗೆ ನಿಲ್ಲಿಸ್ಲಿಕ್ಕೆನೆ ಆಗ್ತಾ ಇಲ್ಲ. ಅವ್ನಿಗೆ ನಿಲ್ಲಿಸ್ಬೇಕು ಅಂತ ಅನ್ನಿಸ್ತಿದೆ, ಅದ್ರ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಕೊನೆಗೆ ಇವರೆಲ್ಲ ತುಂಬಾ ಅವರು ಬ್ಯುಸಿ ಆಗಿದ್ದಾಗ ಮಧ್ವಾಚಾರ್ಯರು ತಮ್ಮ ಶಿಷ್ಯರ ಜೊತೆ ಅವರು ಹೊರಟೋಗ್ತಾರೆ. ಯಾಕಂದ್ರೆ ಮಧ್ವಾಚಾರ್ಯರು ಹೇಳ್ತಾರೆ, ನಮ್ಗೆ ನಾವ್ ಈ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ತುಂಬಾನೇ ಕೆಲಸ ಇದೆ, ನಾವು ಎಷ್ಟು ಪ್ರಚಾರ ಮಾಡ್ಬೇಕು, ಎಷ್ಟು ಪುಸ್ತಕಗಳನ್ನ ಬರಿಬೇಕು ಅಂತ ಹೇಳಿದ್ರು ಸಹ ಆ ಸೈನಿಕರು ಬಿಟ್ಟಿರೋದಿಲ್ಲ. ಅದಕ್ಕೋಸ್ಕರ ಇವ್ರೇನ್ ಮಾಡ್ತಾರೆ, ತಪ್ಪಿಸ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಇದೇ ತರ ಅವರು ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸತಿ ಕಾಡಿನ ಮೂಲಕ ಹೋಗ್ಬೇಕಾಗತ್ತೆ. ಅವರು ಪ್ರಚಾರ ಕಾರ್ಯ ಮಾಡ್ಬೇಕಾದ್ರೆ ಅವಾಗ ಕಳ್ಳರು ಇವರನ್ನ ತಡಿತಾರೆ. ಅವ್ರ ಹತ್ರ ಇರೋದನ್ನ ಕಿತ್ಕೊಂಡ್ಲಿಕ್ಕೆ ಹೋಗ್ತಾರೆ. ಅವ್ರ ಹತ್ರ ಏನಿದೆ, ಏನೂ ಇಲ್ಲ ಮಧ್ವಾಚಾರ್ಯರ ಹತ್ರ. ಆವಾಗ ಅವ್ರೇನ್ ಮಾಡ್ತಾರೆ, ಸೊ ಈ ಕಳ್ಳರಿಗೆ ಬುದ್ಧಿಯನ್ನ ಕಲಿಸ್ಬೇಕಂತ ಹೇಳ್ಬಿಟ್ಟು ಅವ್ರು ಹೊತ್ಕೊಂಡಿರೋ ಆ ಕೇಸರಿ ವಸ್ತ್ರವನ್ನ ಅವ್ರೇನ್ ಮಾಡ್ತಾರೆ, ಆ ಶಾಲನ್ನ ಅವರು ಗರ ತಿರುಗಿಸ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ದೂರ ಹೋಗಿತಾರೆ. ಆವಾಗ ಈ ಕಳ್ಳರಿಗೆ ಅದು ಹೇಗ್ ಕಾಣಿಸುತ್ತೆ ಅಂತಂತಂದ್ರೆ, ಅದು ಬಂಗಾರದ ನಾಣ್ಯಗಳಿರುವ ಮೂಟೆ ಏನೋ ತರ ಕಾಣುತ್ತೆ. ಅವ್ರೇನ್ ಮಾಡ್ತಾರೆ, ಅದೇ ಭ್ರಮೆಯಲ್ಲಿ ಇಟ್ಕೊಂಡು ಆ ಕಳ್ಳರು ಒಬ್ರಿಗೊಬ್ರು ಅದು ನನಗ್ ಸೇರ್ಬೇಕಾಗಿರೋದು, ನಾನ್ ಮೊದ್ಲು ನೋಡ್ದೆ, ಅದ್ ನನಗ್ ಸೇರ್ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಅವರು ಕಿತ್ತಾಡಿ ಹೊಡೆದಾಡಿ ಅವರೆಲ್ಲರೂ ಸಹ ಅಲ್ಲಿ ಮರಣವನ್ನ ಅಪ್ತಾರೆ. ಅದಾದ್ಮೇಲೆ ಮಧ್ವಾಚಾರ್ಯರು ಆ ವಸ್ತ್ರವನ್ನ ಅವರು ಕೊಡುವಿ ಅದನ್ನ ತಮ್ಮ ಹೆಗಲ ಮೇಲೆ ಹಾಕೊಂಡು ಮತ್ತೆ ಅವರು ಪ್ರಯಾಣವನ್ನ ಮುಂದುವರಿಸ್ತಾರೆ. ಇದೇ ತರ ಅವರು ಮತ್ತೆ ಇನ್ನ ಒಂದ್ಸತಿ ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ಸತಿ ಏನಾಗುತ್ತೆ, ಆ ಬಂಗಾಳದಲ್ಲಿ ಒಂದು ಹುಲಿ ಅವರ ತುಂಬಾ ಪ್ರಮುಖವಾದ ಶಿಷ್ಯ ಆ ಸತ್ಯ ತೀರ್ಥನ ಮೇಲೆ ಎರಗುತ್ತೆ. ಆಗ ಮಧ್ವಾಚಾರ್ಯರು ಏನ್ ಮಾಡ್ತಾರೆ, ಅವರು ಬಲಶಾಲಿ ಅಂತ ಹೇಳ್ಬಿಟ್ಟು ನಮ್ಗೆ ಇದರಿಂದ ಗೊತ್ತಾಗ್ತಾ ಇದೆ. ಅವರು ಆ ಹುಲಿಯ ಬಾಲವನ್ನ ಇಟ್ಕೊಂಡು ಗರ ತಿರುಗಿಸ್ಬಿಟ್ಟು, ಅದಾದ್ಮೇಲೆ ಹುಲಿಯನ್ನ ತಿರುಗಿಸ್ಬಿಟ್ಟು ಆ ಬಾಲವನ್ನ ಆ ಹುಲಿಯ 2 ಕಾಲುಗಳ ಮಧ್ಯೆ ಇಟ್ಬಿಟ್ಟು ಆ ಹುಲಿಯನ್ನ ಅವರು ಹೋಗ್ಲಿಕ್ಕೆ ಕಳಿಸ್ತಾರೆ. ಸೊ ಈ ತರ ಅವರು ದ್ವೈತ ತತ್ವವನ್ನ ಅವರು ಪ್ರಪಂಚದಾದ್ಯಂತ ಅವರು ಪ್ರಚಾರ ಮಾಡ್ತಾರೆ. ಮತ್ತೆ ಅವರು ತುಂಬಾನೇ ಅವರು ಹಾಡನ್ನ ಸುಶ್ರಾವ್ಯವಾಗಿ ಹೇಳ್ತಾ ಇರ್ತಾರೆ. ಮತ್ತೆ ಮಾತು ಅಷ್ಟೇ, ಆ ಮಧು ಅಲ್ವಾ ಮಧ್ವಾಚಾರ್ಯ, ಮಧು ಅಂತಂದ್ರೆ ಜೇನು, ಅವ್ರ ಸಿಹಿಯಾದ ಮಾತುಗಳಿರುತ್ತೆ, ಜ್ಞಾನವಂತವಾಗಿರುತ್ತೆ ಅವ್ರ ಮಾತುಗಳು ಅಂತ ನಾವು ತಿಳ್ಕೊಂಡ್ವಿ. ಅದೇ ತರನೇ ಅವರು ಎಷ್ಟು ಚೆನ್ನಾಗಿ ಅವರು ಹಾಡನ್ನ ಭಜನನ್ನ ಮಾಡ್ತಾ ಇರ್ತಾರೆ ಅಂತಂತಂದ್ರೆ, ಅವ್ರು ಎಲ್ಲೇ ಕುತ್ಕೊಂಡು ಅವರು ಭಜನನ್ನ ಮಾಡಿದ್ರೆ ಅಲ್ಲಿ ಆ ಮರಗಳಲ್ಲಿ ಎಲೆಗಳು ಚಿಗುರುತ್ತೆ, ಮತ್ತೆ ಅಲ್ಲಿ ಹಣ್ಣುಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಅವ್ರು ಎಲ್ಲೇ ಇರ್ಲಿ ಆ ಜಾಗದಲ್ಲಿ ಆನಂದ ಅನ್ನೋದಿರುತ್ತಂತೆ. ಅವರ ಸಮೀಪದಲ್ಲಿ ಯಾರೇ ಇರ್ಲಿ, ಬರೇ ಮನುಷ್ಯರೇ ಅಲ್ಲ, ಯಾವುದೇ ಒಂದು ಜೀವರಾಶಿ ಇದ್ರೂ ಸಹ ಅವ್ರಿಗೆ ಅಷ್ಟು ಆನಂದವನ್ನ ಅನುಭವಿಸ್ತಾ ಇರ್ತಾರಂತೆ. ಅದಕ್ಕೋಸ್ಕರ ಅವ್ರನ್ನ ಆನಂದ ತೀರ್ಥ ಅಂತ ಸಹ ಕರೀತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಒಂದ್ಸತಿ ಏನಾಗತ್ತೆ, ಮಧ್ವಾಚಾರ್ಯರು ಅವರು ತುಂಬಾ ಸಂತೋಷದಲ್ಲಿ ಅವರು ಬರ್ದಿರುವಂತಹ ಈ 12 ಸ್ತೋತ್ರವನ್ನ ಅವರು ಪಠಿಸ್ತಾ ಅವರು ಉಡುಪಿ ಹತ್ರ ಅವರು ಸಮುದ್ರ ತೀರಕ್ಕೆ ಬಂದು ಅವರು ಸ್ನಾನ ಮಾಡಿ ಭಗವಂತನ ಪೂಜೆನ ಮಾಡ್ಲಿಕ್ಕೆ ಅವ್ರು ಬರ್ತಾ ಇರ್ತಾರೆ. ಆಗ ಅವ್ರು ಏನನ್ನ ನೋಡ್ತಾರೆ ಅಂತಂದ್ರೆ, ಒಂದು ಇದು ಹಡಗು ಅದು ಮರಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಆ ಹಡಗಲ್ಲಿ ತುಂಬಾನೇ ಅಮೂಲ್ಯವಾದ ವಸ್ತುಗಳಿರುತ್ತೆ. ಅದಕ್ಕೋಸ್ಕರ ಆ ಹಡಗಿನ ಮಾಲೀಕ ಅವರು ಮಧ್ವಾಚಾರ್ಯರನ್ನ ಪ್ರಾರ್ಥನೆ ಮಾಡ್ತಾನೆ, ಹೇಗಾದ್ರೂ ಮಾಡಿ ನೀವು ಈ ಹಡಗನ್ನ ಹೊರಗಡೆ ತಗೊಂಬರೋ ತರ ಮಾಡಿ ನನಗೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮಧ್ವಾಚಾರ್ಯರು ಅವರು ವಾಯು ಅಂಶ ತಾನೆ,
ಅವರು ಅವರ ಆಜ್ಞೆಯ ಮೇರೆಗೆ ಏನಾಗುತ್ತೆ, ತುಂಬಾ ಗಾಳಿ ಬಂದು ಆ ಮರಳಲ್ಲಿ ಸಿಕ್ಕಾಕೊಂಡಿರೋ ಆ ಹಡಗು ಹೊರಗಡೆ ಬಂದ್ಬಿಡುತ್ತೆ. ಆಗ ಈ ಮಾಲೀಕನಿಗೆ ತುಂಬಾನೇ ಸಂತೋಷ ಆಗತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೆ ನೀವು ತುಂಬಾ ಸಹಾಯ ಮಾಡಿದ್ರೆ, ಇದ್ರಲ್ಲಿ ಎಷ್ಟು ಅಮೂಲ್ಯವಾದ ವಸ್ತುಗಳಿದೆ, ನನಗೆ ಇದನ್ನೆಲ್ಲ ಸಿಗೋ ತರ ನೀವು ಮಾಡಿದೀರಾ. ಅದಕ್ಕೆ ನಾನು ನಿಮ್ಗೆ ನನ್ನ ಸಂತೋಷಕ್ಕೋಸ್ಕರ ಏನಾದ್ರೂ ಕೊಡುಗೆನ ಕೊಡ್ಬೇಕು ಅಂತ ಅನ್ಸಿದೆ. ನೀವ್ ಏನನ್ನ ಬೇಕಾದ್ರೂ ತಗೊಳ್ಳಿ ಇದ್ರಲ್ಲಿ ಇರೋದನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮಧ್ವಾಚಾರ್ಯರಿಗೆ ಏನ್ ಬೇಕಾಗಿದೆ ಅದೆಲ್ಲ ಯಾವ್ದು ಬೇಕಾಗಿರೋದಿಲ್ಲ. ಅವರಲ್ಲಿ ಒಂದು ದೊಡ್ಡ ಕಲ್ಲನ್ನ ನೋಡ್ತಾರೆ. ಅದು ಗೋಪಿ ಚಂದನದ ಕಲ್ಲಿರುತ್ತೆ. ಸೊ ಆಗಿನ ಸಮಯದಲ್ಲಿ ಆ ಗೋಪಿ ಚಂದನದ ಕಲ್ಲುಗಳನ್ನ ಅವ್ರು ಏನಕ್ಕೆ ಸಾಗಿಸ್ತಿರ್ತಾರೆ ಅಂತಂದ್ರೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಆ ಹಡಗನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಅವ್ರು ಸಾಗಿಸ್ತಾ ಇರ್ತಾರೆ. ಆಗ ಮಧ್ವಾಚಾರ್ಯರು ಆ ಕಲ್ಲನ್ನ ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ. ಆಗ ಆ ಮಾಲೀಕನಿಗೆ ತುಂಬಾ ನಗು ಬರುತ್ತಂತೆ, ಆಶ್ಚರ್ಯ ಆಗತ್ತಂತೆ. ಇವ್ರಿಗೇನಾದ್ರೂ ಬುದ್ಧಿ ಭ್ರಮಣೆ ಆಗಿದ್ಯಾ, ಇಷ್ಟೆಲ್ಲ ಅಮೂಲ್ಯವಾದ ವಸ್ತುಗಳಿದ್ರೆ ಆ ಗೋಪಿ ಚಂದನವನ್ನ, ಆ ಕಲ್ಲನ್ನ ಕೇಳ್ತಿದಾರಲ್ಲ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ಆ ಗೋಪಿ ಚಂದನವನ್ನ ನಾನ್ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಮಧ್ವಾಚಾರ್ಯರಿಗೆ ಆ ಗೋಪಿ ಚಂದನವನ್ನ ಕೊಡ್ತಾರಂತೆ. ಅದು ತುಂಬಾ ಭಾರ ಇರುತ್ತೆ. ಸ್ವಲ್ಪ ಜನಗಳ ಸಹಾಯದಿಂದ ಅವ್ರು ಅದನ್ನ ತಗೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಏನಾಗತ್ತೆ, ಆ ಸಮುದ್ರದಿಂದ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಆ ಗೋಪಿ ಚಂದನದ ಉಂಡೆ, ಅದು ದೊಡ್ಡ ಬಂಡೆ, ಅದು ಮುರಿದು ಹೋಗುತ್ತೆ. ಅವಾಗ ಅದರಿಂದ ಅವ್ರಿಗೆ ಒಂದು ಕೃಷ್ಣನ ವಿಗ್ರಹ ಸಿಗುತ್ತೆ. ಆಗ ಅವ್ರಿಗೆ ತುಂಬಾನೇ ಸಂತೋಷ ಆಗತ್ತೆ. ಅವರು ಆ ಕೃಷ್ಣನ ವಿಗ್ರಹವನ್ನ ತಗೊಂಡು ಅವರು ಆ ಉಡುಪಿಗೆ ಬಂದು ಅಲ್ಲಿ ಅವರು ಪ್ರತಿಷ್ಠಾಪನೆಯನ್ನ ಅವರು ಮಾಡ್ತಾರೆ. ಸೊ ಇವಾಗ ನಾವು ಉಡುಪಿಗೆ ಹೋದ್ರೆ ನಾವು ಯಾವ ವಿಗ್ರಹವನ್ನ ನಾವು ನೋಡ್ತಾ ಇದೀವಿ ಅಂದ್ರೆ, ಕೈಯಲ್ಲಿ ಕಡಗೋಲು ಇಟ್ಕೊಂಡು, ಒಂದು ಕೈಯಲ್ಲಿ ಕಡಗೋಲನ್ನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಅವರು ಹಗ್ಗವನ್ನ ಇಟ್ಕೊಂಡಿರುವಂತಹ ಈ ಮುದ್ದಾದ ಗೋಪಿ ಕೃಷ್ಣ ಏನಿದ್ದಾರೆ, ಅವರು ಆ ಕೃಷ್ಣನನ್ನೇ ಮಧ್ವಾಚಾರ್ಯರು ಆ ಗೋಪಿ ಚಂದನದ ಉಂಡೆಯಿಂದ ಅವರು ಪಡೆದಿದ್ದು. ಅದನ್ನ ಅವರು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದನ್ನ ಅವರು ಭಕ್ತಿಯಿಂದ ಅವರು ಪೂಜೆ ಮಾಡ್ತಾರೆ. ಸೊ ಇವಾಗ ಇದನ್ನ ಈಗಲೂ ಸಹ ಈ ವಿಗ್ರಹಕ್ಕೆ ಈ ಅಷ್ಟಮಠಗಳೇನಿದೆ, ಮಧ್ವಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಅಷ್ಟಮಠಗಳ ಆಚಾರ್ಯರು ಪೂಜೆ ಮಾಡ್ತಾರೆ. ಮೊದ್ಲು ಮಧ್ವಾಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, 2 ತಿಂಗಳಿಗೆ ಒಮ್ಮೆ ಒಂದೊಂದು ಮಠದ ಆಚಾರ್ಯರು ಪೂಜೆ ಮಾಡ್ಲಿ ಅಂತ ಹೇಳಿರ್ತಾರೆ. ಆದ್ರೆ ಈಗ 2 ವರ್ಷಗಳಿಗೊಮ್ಮೆ ಅದು ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಈ ಕೃಷ್ಣನ ಪೂಜೆಯ ಉಸ್ತುವಾರಿ ಬದಲಾಗ್ತಾ ಇದೆ. ಸೊ ಇಲ್ಲಿ ನಾವು ಈ ಕೃಷ್ಣನ ವಿಗ್ರಹ ಹೇಗ್ ಸಿಕ್ತು ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ತಿಳ್ಕೊಳ್ಳೋಣಂತೆ. ಇದು ಸಾಮಾನ್ಯವಾದ ವಿಗ್ರಹ ಅಲ್ಲ ಅಂತ ಹೇಳ್ಬಿಟ್ಟು ನಾವ್ ಇವಾಗ ತಿಳ್ಕೊಬೇಕಾಗತ್ತೆ. ಸೊ ಒಂದ್ಸತಿ ದೇವಕಿ ಮಾತೆ ಅವರು ಕೃಷ್ಣನಿಗೆ ಹೇಳ್ತಾರೆ, ದೇವಕಿ ಮಾತೆ ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ, ಯಶೋಧ ಮಾತೆ ಆದ್ರೆ ನಿನ್ನ ಎಲ್ಲ ಬಾಲಲೀಲೆಗಳನ್ನ ನೋಡಿದರೆ ನನಗೆ ಆ ಅದೃಷ್ಟನೇ ಇಲ್ಲ. ನಿನ್ನ ಬಾಲಲೀಲೆಗಳನ್ನ ನೋಡೋ ಭಾಗ್ಯ ನನ್ಗಿರ್ಲಿಲ್ಲ. ನನಗೆ ನಿನ್ನ ಬಾಲಲೀಲೆಗಳನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ದೇವಕಿ ಮಾತೆ ಹೇಳ್ತಾರೆ. ಆಗ ಕೃಷ್ಣ ಏನ್ ಮಾಡ್ತಾರೆ, ಅವರು ಗೋಪಾಲನ ವೇಷದಲ್ಲಿ ಬಂದು ಅವರು ಎಲ್ಲವನ್ನ ಅವ್ರಿಗೆ ಆ ಚಿಕ್ಕ ಬಾಲ್ಯದಲ್ಲಿ ಏನೆಲ್ಲ ನಡೆದಿದೆ ಅದನ್ನೆಲ್ಲವನ್ನ ಸಹ ದೇವಕಿ ಮಾತೆಗೆ ತೋರಿಸ್ತಾರೆ. ಮತ್ತೆ ದೇವಕಿ ಮಾತೆ ಜೊತೆ ಅಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲರನ್ನು ಸಹ ಈ ಕೃಷ್ಣನ ಬಾಲಲೀಲೆಗಳನ್ನ, ಯಶೋಧ ಮಾತೆ ಏನೆಲ್ಲ ನೋಡಿದ್ದಾರೆ ಅದೆಲ್ಲವನ್ನ ದೇವಕಿ ಮಾತೆ ನೋಡ್ತಾರೆ. ಎಲ್ಲರಿಗೂ ತುಂಬಾನೇ ಆನಂದ ಆಗತ್ತೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರುಕ್ಮಿಣಿ ಮಾತೆ ಬರ್ತಾರೆ. ರುಕ್ಮಿಣಿ ಮಾತೆ ಬಂದಾಗ ಅವರೆಲ್ಲ ಹೇಳ್ತಾರೆ, ನೀನು ಇನ್ನ ಸ್ವಲ್ಪ ಮುಂಚೆ ಬರ್ಬೇಕಾಗಿತ್ತು, ನೀನ್ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ, ನಾವಿವಾಗ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ನೋಡಿದ್ವಿ ಅಂತ ಹೇಳಿದಾಗ ರುಕ್ಮಿಣಿ ಮಾತೆಗೆ ತುಂಬಾ ಬೇಜಾರಾಗತ್ತೆ. ಅವಾಗ ಕೃಷ್ಣನನ್ನ ಕೇಳ್ತಾರೆ, ನಾನು ಸಹ ನಿಮ್ಮ ಬಾಲಲೀಲೆಗಳನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾಳೆ. ಆಗ ಕೃಷ್ಣ ಹೇಳ್ತಾರೆ, ನನ್ನ ಅಮ್ಮನಿಗೆ ಇದನ್ನೆಲ್ಲ ತೋರಿಸ್ಬೋದು, ನನಗ್ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ನಾನು ನಿನ್ನ ಸಂತೋಷಕ್ಕೋಸ್ಕರ ನಾನು ಒಂದ್ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಆ ಗೋಪಾಲ ವಿಗ್ರಹದ ರೂಪದಲ್ಲಿ ಬಂದು ಅಂದ್ರೆ ಒಂದು ವಿಗ್ರಹವನ್ನ ಅವರು ತಯಾರು ಮಾಡಿ ಅದನ್ನ ಅವರು ರುಕ್ಮಿಣಿ ಮಾತೆಗೆ ಅವ್ರು ಕೊಡ್ತಾರೆ. ಆ ವಿಗ್ರಹದಲ್ಲಿ ಅದು ಗೋಪಾಲ ಅಂದ್ರೆ ಗೋಪಾಲನಾಗಿ ಅಂದ್ರೆ ಆ ಹಸುವನ್ನ ಕಾಯ್ತಿರೋ ಅಂತಹ ಕೃಷ್ಣನ ವಿಗ್ರಹ ಅದು. ಆ ವಿಗ್ರಹವನ್ನ ಅವರು ರುಕ್ಮಿಣಿಗೆ ಕೊಡ್ತಾರೆ. ಸೊ ಅದಾದ್ಮೇಲೆ ಯಾವಾಗ್ಲೂ ಸಹ ರುಕ್ಮಿಣಿ ಮಾತೆ ಈ ವಿಗ್ರಹವನ್ನ ಅವರು ಪೂಜೆ ಮಾಡ್ತಾ ಇರ್ತಾರೆ. ಮತ್ತೆ ಕೃಷ್ಣ ಯಾವಾಗಾದ್ರೂ ತುಂಬಾ ದಿನಗಳ ಕಾಲ ಅವರು ಹೊರಗಡೆ ಹೋಗ್ತಾರಲ್ವಾ, ಇವಾಗ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಹೊರಗಡೆ ಹೋದ್ರು, ಆತರ ಯಾವುದೇ ಒಂದು ಸಮಯದಲ್ಲಿ ಅವರು ಹೆಚ್ಚು ದಿನಗಳ ಕಾಲ ಅವರು ದೂರ ಹೋದಾಗ ಅವರು ಈ ವಿಗ್ರಹದಲ್ಲಿ ಆ ಕೃಷ್ಣನನ್ನ ಅವರು ನೋಡ್ತಾ ಇರ್ತಾರೆ ಅವರು. ಸೊ ಅಂದ್ರೆ ಈ ವಿಗ್ರಹ ರುಕ್ಮಿಣಿ ಮಾತೆಯಿಂದ ಪೂಜೆಗೊಂಡಂತಹ ವಿಗ್ರಹ ಇದು. ಅದಾದ್ಮೇಲೆ ದ್ವಾಪರ ಯುಗದ ಕೊನೆಯ ಸಮಯದಲ್ಲಿ ಕೃಷ್ಣ ಅವರು ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ಅವರು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗೋ ಸಮಯ ಬಂದಾಗ
ಇವಾಗ ಅರ್ಜುನನ ಮೇಲೆ ಯಾವ ಒಂದು ಕೆಲಸ ಬೀಳುತ್ತೆ ಅಂತಂದ್ರೆ ಈ ಎಲ್ಲಾ ಅಂದ್ರೆ ಕೃಷ್ಣನ ಪತ್ನಿಯರನ್ನೆಲ್ಲ ಅವರು ಒಂದು ಕ್ಷೇಮವಾದ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಆದ್ರೆ ನಮಗ್ ಗೊತ್ತಿರೋ ಹಾಗೇನೆ ಅಲ್ಲಿ ದನ ಕಾಯುವ ಬಾಲಕರು ಬಂದ್ಬಿಟ್ಟು ಅರ್ಜುನನ್ನ ಸೋಲಿಸ್ಬಿಟ್ಟು ಅವರು ಎಲ್ಲರನ್ನ ಅಪಹರಿಸ್ಬಿಡ್ತಾರೆ ಅಲ್ವಾ, ಎಲ್ಲಾ ಪತ್ನಿಯರನ್ನ ಅಪಹರಿಸ್ಬಿಡ್ತಾರೆ. ಅವಾಗ ಅವಾಗ ಅರ್ಜುನ ಯೋಚನೆ ಮಾಡ್ತಾನೆ, ಸರಿ ನಾನು ಕೃಷ್ಣನ ಪತ್ನಿಯರನ್ನ ನನ್ಗೆ ಕಾಪಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಸರಿ ಈ ಕೃಷ್ಣನ ವಿಗ್ರಹವನ್ನಾದ್ರೂ ನಾನು ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಆ ಕೃಷ್ಣನ ವಿಗ್ರಹವನ್ನ ತಗೊಂಡ್ಬಿಟ್ಟು ಅವರು ಗೋಪಿ ತಲಾಬ್ ಅಂತ ಒಂದು ಜಾಗದಲ್ಲಿ ಅದನ್ನ ಅಲ್ಲಿ ಹಾಕ್ಬಿಡ್ತಾರೆ. ಸೊ ಆ ಗೋಪಿ ತಲಾಬಲ್ಲಿ ಈ ಕೃಷ್ಣ ವಿಗ್ರಹ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅದು ಇವಾಗ 4000 ಇಲ್ಲಿ ಮಧ್ವಾಚಾರ್ಯರು ಸಿಗ್ಲಿಕ್ಕಿಂತ ಮುಂಚೆ 4000 ವರ್ಷಗಳ ತನಕ ಅದು ಆ ಗೋಪಿ ತಲಾಬಲ್ಲೇ ಇರುತ್ತೆ. ಆ ಗೋಪಿ ತಲಾಬ್ ಎಂತಹ ಜಾಗ, ಅದೆಂತಹ ಶ್ರೇಷ್ಠವಾದ ಜಾಗ ಅಂತಂದ್ರೆ ಕೃಷ್ಣ ಅವ್ರ ಗೋಪಿಕಾಸ್ತ್ರೀಯರ ಜೊತೆ ಅವರು ಸ್ನಾನ ಮಾಡಿರುವಂತಹ ಜಾಗ. ಸ್ನಾನ ಮಾಡಿದಾಗ ಅವ್ರು ಇಟ್ಕೊಂಡಿರೋ ತಿಲಕ ಅಲ್ಲಿ ಕರಗೋಗ್ಬಿಡತ್ತೆ. ಸೊ ಅದೇ ಈ ಗೋಪಿ ಚಂದನವಾಗಿ ಮಾರ್ಪಟ್ಟಿರೋದು. ಅಲ್ಲಿ ಒಂದೊಂದ್ಸತಿ ನೀರ್ ಇಲ್ದಲೇ ಇರೋ ಸಮಯದಲ್ಲಿ ಆ ಗೋಪಿ ಚಂದನವೆಲ್ಲವೂ ಸಹ ಒಂದು ಬಂಡೆ ಕಲ್ಲು ತರ ದೊಡ್ಡ ಉಂಡೆ ತರ ಆಗ್ಬಿಟ್ಟಿರತ್ತೆ. ಆ ಉಂಡೆಗಳನ್ನೇ ಇವಾಗ ಆ ವರ್ತಕ ಸಾಗಿಸಿರೋದು. ಆ ಒಂದು ಉಂಡೆಯಲ್ಲಿ ಈ ಕೃಷ್ಣನ ವಿಗ್ರಹ ಮಧ್ವಾಚಾರ್ಯರ ಕೈ ತಲುಪಿದೆ ಈಗ. ಅಂದ್ರೆ ಇವಾಗ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಇದು ಸಾಮಾನ್ಯವಾದ ವಿಗ್ರಹ ಅಲ್ಲ, ಸ್ವತಃ ಕೃಷ್ಣನೇ ಅದನ್ನ ತಯಾರು ಮಾಡಿ ರುಕ್ಮಿಣಿ ಮಾತೆಗೆ ಕೊಟ್ಟಿರೋದು. ರುಕ್ಮಿಣಿ ಮಾತೆ ಸ್ವತಃ ಪೂಜೆ ಮಾಡಿರುವಂತಹ ವಿಗ್ರಹ. ಮತ್ತೆ ಇವಾಗ ನಾವು ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯಕ್ಕೆ ಇವಾಗ ಮಧ್ವಾಚಾರ್ಯರು ಹೇಳಿರುವ ಈ ತತ್ವಗಳು ಹೇಗೆ ನಮ್ಗೆ ಇದನ್ನ ನಾವು ಅನುಸರಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳನ್ನು ಸಹ ಈ ಮಧ್ವಾಚಾರ್ಯರು ಹೇಳಿರುವ ತತ್ವಗಳನ್ನ ಅವರು ಅವರ ತತ್ವ ಚೈತನ್ಯ ಮಹಾಪ್ರಭುಗಳ ತತ್ವ ಏನು, ಅಚಿಂತ್ಯ ಭೇದ ಅಭೇದ ತತ್ವ ಅಲ್ವಾ. ಆ ತತ್ವದಲ್ಲಿ ನಮಗ್ ಗೊತ್ತಿರೋ ಹಾಗೆ ಈ 4 ವೈಷ್ಣವ ಸಂಪ್ರದಾಯಗಳ ತತ್ವಗಳು ಅಂದ್ರೆ 2 ತತ್ವಗಳನ್ನ ತಗೊಂಡು ಚೈತನ್ಯ ಮಹಾಪ್ರಭುಗಳು ಅದನ್ನ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಅಲ್ವಾ. ಅದನ್ನ ನಾವು ಚೈತನ್ಯ ಮಹಾಪ್ರಭುಗಳ ಕಾಲಕ್ಷೇಪವನ್ನ ತಿಳ್ಕೊಬೇಕಾದ್ರೆ ನಾವು ತಿಳ್ಕೊಳ್ಳೋಣಂತೆ ಯಾವ 2 ಅಂಶಗಳನ್ನ ಅವರು ತಗೊಂಡಿದ್ದಾರೆ ಪ್ರತಿಯೊಂದು ಸಂಪ್ರದಾಯದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಗೆ ಇಲ್ಲಿ 2 ತತ್ವಗಳನ್ನ ಏನನ್ನ ತಗೊಂಡಿದ್ದಾರೆ ಅಂತಂದ್ರೆ ಹರಿನಾಮ ಸಂಕೀರ್ತನೆಯನ್ನ ಅವರು ಈ ಮಧ್ವಾಚಾರ್ಯರ ತತ್ವಗಳಿಂದ ಅವರು ತಗೊಂಡಿದ್ದಾರೆ. ಮತ್ತೆ ಇನ್ನ ಒಂದು ನಾವು ಗುರುಗಳ ಆಶ್ರಯವನ್ನ ಪಡಿಬೇಕಾಗತ್ತೆ. ಮತ್ತೆ ಆ ಗುರುಗಳು ಅಕಸ್ಮಾತ್ ಏನಾದ್ರೂ ಅವರು ಸರಿಯಾದ ಗುರುಗಳಿಲ್ಲ ಅಂತಂದ್ರೆ ನಾವು ಅವರನ್ನ ಬಿಟ್ಟು ನಾವು ಬೇರೆ ಅವ್ರೇನಾದ್ರು ಬೋಗಸ್ ಗುರು ಇದ್ರೆ ನಾವು ಸರಿಯಾದ ಗುರುವನ್ನ ನಾವು ತಗೋಬಹುದು, ಒಪ್ಕೋಬಹುದು ಅನ್ನೋದನ್ನ ಈ ಮಧ್ವಾಚಾರ್ಯರ ತತ್ವಗಳಿಂದ ಚೈತನ್ಯ ಮಹಾಪ್ರಭುಗಳು ತಗೊಂಡಿದ್ದಾರೆ. ಮತ್ತೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿ 9 ತತ್ವಗಳಿದೆ. ಆ 9 ತತ್ವಗಳು ಮಧ್ವಾಚಾರ್ಯರು ಕೊಟ್ಟಿರೋದು. ಈ 9 ತತ್ವಗಳನ್ನ ನಾವು ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಪ್ರದಾಯದಲ್ಲಿ ಬರುವಂತಹ ಬಲದೇವ ವಿದ್ಯಾಭೂಷಣರು ಮತ್ತೆ ಚೈತನ್ಯ ಮಹಾಪ್ರಭುಗಳು ಎಲ್ಲರೂ ಸಹ ಅದನ್ನ ಹೇಳ್ತಾ ಇದ್ದಾರೆ. ಈ 9 ತತ್ವಗಳನ್ನ ನಾವು ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು. ಈ 9 ತತ್ವಗಳು ಯಾವುದು ಅಂತ ಹೇಳ್ಬಿಟ್ಟು ನೋಡೋಣಂತೆ. ಭಗವಾನ್ ಶ್ರೀಕೃಷ್ಣ ಮಾತ್ರ ಸರ್ವೋಚ್ಚ ಸಂಪೂರ್ಣ ಸತ್ಯ, ಎರಡನೆಯದು ಇಲ್ಲ. ಅವನು ಎಲ್ಲ ವೇದಗಳಲ್ಲಿ ಜ್ಞಾನದ ವಸ್ತು ಅಲ್ವಾ. ನಮ್ಗೆ ಭಗವದ್ಗೀತೆಯಲ್ಲಿ ಅದನ್ನೇ ನಮ್ಗೆ ಹೇಳಿರೋದಲ್ವಾ. ವೇದಗಳನ್ನ ನಾವು ಓದಿದ್ರೆ ತಿಳ್ಕೊಬೇಕಾಗಿರೋದೇ ಕೃಷ್ಣನನ್ನ ಅಂತ ಹೇಳ್ಬಿಟ್ಟು. ಮತ್ತೆ ಬ್ರಹ್ಮಾಂಡವು ನಿಜ ಸತ್ಯ. ಯಾಕೆ ಅಂತಂದ್ರೆ ಶಂಕರಾಚಾರ್ಯರು ಏನ್ ಹೇಳ್ತಾರೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಆದ್ರೆ ನಾವೆಲ್ಲವನ್ನ ನೋಡ್ತಾ ಇದೀವಿ, ಎಲ್ಲವನ್ನ ಅನುಭವಿಸ್ತಾ ಇದೀವಿ. ಹೇಗೆ ಈ ಜಗತ್ತು ಸುಳ್ಳಾಗ್ಲಿಕ್ಕೆ ಸಾಧ್ಯ ಅಲ್ವಾ. ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾ ಇದಾರೆ ಬ್ರಹ್ಮಾಂಡ ನಿಜ, ಅದು ಸತ್ಯ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ ಅದ್ವೈತ ತತ್ವದಲ್ಲಿ ಏನ್ ಹೇಳ್ತಾರೆ, ಸೊ ನಾವೆಲ್ಲನೂ ಸಹ ದೇವ್ರೇ. ನಾವ್ ಇವಾಗ ದೇಹವನ್ನ ಬಿಟ್ಮೇಲೆ ನಾವು ದೇವ್ರಾಗ್ಬಿಡ್ತೀವಿ, ನಾವು ದೇವರಲ್ಲಿ ಒಂದಾಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ದೇವ್ರ ಯಾವಾಗ್ಲೂ ದೇವ್ರೆ, ಮತ್ತೆ ನಾವು ಜೀವರಾಶಿಗಳು ಯಾವಾಗ್ಲೂ ಜೀವರಾಶಿಗಳೇ ಅಂತ ಹೇಳ್ಬಿಟ್ಟು. ಅದಕ್ಕೆ ಇದನ್ನ ದ್ವೈತ ಅಂದ್ರೆ 2 ಇದೆ, ಒಂದು ಭಗವಂತ, ಇನ್ನೊಂದು ಜೀವರಾಶಿಗಳು ಅಂತ ಹೇಳ್ಬಿಟ್ಟೆ ಈಗ ಮಧ್ವಾಚಾರ್ಯರು ಅದನ್ನ ಬೋಧಿಸ್ತಾ ಇರೋದು. ದ್ವೈತ ಅಂತಂದ್ರೆ ಅದೇ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈಶ್ವರ, ಜೀವ ಮತ್ತು ವಸ್ತುವಿನ ನಡುವಿನ ವ್ಯತ್ಯಾಸಗಳು ನಿಜ. ಮತ್ತೆ ಮೆಟೀರಿಯಲ್ ಎನರ್ಜಿ ಏನಿದೆ, ಭೌತಿಕ ವಸ್ತುಗಳು, ಆ 3 ಸಹ ನಿಜ, ಅದರಲ್ಲಿ ವ್ಯತ್ಯಾಸ ಇರೋದು ನಿಜ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಜೀವಾತ್ಮರು ಸ್ವಭಾವತಃ ಪರಮಾತ್ಮನಾದ ಹರಿಯ ಸೇವಕರು. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ನಾವೆಲ್ಲನೂ ಸಹ ಭಗವಂತನ ಅಂಶ ಅಲ್ವಾ. ನಾವು ಭಗವಂತನ ಅಂಶವಾಗಿ ಭಗವಂತನಿಗೆ ನಾವು ಸೇವೆಯನ್ನ ಮಾಡ್ಬೇಕು. ಅದನ್ನೇ ನಮ್ಗೆ ಇಲ್ಲಿ ಮಧ್ವಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಜೀವಿಗಳಲ್ಲಿ 2 ವರ್ಗಗಳಿವೆ, ವಿಮೋಚನೆ ಮತ್ತು ಭ್ರಮೆ. ಸೊ ಯಾರು ಲಿಬರೇಟೆಡ್ ಸೋಲ್ಸ್ ಎಲ್ಲನೂ ಸಹ ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದಾರೆ, ಭ್ರಮೆಗೆ ಒಳಗಾಗಿರೋರೆಲ್ಲನೂ ಸಹ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾರೆ.
ಮತ್ತೆ ಮೋಕ್ಷದ ಬಗ್ಗೆ ಇಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಇವಾಗ ಮೋಕ್ಷ ಅಂತಂತಂದ್ರೆ ಅದ್ವೈತ ಸಿದ್ಧಾಂತದ ಪ್ರಕಾರ ಏನು, ನಾವು ಈ ದೇಹವನ್ನ ತ್ಯಜಿಸಿದ ಮೇಲೆ ನಾವು ಬ್ರಹ್ಮನಲ್ಲಿ ಲೀನ ಆಗ್ಬಿಡ್ತೀವಿ, ಅಂದ್ರೆ ಭಗವಂತನ ಒಳಗಡೆನೆ ನಾವು ಸೇರ್ಕೊಂಡ್ಬಿಡ್ತೀವಿ, ನಮ್ಗೂ ಭಗವಂತನಿಗೂ ಏನು ವ್ಯತ್ಯಾಸ ಇಲ್ಲದಂಗ ಆಗ್ಬಿಡುತ್ತೆ ಅಂತ ನಮ್ಗೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ಮೋಕ್ಷ ಅಂತಂದ್ರೆ ಇಲ್ಲಿ ನಮ್ಗೆ ಏನನ್ನ ತಿಳಿಸಿಕೊಡ್ತಾ ಇದ್ದಾರೆ, ನಾವು ಮೋಕ್ಷವನ್ನ ಪಡೆದ್ರೂ ಸಹ ನಾವು ಪ್ರತ್ಯೇಕವಾದ ಜೀವಿಗಳಾಗೆ ನಾವಿರ್ತೀವಿ ಅಲ್ವಾ. ಭಗವಂತ ಬೇರೆನೆ ಇರ್ತಾನೆ, ನಾವು ಬೇರೆನೆ ಇರ್ತೀವಿ. ಇವಾಗ ಹೇಗೆ ನಾವು ಒಂದು ನದಿಯ ನೀರು ಸಮುದ್ರಕ್ಕೆ ಹೋಗಿ ಸೇರಿದಾಗ ನದಿಯಲ್ಲಿರುವ ಮೀನುಗಳಾಗಿ ಸಮುದ್ರದಲ್ಲಿ ಉಳಿಯುತ್ತಲ್ವಾ, ಅದೇ ತರನೇ ನಾವು ಯಾವಾಗ್ಲೂ ಪ್ರತ್ಯೇಕವಾಗಿ ಇರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಕೃಷ್ಣನಿಗೆ ಶುದ್ಧ ಭಕ್ತಿ ಸೇವೆಯೇ ಈ ಮುಕ್ತಿಯನ್ನು ಪಡೆಯಲು ಏಕೈಕ ಮಾರ್ಗವಾಗಿದೆ. ನಾವು ಭಗವಂತನನ್ನ ಪಡಿಬೇಕಂದ್ರೆ ಬೇರೆ ಅನ್ಯ ಮಾರ್ಗ ಇಲ್ಲ, ಅದು ಇರೋದೇ ಒಂದೇ ಒಂದು ಮಾರ್ಗ, ಭಕ್ತಿ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಸತ್ಯವನ್ನು ಪ್ರತ್ಯಕ್ಷ, ಅನುಮಾನ್ ಮತ್ತೆ ಶಬ್ದ ಅಲ್ವಾ, ನಾವು ಸತ್ಯವನ್ನ ತಿಳ್ಕೊಬೇಕು ಅಂತಂದ್ರೆ ನಮ್ಗೆ 3 ಪ್ರಮಾಣಗಳಿದೆ ಅಲ್ವಾ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಮತ್ತೆ ಶಬ್ದ ಪ್ರಮಾಣ. ಆದ್ರೆ ನಾವು ಶಬ್ದ ಪ್ರಮಾಣದಿಂದ ಮಾತ್ರ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ನಾವು ಏನ್ ಈಶೋಪನಿಷತ್ತಲ್ಲಿ ಓದ್ತೀವೋ ಅದನ್ನ ಈ ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಮಧ್ವಾಚಾರ್ಯರು ಬೇರೆ ಯಾರು ಅಲ್ಲ, ಅವರು ವೃಂದಾವನದಲ್ಲಿ ಅವರು ಮಾಧವಿ ಗೋಪಿಯಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ನಾವು ಅವ್ರು ಹೇಗೆ ಈ ಭೌತಿಕ ಪ್ರಪಂಚವನ್ನ ಅವರು ಬಿಟ್ಟು ಹೋದ್ರು ಅನ್ನೋದನ್ನ ನಾವು ನೋಡೋಣಂತೆ. ಅವರು ತಮ್ಮ ಶಿಷ್ಯರಿಗೆ ಅವರು ಐತರಿಯ ಉಪನಿಷತ್ತನ್ನ ಅವರು ಬೋಧನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಐತರಿಯ ಉಪನಿಷತ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಮತ್ತೆ ಅವ್ರು ಎಷ್ಟು ಸುಂದರವಾಗಿ ಈ ಉಪನಿಷತ್ತನ್ನ ಅವರು ಬೋಧನೆ ಮಾಡ್ತಿರ್ತಾರೆ ಅಂತಂದ್ರೆ ಆ 3,000,000 ದೇವತೆಗಳು ಸಹ ಇವರು ಹೇಳೋ ಬೋಧನೆಯನ್ನ ಕೇಳಲಿಕ್ಕೆ ಅವರೆಲ್ಲರೂ ನೆರಿತಾ ಇರ್ತಾರಂತೆ, ಅಲ್ಲಿ ಇದ್ರಂತೆ. ಅಂದ್ರೆ ಇದು ಅನಂತೇಶ್ವರ ದೇವಸ್ಥಾನದಲ್ಲಿ ಅವರು ಪ್ರಚಾರವನ್ನ ಅಂದ್ರೆ ಪ್ರವಚನವನ್ನ ಕೊಡ್ತಾ ಇರ್ತಾರೆ. ಆ ಸಮಯದಲ್ಲಿ ಇದು ಹೇಗೆ ಗೊತ್ತಾಗತ್ತೆ ದೇವತೆಗಳೆಲ್ಲ ಅಲ್ಲಿ ನೆರೆದಿದ್ದಾರೆ ಅಂತಂದ್ರೆ ಮಧ್ಯ ಮಧ್ಯ ಅಲ್ಲಿ ಪುಷ್ಪವೃಷ್ಟಿ ಆಗ್ತಿರುತ್ತಂತೆ. ಇದನ್ನೆಲ್ಲ ಶಿಷ್ಯರು ಯಾವಾಗ್ಲೂ ನೋಡ್ತಾ ಇರ್ತಾರಂತೆ, ಅವ್ರಿಗೆ ಅದೇನು ಹೊಸದಲ್ಲ. ಮಧ್ವಾಚಾರ್ಯರು ಅಲ್ಲಿ ಪ್ರವಚನ ಮಾಡ್ತಿದಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಅಲ್ಲಿ ದೇವತೆಗಳು ಇದ್ದಾರೆ, ಅವರೆಲ್ಲರನ್ನೂ ಸಹ ಅವ್ರಿಗೆ ಸಂತೋಷ ಆದಾಗ ಅಲ್ಲಿ ಪುಷ್ಪವೃಷ್ಟಿ ಮಾಡ್ತಾರೆ ಅಂತ ಅವ್ರಿಗೆಲ್ಲ ಗೊತ್ತಿರತ್ತೆ. ಇದೇ ತರ ಒಂದ್ಸತಿ ಏನಾಗತ್ತೆ, ಅವರು ಐತರಿಯ ಉಪನಿಷತ್ತನ್ನ ಅವರು ಆ ಅನಂತೇಶ್ವರ ದೇವಸ್ಥಾನದಲ್ಲಿ ಅವರು ಪ್ರವಚನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರಂತೆ. ಆಮೇಲೆ ಅವ್ರು ಹೇಳ್ತಾನೆ ಇರ್ತಾರಂತೆ, ಐತರಿ ಉಪನಿಷತ್ತನ್ನ ಹೇಳ್ತಾನೆ ಇರ್ತಾರಂತೆ. ಅದಾದ್ಮೇಲೆ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಎಷ್ಟು ಮಾಡ್ತಾ ಇದಾರೆ ಅಂತಂದ್ರೆ ಮಧ್ವಾಚಾರ್ಯರು ಆ ಪುಷ್ಪವೃಷ್ಟಿಯಲ್ಲಿ ಮುಳುಗೋಗ್ಬಿಟ್ಟಿದಾರಂತೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಬಾಯಿಂದ ಮಾತುನು ಕೇಳಿಸ್ತಾ ಇಲ್ವಂತೆ. ಆಗ ಶಿಷ್ಯರಿಗೆ ಏನಪ್ಪಾ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಗತ್ತೆ. ಅವ್ರು ಬಂದು ಆ ಆ ರಾಶಿಯನ್ನ ಅವರು ಅದನ್ನ ಅದನ್ನ ದೂರ ಮಾಡಿ ನೋಡಿದಾಗ ಅಲ್ಲಿ ಮಧ್ವಾಚಾರ್ಯರು ಇರೋದೇ ಇಲ್ವಂತೆ. ಅವ್ರು ಅಲ್ಲಿಂದ ಅವರು ಮಾಯವಾಗಿ ಬಿಟ್ಟಿದ್ದಾರೆ. ಆ ಜಾಗನ ನಾವ್ ಇವಾಗ ಪಾಜಕ ಕ್ಷೇತ್ರಕ್ಕೆ ಹೋದ್ರೆ ಅನಂತೇಶ್ವರ ದೇವಸ್ಥಾನದಲ್ಲಿ ಈಗ್ಲೂ ಸಹ ನಾವು ಆ ಮಧ್ವಾಚಾರ್ಯರು ಅಲ್ಲಿಂದ ಮಾಯವಾಗಿ ಹೋಗಿರುವಂತಹ ಒಂದು ಜಾಗವನ್ನ ನಾವು ಈಗ್ಲೂ ಸಹ ನಾವು ನೋಡ್ಬಹುದು. ಸೊ ಇವಾಗ ಮಧ್ವಾಚಾರ್ಯರ ಸಾಹಿತ್ಯ ಕೃತಿಗಳು ಮತ್ತೆ ಅವರು ಭಾರತದಾದ್ಯಂತ ಅವರು ಪ್ರಚಾರ ಮಾಡಿದಾರೆ ಅಲ್ವಾ. ನಾವ್ ಇವಾಗ ಇಷ್ಟು ದಿವಸ ನಾವು ಇವಾಗ ಅದ್ವೈತ ತತ್ವದ ಪ್ರಕಾರ ನಾವು ಸಹ ಭಗವಂತ ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಭಗವಂತನಾಗ್ಬೋದು ಅಂತ ಭ್ರಮೆಯಲ್ಲಿ ಇದ್ವಿ ಅಲ್ವಾ. ಈಗ ಪ್ರಮುಖವಾದ ಒಂದು ತತ್ವವನ್ನ ಮಧ್ವಾಚಾರ್ಯರು ಅವರು ಎಲ್ಲರಿಗೂ ಪ್ರಚಾರ ಮಾಡಿದ್ರು, ಬೋಧನೆಯನ್ನ ಮಾಡಿದ್ರು. ನಾವ್ ಯಾವಾಗ್ಲೂ ಸಹ ಭಗವಂತನ ಸೇವಕರೇ, ನಾವ್ ಯಾವತ್ತಿದ್ರೂ ಸಹ ನಾವು ಭಗವಂತನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನಿಗೆ ಸರಿಸಮಾನಾದವರು ಯಾರು ಇಲ್ಲ, ಭಗವಂತನನ್ನ ಮೀರ್ಸೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಸೊ ಇವಾಗ ನಾವು ನಮ್ಮ ಪರಮ ಗುರು ಇವಾಗ ಮಧ್ವಾಚಾರ್ಯರು. ಸೊ ನಾವ್ ಅವರಲ್ಲಿ ಹೃದಯಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕು, ನಮ್ಗೆ ಈ ಭಕ್ತಿಯನ್ನ ಕೊಡ್ಲಿ ಅವರು, ಮತ್ತೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೊಂಡು ಹೋಗ್ಲಿಕ್ಕೆ ಅವ್ರು ನಮ್ಗೆ ಅನುಗ್ರಹವನ್ನ ಮಾಡ್ಲಿ ಅಂತ ಕೇಳ್ಕೊಂತ ನಾವು ಇವತ್ತಿನ ಈ ಮಧ್ವಾಚಾರ್ಯರ ಬಗ್ಗೆ ಏನು ಒಂದು ನನ್ಗೆ ಸಾಧ್ಯ ಆದಷ್ಟು ಹೇಳಿದೀನಿ ನಾನು. ತುಂಬಾ ಕೆಮ್ಮಿತ್ತು, ನನ್ನ ಕ್ಷಮಿಸಿ, ನನ್ಗೆ ಅಷ್ಟು ಚೆನ್ನಾಗಿ ಹೇಳಿಕ್ಕೆ ಆಗ್ಲಿಲ್ಲ. ಸೊ ಮಧ್ವಾಚಾರ್ಯರಿಗೆ ಜಯವಾಗ್ಲಿ, ಅವರ ಅನುಗ್ರಹ ನಮ್ಗೆಲ್ಲರಿಗೂ ಸಹ ಇದ್ದು ನಾವು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯೋ ತರ ಆಗ್ಲಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಚೆನ್ನಾಗಿ ಹೇಳಿದ್ದೀರಿ ಮಾತಾಜಿ. ದಿನ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಕೇಳ್ತಾ ಉಂಟಾ?